ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಲೆವೆಲ್ 3 ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕಾ ಸ್ವಾಮಿನಿತಿ ನಾಮಿನೇ. ನಮ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನೇ ಗೌರಕಥಾ ದಾಮಧಯ ನಗರ ಗ್ರಾಮ ತಾರಿಣೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಎಲ್ರೂ ಕೂಡ ಇವತ್ತಿನ ತರಗತಿಗೆ ಸ್ವಾಗತ. ನನ್ನ ವಾಯ್ಸ್ ಕ್ಲಿಯರ್ ಇದೆ ಅನ್ಕೊಳ್ತೇನೆ. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ನಾವು ಯಾವ ವಿಷಯಗಳನ್ನ ತಿಳಿದುಕೊಂಡ್ವಿ ಅನ್ನೋದನ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಭಜನನ ತಿಳ್ಕೊಂಡು ಬರೋಣ.
ಎಲ್ರಿಗೂ ಕೂಡ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೇನೆ. ಇದು ಕಾಣಿಸ್ತಾ ಇದೆ ಮಾತಾಜಿ. ಶ್ರೀನಾಮ ಗೀತಾವಳಿಯಿಂದ ಆಯ್ಕೆ ಮಾಡ್ಕೊಂಡಿರುವಂತದ್ದು ಈ ಹಾಡನ್ನು. गाय गौरा मधुर स्वरे, गाय गौरा मधुर स्वरे, हरे कृष्णा 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 हरे हरे, हरे रामा राम राम हरे हरे, गाय गौरा मधुर स्वरे, गाय गौरा मधुर स्वरे, हरे कृष्णा 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 हरे हरे, हरे राम 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 हरे हरे, गृहे थाको वने थाको सदा हरि बोले थाको, गृहे थाको वने थाको सदा हरि बोले ठाको, सुखे दुखे भूलो नाको, वदने हरि नाम को रोरी, गृहे थाको वने थाको सदा हरि बोले डाको, सुखे दुखे भूलो नाको, वदने हरि नाम को रोरी, गाय गौरा मधुर स्वरे, गाय गौरा मधुर स्वरे, हरे कृष्णा 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 हरे हरे, हरे राम 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 हरे हरे, माया जाले बद्ध होए आचो मीचे कालोए, माया जाले बद्ध होए आचो मीचे कालोए, एखो नाचे तन पी राधा माधव नाम बोलो रे, एखो नाचे तन पी राधा माधव नाम बोलो रे, गाय गौरा मधुर स्वरे, गाय गौरा मधुर स्वरे, हरे कृष्णा 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 हरे हरे, हरे राम 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 हरे हरे, जीवन होइलो शेष ना भजिले ऋषिकेश, जीवन होइलो शेष ना भजिले ऋषिकेश, भक्ति विनोद परदेश, एक बार नाम रसे मातोरे, भक्ति विनोद परदेश, एक बार नाम रसे मातोरे, गाय गौरा मधुर स्वरे, गाय गौरा मधुर स्वरे, हरे कृष्णा 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 हरे हरे,
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿತ್ತು ಹಾಡು. ಹಾ ಮಾತಾಜಿ. ಗುಬ್ಬಿಗಳು ಮ್ಯೂಸಿಕ್ ಕೊಡ್ತಾ ಇತ್ತು. ಅಲ್ಲ ಮಾತಾಜಿ, ಹೌದು ಹಾಗೆ ಇದೆ ಅದು ಶ್ರೀನಾಮ. ಇದ್ರ ಅರ್ಥವನ್ನು ಒಂದು ನೋಡ್ಕೊಂಡು ಬರೋಣ. ಇದು ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಶ್ರೀ ಗೌರ ಸುಂದರನು ತನ್ನ ಮಧುರವಾದ ಧ್ವನಿಯಿಂದ ಹಾಡ್ತಾ ಇದ್ದಾರೆ. ಅಂದ್ರೆ ಗೌರ ಸುಂದರ ಅಂತಂದ್ರೆ ಗೌರಾಂಗ. ಅದೇ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಅಂತ ತನ್ನ ಮಧುರವಾದಂತಹ ಧ್ವನಿಯಿಂದ ಹಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಹಾಡಲ್ಲಿ ಏನೇನಿದೆ? ಸೊ ನೀನು ಗೃಹಸ್ಥನಾಗಿದ್ದರೂ, ನೀನು ಸನ್ಯಾಸಿಯಾಗಿದ್ದರೂ ಸದಾ ಹರಿ ಹರಿ ಎಂದು ಕೀರ್ತಿಸು. ನೀನು ಸುಖದಲ್ಲಿದ್ದರೂ ದುಃಖದಲ್ಲಿದ್ದರೂ ಈ ನಾಮೋಚ್ಚಾರಣೆಯನ್ನು ಮರೆಯಬೇಡ. ಸೊ ನಿನ್ನ ಈ ತುಟಿಗಳ ಮೇಲೆ ಯಾವಾಗಲೂ ಹರಿನಾಮ ಜಪ ತುಂಬಿರಲಿ ಅಂತ ಹೇಳ್ತಾ ಇದ್ದಾರೆ. ನೀನು ಮಾಯೆಯ ಜಾಲದಲ್ಲಿ ಬದ್ಧನಾಗಿ ಭೌತಿಕ ಕಾರ್ಯಗಳಲ್ಲಿ ನಿಷ್ಫಲವಾಗಿ ಶ್ರಮಿಸುತ್ತೀಯೆ. ಈ ಬದ್ಧ ಕಾರ್ಯಗಳಲ್ಲಿ ನಾವು ತುಂಬಾನೇ ಶ್ರಮೆಯನ್ನ ಪಡ್ತಾ ಇದ್ದೇವೆ ಈ ಮಾನವ ಶರೀರವನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ. ಸೊ ಮಾನವನ ಶರೀರದಲ್ಲಿ ಈಗ ಸಂಪೂರ್ಣ ಪ್ರಜ್ಞೆಯನ್ನ ಹೊಂದಿರುವುದರಿಂದ ರಾಧಾ ಮಾಧವರ ನಾಮಗಳನ್ನು ಜಪಿಸು. ಈ ಒಂದು ನಮ್ಮ ಮಾನವ ಶರೀರದಲ್ಲಿ ಇರುವಂತಹ ಆತ್ಮದಕ್ಕೆ ಒಂದು ಪ್ರಜ್ಞೆ ಇದೆ. ಸೊ ಆ ಸಂಪೂರ್ಣ ಪ್ರಜ್ಞೆಯನ್ನ ನೀವು ಹೊಂದಬೇಕು ಆದ್ರೆ ನೀನು ರಾಧಾ ಮಾಧವರ ನಾಮಗಳನ್ನ ಜಪಿಸಬೇಕು. ಯಾವ ಕ್ಷಣದಲ್ಲಾದರೂ ನಿನ್ನ ಜೀವ ಹೋಗ್ಬಹುದು. ನೀನು ಇಂದ್ರಿಯಗಳ ಸ್ವಾಮಿಯಾದಂತಹ ಋಷಿಕೇಶನ ಸೇವೆಯನ್ನ ನೀನು ಮಾಡು. ನಿನ್ನ ಇಂದ್ರಿಯಗಳ ಸೇವೆಯನ್ನ ನೀನು ಮಾಡ್ಕೊಳ್ಳಾರ್ದೆ ಋಷಿಕೇಶನ ಇಂದ್ರಿಯಗಳ ಸೇವೆಯನ್ನ ನೀನು ಮಾಡು. ಹೀಗೆ ಭಕ್ತಿ ವಿನೋದ ಠಾಕೂರನ ಉಪದೇಶವನ್ನು ಸ್ವೀಕರಿಸಿ ನಾಮದ ರಸವನ್ನ ಒಮ್ಮೆ ರುಚಿ ನೋಡು. ಸೊ ಭಕ್ತಿ ವಿನೋದ ಠಾಕೂರರು ಏನೆಲ್ಲ ಉಪದೇಶವನ್ನ ಕೊಡ್ತಾ ಇದ್ದಾರೋ ಸೊ ಅವುಗಳನ್ನ ನೀವೆಲ್ಲೂ ಕೂಡ ಸ್ವೀಕರಿಸಿ ನಾಮದಲ್ಲಿ ಇರುವಂತಹ ರಸ, ಅದೇ ಆಳವಾದಂತಹ ಅಮೃತ ರಸ. ಹೀಗೆ ಭಕ್ತಿ ರಸ ಅಮೃತ ಸಿಂಧು ಏನಿದೆಯೋ ಆ ನಾಮದ ರುಚಿಯಲ್ಲಿ, ಸೊ ಅದನ್ನ ನೀನು ಸವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೆ. ಸೊ ಇಷ್ಟೇ ಚಿಕ್ಕದಾಗಿರುವಂತ ಹಾಡು ಶ್ರೀನಾಮ, ತುಂಬಾ ಚೆನ್ನಾಗಿದೆ. ಕೇಳಿ ಒಮ್ಮೆ ಯಾವಾಗ್ಲಾದ್ರೂ, ಇದನ್ನ ತುಂಬಾ ದಾಟಿ ಚೆನ್ನಾಗಿದೆ. ಹರೇ ಕೃಷ್ಣ. ಇವತ್ತಿನ ತರಗತಿಗೆ ಮುಂದುವರಿಯೋಣ. ಇವತ್ತಿನ ತರಗತಿಯಲ್ಲಿ ಹಿಂದೆ ಆದಂತಹ ವಿಷಯಗಳ ಒಂದು ಅವಲೋಕನವನ್ನ, ಒಂದು ಮನನವನ್ನ ಮಾಡ್ಕೊಂಡು ಬರೋಣ. ಹಿಂದಿನ ತರಗತಿಯಲ್ಲಿ ನಾವು ವೇದ ಅಂದ್ರೆ ಏನು, ಹಿಂದಿನ ತರಗತಿಯಲ್ಲಿ ನಾವು ಶ್ರೀ ಈಶೋಪನಿಷತ್ ಗ್ರಂಥವನ್ನ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಪರಿಚಯ ಮತ್ತು ಆಮಂತ್ರಣ ಮಂತ್ರ ಅಥವಾ ಇದಕ್ಕೆ ಆವಾಹನೆ ಮಂತ್ರ ಕೂಡ ಅಂತಾರೆ. ಸೊ ಇಂಟ್ರೊಡಕ್ಷನ್ ಮತ್ತೆ ಇನ್ವೊಕೇಶನ್ ಅವುಗಳ ಪ್ರಾರಂಭ ಆಗಿತ್ತು. ಸೊ ಮೊದಲು ಈ ಒಂದು ಪೀಠಿಕೆಯಲ್ಲಿ ಪರಿಚಯದಲ್ಲಿ ನಾವು ವೇದದ ವ್ಯಾಖ್ಯಾನವನ್ನ ತಿಳಿದುಕೊಂಡ್ವಿ. ವೇದ ಅಂತಂದ್ರೆ ಏನು? ಜ್ಞಾನ. ಸೊ ಯಾವುದು ನಿಜವಾದ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಯಾವುದು ಅನ್ನೋದನ್ನ ಇಲ್ಲಿ ನಾವು ತಿಳಿದುಕೊಂಡ್ವಿ. ಹೀಗೆ ವೇದಗಳ 3 ವಿಭಾಗಗಳನ್ನಾಗಿ ನಾವು ನೋಡ್ತೇವೆ. ಅದಕ್ಕೆ ಪ್ರಸ್ಥಾನತ್ರಯ ಅಂತ ಕರೀತಾರೆ. ಯಾವ್ಯಾವ್ದದು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶ್ರುತಿ ಪ್ರಸ್ಥಾನ, ಉಪನಿಷತ್ತು, ಈಶೋಪನಿಷತ್ತು ಮಾತಾಜಿ. ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ ಮತ್ತು
ನ್ಯಾಯ ಪ್ರಸ್ಥಾನ. ಸೊ ಇವು ವೇದಗಳ 3 ಭಾಗಗಳು. ಶ್ರುತಿ ಪ್ರಸ್ಥಾನದಲ್ಲಿ ನಾವು ಏನು ಶ್ರವಣದ ಮೂಲಕ ಕೇಳ್ತೀವೋ ಸೊ ಅದೇ ಮೂಲವಾದಂತಹ ವೇದ ಅಂತ ಕರೀತೇವೆ. ಶ್ರೀ ವೇದವ್ಯಾಸರಿಂದ ವೇದಗಳನ್ನ 4 ವರ್ಗಗಳಾಗಿ ವಿಂಗಡಿಸಲ್ಪಟ್ಟು. ಸೊ ವೇದವ್ಯಾಸರು ಕೂಡ ಅದನ್ನ ಕೇಳಿದ್ದು ಯಾರಿಂದ ಕೇಳಿರೋದು? ಅವರ ತಾಯಿಯಿಂದ ಮತ್ತೆ ಜೊತೆಗೆ ಅವರ ತಂದೆ ಪರಾಶರ ಮುನಿಗಳಿಂದ ಕೇಳಿರುವಂತದ್ದು. ಪರಾಶರ ಮುನಿ ಯಾರಿಂದ ಕೇಳಿದ್ರು? ನಾರದ ಮುನಿಗಳಿಂದ. ಮತ್ತೆ ನಾರದರ ಯಾರಿಂದ ಕೇಳಿದ್ರು? ಬ್ರಹ್ಮನಿಂದ. ಬ್ರಹ್ಮನಿಂದ ಯಾರಿಗೆ ಈ ವೇದಗಳ ಜ್ಞಾನ ಕೊಡಲ್ಪಟ್ಟಿತ್ತು? ಇದು ಬ್ರಹ್ಮ ಹೃದಯ ಆದಿ ಕವಯಿ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನ ಹೃದಯಗಳಿಗೆ ಭಗವಂತ ಈ ಒಂದು ವೇದಗಳ ಜ್ಞಾನವನ್ನ ವರ್ಗಾಯಿಸಲ್ಪಟ್ಟಿದ್ದು ಅಂತ ಹೇಳ್ತಾರೆ. ಸೊ ಇದು ಶ್ರುತಿ ಪ್ರಸ್ಥಾನ. ಅಂದ್ರೆ ಒಟ್ಟಾರೆ ಇದು ಭಗವಂತನ ಇದರಿಂದ ಭಗವಂತನ ಮೂಲದಿಂದ ಬಂದಿರುವಂತದ್ದು. ಇದನ್ನ ಕೇಳಿ ಇದನ್ನ ಬರಹದ ರೂಪದಲ್ಲಿ ಇಳಿಸಿರುವಂತದ್ದು ವೇದವ್ಯಾಸರು ನಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತದ್ದು. ಎರಡನೇದು ಬಂದ್ಬಿಟ್ಟು ಶ್ರುತಿ ಪ್ರಸ್ಥಾನ ಅಂತ ಕರೀತಾರೆ. ಇಲ್ಲಿ ಶ್ರುತಿ ಪ್ರಸ್ಥಾನದಲ್ಲಿ ಋಷಿ ಮುನಿಗಳು, ಸಾಧುಗಳು ಅದನ್ನ ಮನನವನ್ನ ಮಾಡ್ಕೊಂಡು, ಅಂದ್ರೆ ಯಾರು ಅದನ್ನ ಕೇಳಿರ್ತಾರೋ, ಅಂದ್ರೆ ಈಗ ಭಗವಂತ ಹೇಳಲ್ಪಟ್ಟಿರೋದು ಅಥವಾ ಈ ತರ ಸಾಧುಗಳು ಹೇಳಲ್ಪಟ್ಟಿರೋದು ಅದನ್ನ ನೆನಪಿಟ್ಕೊಂಡು ಅದನ್ನ ಪುರಾಣಗಳ ರೂಪದಲ್ಲಿ ವ್ಯಕ್ತಪಡಿಸುವಂತದ್ದು. ಅಂದ್ರೆ ಅದಕ್ಕೆ ಪುರಾತನ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಒಟ್ಟಾರೆ 18 ಮುಖ್ಯ ಪುರಾಣಗಳು ಮತ್ತೆ ಇತರ ಪುರಾಣಗಳನ್ನ ನಾವು ಕಾಣ್ತೇವೆ. ಮತ್ತೆ ಜೊತೆಗೆ ಈ ಇತಿಹಾಸ ಅಂತ ಕರಿತೇವೆ, ಮಹಾಭಾರತ, ರಾಮಾಯಣ. ಸೊ ಇವು ಇತ್ಯಾದಿ ಎಲ್ಲವೂ ಕೂಡ ವೇದಗಳು ಅಂತ ಕರಿತೇವೆ. ಇದು ಮನುಸ್ಮೃತಿ ಅಂತ ಹೇಳ್ತಾರೆ. ಮತ್ತೆ ನ್ಯಾಯ ಪ್ರಸ್ಥಾನದಲ್ಲಿ ಇದು ವೇದವ್ಯಾಸರು ಕೊಟ್ಟಿರುವಂತದ್ದು ಕೊನೆಯದಾಗಿರುವಂತದ್ದು ವೇದಾಂತ ಸೂತ್ರ ಅಂತ ಹೇಳಿ, ವೇದಗಳ ಅಂತ. ಯಾಕಂದ್ರೆ ಯಾವಾಗ ಅವರು ಎಲ್ಲ ವೇದಗಳನ್ನ ಬರೆದ್ರು, 4 ವರ್ಗಗಳನ್ನಾಗಿ ವಿಂಗಡಿಸಿದ್ರು, ಮತ್ತು ಆಮೇಲೆ ಅವ್ರಿಗೆ ಅದು ಕೂಡ ವೇದಾಂತ ಸೂತ್ರಗಳನ್ನ ಮಾಡಿದ್ರು. ಕೊನೆಗೂ ಅವ್ರಿಗೆ ಅತೃಪ್ತಿ ಆಯ್ತು, ಅವ್ರಿಗೆ ತೃಪ್ತಿ ಸಿಗ್ಲೇ ಇಲ್ಲ. ಏನೋ ನನ್ಗೆ ಕೊರತೆ ಇದೆ, ಅದಕ್ಕಾಗಿ ನನ್ಗೆ ತೃಪ್ತಿ ಇಲ್ಲ ಅಂತ ಹೇಳಿದಾಗ ನಾರದ ಮುನಿಗಳ ಸಲಹೆಯ ಮೇರೆಗೆ ಅವ್ರು ಏನ್ ಮಾಡಿದ್ರು? ವೇದಗಳ ಅಂತದಿಂದನೇ ಪ್ರಾರಂಭವಾಗಿರುವಂತದ್ದು ಶ್ರೀಮದ್ ಭಾಗವತಂ. ಸೊ ಶ್ರೀಮದ್ ಭಾಗವತಂನಲ್ಲಿ ಭಗವಂತನ ಭಕ್ತರ ಲೀಲೆಗಳ ಕುರಿತಾಗಿ ಅಲ್ಲಿ ಪರಿಚಯವನ್ನ ಮಾಡಲಾಗಿದೆ, ವರ್ಣಿಸಲಾಗಿದೆ. ಅದಕ್ಕೋಸ್ಕರ ಅಲ್ಲಿ ಅವರಿಗೆ ಆ ಒಂದು ತೃಪ್ತಿಯನ್ನ ತಂದುಕೊಡ್ತು ಅಂತ ಹೇಳ್ತಾರೆ. ಸೊ ಹೀಗೆ ವೇದಗಳ 3 ಭಾಗಗಳು ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ ಮತ್ತೆ ನ್ಯಾಯ ಪ್ರಸ್ಥಾನವನ್ನಾಗಿ ನಾವು ಕಾಣ್ತೇವೆ. ಮತ್ತೆ ನೆಕ್ಸ್ಟ್ ನಾವು ತಿಳ್ಕೊಂಡಿರುವಂತದ್ದು ಮನುಷ್ಯನ 4 ದೋಷಗಳು ಯಾವ್ಯಾವ್ದು ಅಂತ ಹೇಳಿ. ಯಾಕೆ ಈ ದೋಷಗಳು ಕಂಡು ಬಂತು ಅಂತಂದ್ರೆ, ಈಗ ಈ ಆತ್ಮಗಳಲ್ಲಿ 2 ಆತ್ಮಗಳನ್ನ ನಾವು ಕಾಣ್ತೇವೆ. ಒಂದು ಮಹಾತ್ಮ, ಇನ್ನೊಂದು ಬದ್ಧಾತ್ಮ. ಮಹಾತ್ಮ ಯಾವಾಗ್ಲೂ ಕೂಡ ಆಧ್ಯಾತ್ಮಿಕದ ಕಡೆಗೆ ಮುಖವನ್ನ ಮಾಡಿರ್ತಾನೆ. ಆದ್ರೆ ಬದ್ಧಾತ್ಮ ಯಾವಾಗ್ಲೂ ಈ ಒಂದು ಭೌತಿಕ ಜಗತ್ತಿನ ಕಡೆಗೆ ಮುಖವನ್ನ ಮಾಡಿರ್ತಾನೆ. ಈ ಬದ್ಧಾತ್ಮ ಭೌತಿಕ ಜಗತ್ತಿನಲ್ಲಿ ಮುಖ ಮಾಡಿರೋದ್ರಿಂದ ಅವನು 4 ದೋಷಗಳಿಗೆ ಒಳಗಾಗ್ತಾನೆ. ಆ ದೋಷಗಳು ಯಾವುದು ಅನ್ನೋದು ನಿಮ್ಗೆ ಮೊದಲನೇ ಪೇಜಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಯಾವುದು? ಮೊದಲನೆಯ ದೋಷವೆಂದರೆ ಅವನು ತಪ್ಪುಗಳನ್ನು ಮಾಡಿಯೇ ತೀರುತ್ತಾನೆ ಅಂತ ಹೇಳಿ. ಸೊ ತಪ್ಪುಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ದೊಡ್ಡ ವ್ಯಕ್ತಿಗಳಿಗೆ, ಸೆಲೆಬ್ರಿಟೀಸ್ಗಳಿಗೆ, ಎಲ್ರು ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅವನು ತಪ್ಪು ಮಾಡಿಯೇ ಮಾಡ್ತಾನೆ ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ನಿರ್ಧಾರಗಳು ಕೆಲವೊಮ್ಮೆ ತಪ್ಪದಾಗಿ ತೆಗೆದುಕೊಳ್ತಾರೆ. ಸೊ ಇಲ್ಲಿ ಒಂದು ಉದಾಹರಣೆನ ಕೊಟ್ಟಿರುವಂತದ್ದು ಮಹಾತ್ಮ ಗಾಂಧಿ ಅವರದ್ದು, ಅದನ್ನು ನೀವು ನೋಡ್ಕೊಳ್ಬಹುದು. ಇದಕ್ಕೆ ನಾವು ಸಂಸ್ಕೃತದಲ್ಲಿ ಭ್ರಮ ಅಂತ ಕರೀತೇವೆ. ಸೊ ಭ್ರಮ ಅಂತಂದ್ರೆ ಏನು? ದೋಷಗಳಿಂದ ಕೂಡಿರುವಂತಹ ನಮ್ಮ ಒಂದು ತಪ್ಪು ಅಂತ ಹೇಳ್ತಾನೆ, ತಪ್ಪುಗಳು ದೋಷಯುಕ್ತವಾಗಿರುವಂತದ್ದು. ನೆಕ್ಸ್ಟ್ 2ನೇ ದೋಷ ಏನು ಅಂತಂದ್ರೆ ಇಲ್ಲಿ ಪ್ರಮಾದ ಅಂತ ಕರೀತಾರೆ. ಪ್ರಮಾದ ಅಥವಾ ಭ್ರಮೆ. ಇಲ್ಲಿ 2ನೇ ದೋಷದಲ್ಲಿ ನಾವು ಮಾಯೆಗೆ ಒಳಗಾಗ್ತೀವಿ ಅನ್ನೋದನ್ನ ಹೇಳ್ತಾರೆ. ಮಾಯೆಗೆ ಒಳಗಾಗೋದು ಅಂದ್ರೆ ಏನು? ಪ್ರತಿಯೊಬ್ಬರು ದೇಹವನ್ನೇ ಆತ್ಮ ಅಂತ ಭಾವಿಸ್ತಾರೆ. ಸೊ ಇದು ಒಂದು ಭ್ರಮೆಗೆ ಒಳಗಾಗುವಂಥದ್ದು, ಪ್ರಮಾದಕ್ಕೆ ಒಳಗಾಗಿರುವಂಥದ್ದು. ಅಂದ್ರೆ ನಾವು ಯಾರಾದ್ರೂ ನೀನ್ ಯಾರು ಅಂತ ಕೇಳಿದಾಗ ನಾನು ನನ್ನ ಹೆಸರನ್ನ ಹೇಳ್ತೇನೆ, ಯಾಕಂದ್ರೆ ನಾನು ನನ್ನ ದೇಹದೊಂದಿಗೆ ಗುರುತಿಸ್ಕೊಳ್ತೇನೆ. ನೀನ್ ಯಾರು ಅಂತ ಕೇಳಿದಾಗ ನಾನು ನನ್ನ ಪದವಿ ಜೊತೆಗೆ ನಾನು ನಾವು ಗುರುತಿಸ್ಕೊಳ್ತೇವೆ. ಸೊ ಹೀಗೆ ಇದು ನಾನು, ಅದು ನಾನು ಅಂತ ಹೇಳಿ ಭೌತಿಕ ಜಗತ್ತಿನ ವಸ್ತುಗಳೊಂದಿಗೆ ಮತ್ತೆ ನನ್ನ ದೇಹಕ್ಕೆ ಸಂಬಂಧಪಟ್ಟಂತಹ, ನನ್ನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಉಲ್ಲೇಖವನ್ನ ನಾವು ಇಲ್ಲಿ ಕೊಡ್ತೇವೆ. ಸೊ ಹಾಗಾಗಿ ಇಲ್ಲಿ 2ನೇದು ನಾವು ಭ್ರಮೆಗೆ ಒಳಗಾಗಿರುವಂತದ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಇದು ಒಂದು ಭ್ರಮೆ ಅಂತ ಹೇಳ್ತಾರೆ. ಸೊ ದೇಹದೊಂದಿಗೆ ನಮ್ಮನ್ನ ನಾವು ಕೊಳ್ಳುವಂಥದ್ದು ಭ್ರಮೆ ಅಂತ ಕರೀತಾರೆ. ಸೊ 3ನೇದಾಗಿರುವಂಥದ್ದು ಮೋಸ ಮಾಡುವಂತಹ ಪ್ರವೃತ್ತಿ. ಸೊ ಇದು ಒಂದು ವಂಚನೆ. ಮೋಸ ಮಾಡುವಂತ ಪ್ರವೃತ್ತಿ, ಇದು ವಂಚನೆ. ಪ್ರತಿಯೊಬ್ರು ಕೂಡ ಮೋಸ ಯಾರಿಗೆ ಮಾಡ್ತೇವೆ? ಮೋಸ ಮಾಡುವಂಥದ್ದು ನಾವು ಈ ಜಗತ್ತಿಗೆ, ಈ ಜಗತ್ತಿನಲ್ಲಿರುವಂತಹ ಇತರ ಜೀವಿಗಳಿಗೆ ಅಂತ ಹೇಳ್ತಾರೆ. ಸೊ ಮೋಸ ಮಾಡುವ ಪ್ರವೃತ್ತಿ ಯವನಾಗಿರ್ತಾನೆ ಈ ಮನುಷ್ಯ. ಸೊ ಒಬ್ಬನು
ಅವನು ದಡ್ಡನಾಗಿದ್ರು ಕೂಡ ನಾನು ತುಂಬಾನೇ ಜಾಣ, ನಾನು ತುಂಬಾನೇ ಬಲ್ಲೆ ಅನ್ನುವಂಥ ಒಂದು ಸೋಗನ್ನ ಹಾಕ್ತಾನೆ. ಹಾಗಾಗಿ ಅವನು ಈ ಮಾಯೆಯಲ್ಲಿರೋದ್ರಿಂದ ಅವನು ಸದಾ ತಪ್ಪಲ್ಲಿ ಒಳಗಾಗ್ತಾನೆ. ಹೀಗೆ ಅವನೇನ್ ಮಾಡ್ತಾನೆ, ಯಾರೇ ಅವನಿಗೆ ಈ ಆಧ್ಯಾತ್ಮಿಕದ ವಿಷಯದ ಕುರಿತಾಗಿ ಜ್ಞಾನವನ್ನ ಕೊಟ್ಟಾಗ ಅದಕ್ಕೆ ಒಂದು ತಾರ್ಕಿಕವಾದಂತಹ ತನ್ನ ಒಂದು ವಿಶ್ಲೇಷಾತ್ಮಕವಾದಂತಹ ವಿವರಣೆಯನ್ನ ಕೊಡ್ತಾನೆ. ಅವನು ಅದು ನೇರವಾಗಿ ಅವನು ಅದನ್ನ ಒಪ್ಕೊಳ್ಳೋದಿಲ್ಲ. ಅದಕ್ಕಾಗಿ ಹೀಗೆ ಅದು ಹೀಗೆ ಇದು ಹೀಗೆ ಅಂತ ಹೇಳಿ ಸಿದ್ಧಾಂತವನ್ನನೇ ಅವರು ತಿಳಿಸ್ತಾರೆ, ಥಿಯರಿಗಳನ್ನ ಕೊಡ್ತಾರೆ. ಮತ್ತೆ ಹೀಗೆ ಅವ್ರಿಗೆ ಈ ತಮ್ಮ ಸ್ಥಾನ ಅನ್ನುವಂಥದ್ದು ದೋಷಪೂರ್ಣ ಸ್ಥಾನ ಅಂತ ಗೊತ್ತಾಗೋದಿಲ್ಲ. ಸೊ ದೋಷಪೂರಿತವಾಗಿರೋದು ಅನ್ನೋದು ಗೊತ್ತಾಗೋದಿಲ್ಲ. ಇದಕ್ಕೆ ವಿಪ್ರಲಿಪ್ಸ ಅಂತ ಕರೀತಾರೆ. ಹೀಗೆ ಮೂರನೆಯದು ಮೋಸ ಮಾಡುವಂತ ಪ್ರವೃತ್ತಿ. ಸೊ ಹೀಗೆ ಅವ್ರು ಯಾರಿಗೆ ಮೋಸ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ತಮಗೆ ತಾವೇ ಮೋಸ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಮೋಸ ಮಾಡುವಂಥದ್ದು ತಮಗೆ, ಆಮೇಲೆ ಅದು ಇತರರಿಗೆ ಪ್ರಭಾವವನ್ನ ಬೀರುವಂಥದ್ದು. ನೆಕ್ಸ್ಟ್ ಇರುವಂಥದ್ದು 4ನೇ ದೋಷ. ಮೊದಲನೇದು ಭ್ರಮ, ಎರಡನೇದಿರುವಂಥದ್ದು ಪ್ರಮಾದ, ಮೂರನೇದಿರುವಂಥದ್ದು ವಿಪ್ರಲಿಪ್ಸ, 4ನೇದಿರುವಂಥದ್ದು ಕರಣಾಪಾಠವ ಅಂತ ಹೇಳಿ. ಸೊ ಕರಣಾಪಾಠವ ಅಂತಂದ್ರೆ ಇದು ಇಂದ್ರಿಯಗಳು ಅಪರಿಪೂರ್ಣವಾದಂತಹ ದೋಷ ಅಂತ ಹೇಳ್ತಾರೆ. ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ಏನನ್ನೂ ಕೂಡ ಸರಿಯಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವು ಏನೇ ಗ್ರಹಿಸಿದ್ರು ಕೂಡ ಅದಕ್ಕೂ ಸೀಮಿತವಾಗಿದೆ. ನನ್ನ ದೃಷ್ಟಿಯೂ ಕೂಡ ಸೀಮಿತವಾಗಿದೆ. ಸೊ ಈ ಗೋಡೆಯಿಂದ ಆಚೆಗೆ ನೋಡ್ಲಿಕ್ಕೆ ಆಗಲ್ಲ, ಈ ಗೋಡೆಯಿಂದ ಆಚೆಗೆ ನಮ್ಮ ಕಿವಿಗಳು ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗೆ ಈ 4 ದೋಷಗಳಿಂದ ಕೂಡಿರುವಂಥದ್ದು ನಮ್ಮ ಇಂದ್ರಿಯಗಳು. ಯಾವುದೇ ಒಂದು ಕಣ್ಣಾಗ್ಲಿ, ಕಿವಿ ಆಗ್ಲಿ, ಬೇರೆ ಇತರ ಒಂದು ದೇಹದಲ್ಲಿರುವಂತಹ ಯಾವುದೇ ಅಂಗಾಂಗಗಳನ್ನು ತೆಗೆದುಕೊಂಡ್ರು ಕೂಡ ಅವುಗಳಿಗೆ ಏನು ದೋಷಗಳು ಇದ್ದೇ ಇದೆ. ಸೊ ಅದಕ್ಕೆ ಕರ್ಣಾಪಾಠವ ಅಂತ ಕರೀತಾರೆ. ಹೀಗೆ ನಾವು 4 ದೋಷಗಳನ್ನ ತಿಳಿದುಕೊಂಡ್ವಿ. ಹೀಗೆ ಕ್ಷಮಿಸಿ, ಒಬ್ಬ ಒಳ್ಳೆಯ ಆಧ್ಯಾತ್ಮಿಕ ಗುರುಗಳ ಅರ್ಹತೆಗಳೇನಿರ್ಬೇಕು. ಇಲ್ಲಿ ಯಾಕೆ 4 ದೋಷಗಳನ್ನ ತಿಳಿಸಿಲಿಕ್ಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹಾಗಾದ್ರೆ ಈ ಒಂದು ದೋಷಗಳನ್ನ ಪರಿಹರಿಸಬೇಕು ಅಂತಂದ್ರೆ ನಾವು ಯಾವ ಜ್ಞಾನವನ್ನ ಪಡ್ಕೊಳ್ಬೇಕು ಮತ್ತೆ ಯಾರಿಂದ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇರುವಂತದ್ದು, ನಾವು ಆಧ್ಯಾತ್ಮಿಕ ಗುರುಗಳ ಮೊರೆಯನ್ನ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಇದರಿಂದ ನಾವು ವೇದಗಳ ಜ್ಞಾನವನ್ನ ಸರಿಯಾದ ಸೋರ್ಸ್ ನಿಂದ, ಸರಿಯಾದ ಒಂದು ಮಾರ್ಗದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದೇ ಗುರು ಪರಂಪರೆಯ ಮಾರ್ಗ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಎಲ್ಲವೂ ಗುರು ಪರಂಪರೆಯ ಮಾರ್ಗ ಕೂಡ ಪ್ರಮಾಣೀಕೃತವಾದದ್ದ ಅಂತ ಕೇಳಿದಾಗ ಅಲ್ಲಿ ನಾವು ಆಧ್ಯಾತ್ಮಿಕ ಗುರುಗಳ ಅರ್ಹತೆಯನ್ನ ತಿಳ್ಕೊಳ್ಬೇಕಾಗಿರುತ್ತೆ. ಆ ಪ್ರಾಮಾಣಿಕ ಒಬ್ಬ ಆಧ್ಯಾತ್ಮಿಕ ಗುರುವಿನ ಅರ್ಹತೆಗಳು ಯಾವುದು ಅಂದ್ರೆ, ನಮಗೆ ವೇದಗಳ ಅಧ್ಯಯನ ಅಥವಾ ವೇದಗಳಲ್ಲಿರುವಂತಹ ಉಪದೇಶಗಳನ್ನ, ಆದೇಶಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಆಧ್ಯಾತ್ಮಿಕ ಗುರುಗಳ ಮೊರೆಯನ್ನ ಹೋಗ್ಬೇಕು. ಆ ಆಧ್ಯಾತ್ಮಿಕ ಗುರುಗಳ ಅರ್ಹತೆಗಳು ಯಾವ್ಯಾವ್ದಿರುತ್ತೆ ಅಂದ್ರೆ, ವೇದಗಳ ಸಂದೇಶವನ್ನ ಸರಿಯಾದವರಿಂದ ಕೇಳಿ ತಿಳಿದುಕೊಂಡಿರುವವನೇ ಗುರು. ಆಧ್ಯಾತ್ಮಿಕ ಗುರುವಿನ ಅರ್ಹತೆ ಏನೇ ಇರಬೇಕು, ಮೊದಲನೇದ್ದು ಅವನು ಏನೇ ಸಂದೇಶವನ್ನ ಪಡ್ಕೊಂಡ್ರು ಕೂಡ ಈ ವೇದಗಳ ಸಂದೇಶವನ್ನ ಸರಿಯಾದ ಮೂಲಗಳಿಂದ ಪಡ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಸರಿಯಾದ ಮೂಲ ಅಂತಂದ್ರೆ ಯಾವುದು? ಅದೇ ಸರಿಯಾದ ಗುರು ಪರಂಪರೆಯಿಂದ ಬಂದಿರುವಂತದ್ದು, ಅದು ಮಧ್ಯದಲ್ಲಿ ಬಂದಿರುವಂತದ್ದಲ್ಲ. ಸರಿಯಾದ ವೇದಗಳ ಸಂದೇಶವನ್ನ ಸರಿಯಾದ ಮಾರ್ಗದಿಂದ ಅಥವಾ ಗುರು ಪರಂಪರೆಯಿಂದ ಪಡ್ಕೊಂಡಿರುವವನೇ ಅರ್ಹ ಗುರು. ಮತ್ತೆ ಎರಡನೇದೇನು? ಅವನು ಬ್ರಹ್ಮನಲ್ಲಿ ಸ್ಥಿರವಾಗಿ ನೆಲೆಸಿರಬೇಕು ಅಂತ ಹೇಳ್ತಾರೆ. ಸೊ ಬ್ರಹ್ಮನಲ್ಲಿ ಸ್ಥಿರವಾಗಿ ನೆಲೆಸಿರ್ಬೇಕು. ಇದು ಕಾರಣ ಏನು? ಸತ್ ಚಿತ್ ಆನಂದ. ಇದು ಬ್ರಹ್ಮನ ಗುಣಲಕ್ಷಣ ಸತ್. ಅದಕ್ಕಾಗಿ ಎರಡನೇದು, ಅವನು ಸತ್ನಲ್ಲಿ ಯಾವಾಗ್ಲೂ ಕೂಡ ನೆಲೆಸಿರಬೇಕು, ಸ್ಥಿರವಾಗಿ ನೆಲೆಸಿರ್ಬೇಕು, ಶಾಶ್ವತವಾಗಿ ನೆಲೆಸಿರ್ಬೇಕು ಅಂತ ತಿಳಿಸ್ತಾರೆ. ಹಾಗಿದ್ರೇನೆ ಅವನು ನಮ್ಗೆ ಮುಂದಿನ ಈ ವೇದಗಳ ಜ್ಞಾನವನ್ನ ಅವನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿರುವ ಉಪದೇಶಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವೆರಡು ಆಧ್ಯಾತ್ಮಿಕ ಗುರುಗಳ ಗುಣಗಳು ಅಂತ ಹೇಳ್ತವೆ. ಇನ್ನು ಜ್ಞಾನವನ್ನ ಪಡೆಯುವ 3 ಮಾರ್ಗಗಳನ್ನ ನಾವು ತಿಳ್ಕೊಂಡ್ವಿ. ಹೇಗೆ ನಾವು 3 ಮಾರ್ಗಗಳಿಂದ ಜ್ಞಾನವನ್ನ ಪಡ್ಕೊಳ್ತೇವೆ? ಅದೇ ಹೇಳಿರುವಂತದ್ದು ಯಾವುದು? ಈ ಒಂದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಮತ್ತೆ ಶಬ್ದ ಪ್ರಮಾಣದ ಮೂಲಕ. ಇವು 3 ಪ್ರಮಾಣಗಳು. ಈ ಒಂದು ಪ್ರತ್ಯಕ್ಷ ಪ್ರಮಾಣ ಅನ್ನುವಂಥದ್ದು ಏನು? ಕೇವಲ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು ಅಂತ. ನಾವು ಕೇವಲ ಕಣ್ಣಿಗೆ ಕಾಣುವಂಥದ್ದೇನೆ ನಾವು ನಂಬ್ತೇವೆ. ಸೊ ಕಣ್ಣಿಗೆ ಕಾಣುವ ಪ್ರಮಾಣವನ್ನೇ ನಾವು ಸರಿಯಾಗಿದೆ, ಕರಾರುವಕ್ಕಾದದ್ದು ಅಂತ ಹೇಳ್ತೇವೆ. ಕಣ್ಣಿಗೆ ಕಾಣುವಂತಹ ಜ್ಞಾನವನ್ನೇ ನಾವು ನಂಬ್ತೇವೆ. ಆದ್ರೆ ಇದು ಪರಿಪೂರ್ಣ ಅಲ್ಲ ಅಂತ ಹೇಳ್ತೇವೆ. ಯಾಕೆಂದ್ರೆ ಪ್ರತಿದಿನ ನಾವು ಕಾಣುವಂತಹ ಸೂರ್ಯನೇ ನಮಗೆ ಒಂದು ಬರಿಗಣ್ಣಿನಿಂದ ನೋಡ್ಲಿಕ್ಕಾಗಲ್ಲ. ಅದು ಒಂದು ಸಣ್ಣ ಬಿಲ್ಲಿಯಂತೆ ಕಾಣುತ್ತೆ. ಹಾಗಿದ್ರೆ ನಮ್ಮ ಇಂದ್ರಿಯಗಳು ಹೇಗೆ ಪರಿಪೂರ್ಣವಾಗ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ಈ ದೃಷ್ಟಿಗೆ ಗೋಚರವಾದದ್ದನ್ನು ಕೂಡ ಅದು ದೋಷಪೂರಿತವಾದದ್ದು ಅಂತ ಹೇಳ್ತಾರೆ. ಇದೇ ಪ್ರತ್ಯಕ್ಷ ಪ್ರಮಾಣ. ಇನ್ನು ಎರಡನೇ ಇರುವಂತದ್ದು
ಅನುಮಾನ ಪ್ರಮಾಣ, ಕ್ಷಮಿಸಿ, ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣದಲ್ಲಿ ಇದಕ್ಕೆ ಊಹನ ಅಂತ ಕರೀತೇವೆ. ಊಹನ ಅಂತಂದ್ರೆ ಇದು ಹೀಗಿರ್ಬೋದು, ಹಾಗಿರ್ಬೋದು, ಆ ತರ ಇರ್ಬೋದು ಅನ್ನುವಂಥದ್ದನ್ನ ನಾವು ಊಹಿಸಿಕೊಳ್ಳುವಂಥದ್ದು ಅಂತ ಹೇಳ್ತೇವೆ. ಇಲ್ಲಿ ನಮ್ಗೆ ಡಾರ್ವಿನಿನ ಸಿದ್ಧಾಂತದ ಕುರಿತಾಗಿ ನಾವು ಕೊಂಡಿದ್ವಿ ಈ ನಮ್ಮ ಶಾಲೆಗಳಲ್ಲಿ. ಆ ಡಾರ್ವಿನಿನ ಸಿದ್ಧಾಂತ ಹೀಗಿರ್ಬೋದು, ಹಾಗಿರ್ಬೋದು ಅಂತ ಕೇವಲ ಹೇಳಲಾಗತ್ತೆ, ಆದ್ರೆ ಅದು ಸರಿಯಾದ ವಿಜ್ಞಾನ ಅಲ್ಲ. ಅದು ಒಂದು ಕೇವಲ ಸೂಚನೆ ಅಷ್ಟೇ. ಹಾಗಾಗಿ ಅದು ಪರಿಪೂರ್ಣವಾದಂತಹ ಜ್ಞಾನ ಅಲ್ಲ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಪರಿಪೂರ್ಣ ಜ್ಞಾನ ಅನ್ನೋದೇನು? 3 ಮಾರ್ಗಗಳಲ್ಲಿ ಮೊದಲನೆಯ ಮಾರ್ಗ ಪ್ರತ್ಯಕ್ಷನೂ ಕೂಡ ಪರಿಪೂರ್ಣ ಅಲ್ಲ. ಎರಡನೇದಾಗಿರುವಂಥದ್ದು ಅನುಮಾನ ಪ್ರಮಾಣ, ಊಹನ ಪ್ರಮಾಣ, ಅದು ಕೂಡ ಇದು ಪರಿಪೂರ್ಣವಾದದ್ದಲ್ಲ. ಹಾಗಾದ್ರೆ ಪರಿಪೂರ್ಣವಾದದ್ದು ಯಾವುದು ಅಂತಂದ್ರೆ ಇದು ಶಬ್ದ ಪ್ರಮಾಣ ಅಂತ ಹೇಳಲಾಗುತ್ತೆ. ಶಬ್ದ ಪ್ರಮಾಣ ಇದೆ. ವೈದಿಕ ಜ್ಞಾನವನ್ನ ಶಬ್ದ ಪ್ರಮಾಣ ಅಂತ ಹೇಳಲಾಗುತ್ತೆ. ಸೊ ಈ ಜ್ಞಾನವನ್ನ ಹೇಗೆ ನಾವು ಪಡೀತೀವಿ ಅಂತಂದ್ರೆ ಶ್ರವಣದ ಮೂಲಕ. ಸೊ ಇದಕ್ಕೆ ಶ್ರುತಿ ಅಂತ ಕರೆಯಲಾಗುತ್ತೆ. ಶ್ರುತಿ ಅಂದ್ರೆ ಕೇವಲ ಜ್ಞಾನವನ್ನ ಈ ಜ್ಞಾನವನ್ನ ಕೇವಲ ಕಿವಿಗಳಿಂದ ಕೇಳಿ ಪಡೆಯತಕ್ಕದ್ದು ಅಂತ ಅರ್ಥ. ಸೊ ದಿವ್ಯ ಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಅದನ್ನ ಪ್ರಮಾಣ ಗ್ರಂಥಗಳಿಂದ ತಿಳಿಯಬೇಕು ಎಂದು ವೇದಗಳಲ್ಲಿ ಹೇಳಲಾಗುತ್ತೆ. ಪ್ರಮಾಣ ಗ್ರಂಥಗಳಿಂದ ತಿಳ್ಕೋಬೇಕು, ಪ್ರಮಾಣೀಕೃತವಾದಂತಹ ಗುರುಗಳಿಂದ ನಾವು ಆಲಿಸಬೇಕು, ಮತ್ತೆ ನಮ್ಮ ಒಂದು ಶ್ರದ್ಧೆ ಅದರಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹೀಗೆ ನಾವು ದಿವ್ಯ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಈ ವಿಶ್ವದ ಒಳಗಿರುವಂತದ್ದೆಲ್ಲದೂ ಕೂಡ ಐಹಿಕ ಜ್ಞಾನ ಅಂತ ಕರೆಯಲಾಗುತ್ತೆ. ಈ ವಿಶ್ವದ ಆಚೆಗಿರುವಂತದ್ದೆಲ್ಲವೂ ಕೂಡ ದಿವ್ಯ ಜ್ಞಾನ ಅಂತ ಕರೆಯಲಾಗುತ್ತೆ. ಹಾಗಾದ್ರೆ ಈ ದಿವ್ಯ ಜ್ಞಾನವನ್ನ ನಾವು, ಈ ಐಹಿಕ ಜ್ಞಾನ ಅಂದ್ರೆ ದೃಷ್ಟಿಗೆ ಗೋಚರವಾದದ್ದು, ಮತ್ತೆ ಅನುಮಾನದಿಂದ ನಾವು ಆ ಜ್ಞಾನವನ್ನ ಪಡ್ಕೊಂಡ್ರು ಅದು ಪರಿಪೂರ್ಣ ಅಲ್ಲ. ಹಾಗಾದ್ರೆ ಆ ದಿವ್ಯ ಜ್ಞಾನ, ಪರಿಪೂರ್ಣವಾದಂತಹ ಜ್ಞಾನ ಕೇವಲ ಶ್ರವಣದ ಮೂಲಕ ನಾವು ಪಡೆದುಕೊಳ್ಬಹುದು. ಆ ಶ್ರವಣದ ಮೂಲಕ ನಾವು ಪಡೆದುಕೊಳ್ಬೇಕು ಅಂತಂದ್ರೆ ಅದು ನಮಗೆ ಪ್ರಮಾಣೀಕೃತ ಗಳಿಂದ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ನೆಕ್ಸ್ಟ್, ಹಾಗಾದ್ರೆ ಜ್ಞಾನವನ್ನ ಪಡೆಯುವಂತಹ 2 ಪ್ರಕ್ರಿಯೆಗಳು ಯಾವ್ಯಾವುದು? ಪ್ರೋಸೆಸಸ್. ಹೇಗೆ ಜ್ಞಾನವನ್ನ ಪಡ್ಕೊಳ್ಬಹುದು? ಇಲ್ಲಿ ನಮ್ಗೆ 2 ಜ್ಞಾನದ ಪದ್ಧತಿಗಳನ್ನ ಕೊಡಲಾಗಿದೆ, ಪ್ರಕ್ರಿಯೆಗಳನ್ನ ಕೊಡಲಾಗಿದೆ, ಹಂತಗಳು, ಜ್ಞಾನವನ್ನ ಪಡೆದುಕೊಳ್ಳುವಂತಹ ಹಂತಗಳು 2 ಇದೆ. ಒಂದು ಅನುಗಮನ, ಇದಕ್ಕೆ ಇಂಡಕ್ಟಿವ್ ಅಂತ ಕರೀತಾರೆ. ಇನ್ನೊಂದು ನಿಗಮನ ಅಂತ ಕರೀತಾರೆ, ಡಿಡಕ್ಟಿವ್. ಸೊ ಅನುಗಮನ ಅಂತಂದ್ರೆ ಅದಕ್ಕೆ ಇನ್ನೊಂದು ಹೆಸರಿದೆ, ಅದಕ್ಕೆ ಆರೋಹ ಮಾರ್ಗ ಅಂತ ಕರೆಯಲಾಗುತ್ತೆ. ಇನ್ನೊಂದು ನಿಗಮನ ಅಂತಂದ್ರೆ ಅದಕ್ಕೆ ತರ್ಕ ಅಥವಾ ಈ ಅವರೋಹಣ ಅಂತ ಕರೆಯಲಾಗುತ್ತೆ. ಆರೋಹ ಮಾರ್ಗ, ಅವರೋಹ ಮಾರ್ಗ ಅಂತ ಕರೆಯಲಾಗುತ್ತೆ. ಆರೋಹ ಮಾರ್ಗ ಅಂದ್ರೆ ಏನು ಅಂದ್ರೆ ಇಲ್ಲಿ ನಾವು ಪ್ರೂವ್ ಮಾಡ್ಬೋದು. ಹೀಗೆ ನಮ್ಮ ತಂದೆಯೂ ಕೂಡ ಮರ್ತ್ಯು ಅಂತಂದ್ರೆ ಸಾವಿಗೆ ಒಳಪಟ್ಟವರು, ಮತ್ತೆ ಎಲ್ರೂ ಕೂಡ ಅಂದ್ರೆ ಸಾವಿಗೆ ಒಳಪಟ್ಟವರು ಅಂತ. ಸೊ ಹೀಗೆ ನಾವು ಸಂಶೋಧನೆಯನ್ನ ಮಾಡಿ ನೋಡ್ಬೇಕಾದ್ರೆ ಅವಾಗ ನೀವು ಪ್ರತಿಯೊಬ್ಬರನ್ನು ಅಧ್ಯಯನ ಮಾಡಿದಾಗ ಯಾರೋ ಒಬ್ರು ಸಾಯದೇ ಇರುವ ವ್ಯಕ್ತಿ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದ್ರೆ ನಮ್ಗೆ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ನಮ್ಮ ತಂದೆ, ಹಿಂದೆ ನಮ್ಮ ಅಜ್ಜ, ಅಜ್ಜಿ ಎಲ್ಲ ನೋಡ್ತಾ ಹೋದಾಗ ಎಲ್ರು ಕೂಡ ಮರ್ತ್ಯು ಅಂದ್ರೆ ಎಲ್ರು ಕೂಡ ಸತ್ತವರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಸಾಯದೇ ಇರೋರು ಯಾರು ಅನ್ನೋದನ್ನ ನಾವು ಹಾಗೇನೆ ಸಂಶೋಧನೆ ಮಾಡ್ಕೊಂಡು ಹೋದಾಗ ಅಲ್ಲಿ ನಮಗೆ ಸಾಯದೇ ಇರುವಂತ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಸಂಶೋಧನೆ ಮೂಲಕ ನಮ್ಗೆ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಹೇಗೆ ನಾವು ಅದನ್ನ ಪ್ರೂವ್ ಮಾಡಬಹುದು ಅಂತಂದ್ರೆ ಅದು ಕೇವಲ ಅವರೋಹಣ ಪದ್ಧತಿಯಿಂದ, ಹೇಗೆ ನಿಗಮನದಿಂದ, ಡಿಡಕ್ಟಿವ್ ನಿಂದ ಅಂತ ಹೇಳ್ತಾರೆ. ಇಲ್ಲಿ ಇದಕ್ಕೆ ಆರೋಹಕ್ಕೆ ಇದು ಮೇಲೆ ಇರುವ ಪಂಥ ಅಂತ ಕರೀತಾರೆ. ಮೇಲೆ ಅಂದ್ರೆ ಕೆಳಗಿಂದ ಮೇಲೆ ಹೋಗ್ಲಿಕ್ಕೆ ಪ್ರಕ್ರಿಯೆ ಅಂತ ಕರೀತಾರೆ. ಆದ್ರೆ ಸ್ವಯಂ ಪ್ರಯತ್ನದಿಂದ ನಾವು ಹೀಗೆ ಮೇಲೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅಪರಿಪೂರ್ಣ ಇಂದ್ರಿಯಗಳ ಸಹಾಯದಿಂದ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಜೊತೆಗೆ ಸರಿಯಾದ ನಿರ್ಣಯಕ್ಕೂ ಕೂಡ ಬರ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಾವು ತರ್ಕದಿಂದ, ಸೊ ಮಾನವನು ಮರ್ತ್ಯು ಅಂತ ಹೇಳಿ ನಾವು ಒಪ್ಕೊಳ್ಳೇಬೇಕು. ಜನ್ಮ, ಮೃತ್ಯು, ಜರಾ, ವ್ಯಾಧಿ, ಸೊ ಇವುಗಳು ಇದೇ ಇರುತ್ತೆ ಅನ್ನೋದನ್ನ ನಾವು ಒಪ್ಕೊಳ್ಬೇಕು. ಸೊ ಇದರ ಸಂಶೋಧನೆಯಿಂದ ತಿಳ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಇದನ್ನ ಕೇವಲ ಶ್ರವಣದಿಂದ ಮಾತ್ರ ಮತ್ತೆ ಪ್ರಸ್ತುತವಾಗಿ ನಾವು ಅದನ್ನ ಅರಿತುಕೊಳ್ಳಬಹುದು. ಇದು ಡಿಡಕ್ಟಿವ್. ಸೊ ಇವೆರಡು ಮಾರ್ಗಗಳಲ್ಲಿ ಈ ಡಿಡಕ್ಟಿವ್ ಅನ್ನುವಂಥದ್ದು ನಿಗಮನ ಇದು ಸರಿಯಾದ ಮಾರ್ಗದ ಪದ್ಧತಿ. ನೆಕ್ಸ್ಟ್ 2 ಪ್ರಕ್ರಿಯೆಗಳನ್ನು ತಿಳ್ಕೊಂಡ್ವಿ. ಆಮೇಲೆ ಇದು ಸಂಪೂರ್ಣತೆಯ ಪರಿಕಲ್ಪನೆಯ 3 ಅಂಶಗಳನ್ನ ನಾವು ತಿಳ್ಕೊಂಡ್ವಿ. ಸಂಪೂರ್ಣ ಪರಿಕಲ್ಪನೆಯ 3 ಅಂಶಗಳು ಯಾವ್ದು ಹೇಳ್ತೀರಾ? ಇದು ನಮ್ಗೆ ಇದರಲ್ಲಿ ಆಮಂತ್ರಣ ಮಂತ್ರ
ಅಥವಾ ಆವಾಹನೆ ಮಂತ್ರ ಅಂತ ಹೇಳ್ತೇವೆ, ಅದರಲ್ಲಿ ಇದೆ. ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರುತಿ ಮಾತಾಜಿ. ಮಾತಾಜಿ ಸಚ್ಚಿತ್ ಆನಂದ. ಎಸ್, ವೆರಿ ಗುಡ್. ಹರೇ ಕೃಷ್ಣ ಮಾತಾಜಿ. ಎಸ್, 3 ಅಂಶಗಳಲ್ಲಿ ಸಂಪೂರ್ಣತೆಯ ಪರಿಕಲ್ಪನೆ ಯಾವುದು ಅಂದ್ರೆ ಅದೇ ಸತ್ ಚಿತ್ ಆನಂದ ಅಂತ ಹೇಳ್ತೇವೆ. ಸತ್ ಅಂದ್ರೆ ಭಗವಂತನ 3 ಸಾಕ್ಷಾತ್ಕಾರಗಳನ್ನ ನಾವು ಕಾಣ್ತೇವೆ. ಅದರಲ್ಲಿ ಅವನದು ಮೊದಲನೇದು ಯಾವುದು ಅಂದ್ರೆ ಬ್ರಹ್ಮನ್, ಅದಕ್ಕೆ ಸತ್ ಅಂತ ಕರೀತಾರೆ. ಇದೇ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಕರೀತಾರೆ. ಅದೇ ಸತ್ ಲಕ್ಷಣವನ್ನು ಹೊಂದಿರುತ್ತೆ, ಅಥವಾ ಅದು ಶಾಶ್ವತತೆಯ ಅಂಶ ಅಂತ ಕರೆಯಲಾಗುತ್ತೆ. ಆಮೇಲೆ ಎರಡನೇದು ಬಂದ್ಬಿಟ್ಟು ಇದು ಪರಮಾತ್ಮ ಸಾಕ್ಷಾತ್ಕಾರ. ಈ ಪರಮಾತ್ಮ ಸಾಕ್ಷಾತ್ಕಾರ ಸತ್ ಮತ್ತೆ ಚಿತ್ ಎರಡನ್ನೂ ಕೂಡ ಒಳಗೊಂಡಿರುವಂತಹ ಲಕ್ಷಣ. ಸೊ ಇದು ಶಾಶ್ವತತೆ ಮತ್ತು ಜ್ಞಾನ, ಅಂದ್ರೆ ಈ ಸತ್ ಅಂದ್ರೆ ಶಾಶ್ವತ, ಚಿತ್ ಅಂದ್ರೆ ಜ್ಞಾನ, ಈ 2 ಅಂಶಗಳನ್ನ ಒಳಗೊಂಡಿರುವಂತದ್ದು ಈ ಪರಮಾತ್ಮನ ಪರಿಕಲ್ಪನೆ. 3ನೆಯ ಪರಿಕಲ್ಪನೆ ಇರುವಂತದ್ದು ಅದು ಉನ್ನತವಾದಂತಹ ಪರಿಕಲ್ಪನೆ. ಅದಕ್ಕೆ ದೇವೋತ್ತಮ ಪರಮ ಪುರುಷನ ಸಾಕ್ಷಾತ್ಕಾರ ಅಂತ ಕೂಡ ಕರೀತಾರೆ. ಸೊ ಇದು ಅತೀಂದ್ರಿಯವಾದಂತಹ ಲಕ್ಷಣಗಳನ್ನ ಹೊಂದಿರುವಂತದ್ದು. ಏನು ಮುಖ್ಯವಾಗಿ 3 ಲಕ್ಷಣಗಳಿದೆಯೋ ಭಗವಂತನದ್ದು ಸಂಪೂರ್ಣತೆಗೆ, ಆ 3 ಲಕ್ಷಣಗಳನ್ನ ಹೊಂದಿರುವಂತದ್ದು ಇದು ಭಗವಾನ್ ಸಾಕ್ಷಾತ್ಕಾರ. ಸತ್, ಚಿತ್ ಮತ್ತೆ ಆನಂದ ಅಂತ ಕರೀತಾರೆ. ಅದೇ ಶಾಶ್ವತ, ಜ್ಞಾನ ಮತ್ತೆ ಪರಮಾನಂದ. ಸೊ ಇವು 3ಗಳನ್ನು ಕೂಡ ಒಳಗೊಂಡಿರುವಂತದ್ದು ಈ ಸಚ್ಚಿತ್ ಆನಂದ. ಹೀಗೆ 3 ಅಂಶಗಳ ಸಂಪೂರ್ಣತೆಯ ಪರಿಕಲ್ಪನೆಯನ್ನ ನಾವು ತಿಳ್ಕೊಂಡ್ವಿ. ಸೊ ಈ 3ರಲ್ಲಿ ಉನ್ನತವಾದದ್ದು ಭಗವಾನ್ ಸಾಕ್ಷಾತ್ಕಾರ. ಸೊ ಇಲ್ಲಿ ನಿರಾಕಾರಕ್ಕಿಂತ ಸಗುಣನ ಸಗುಣ ಅಥವಾ ಈ ಭಗವಾನ್ ಸಾಕ್ಷಾತ್ಕಾರ, ಭಗವಂತನ ರೂಪವನ್ನ ನಾವು ಪೂಜಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ನಿರಾಕಾರ ಮತ್ತೆ ಸಾಕಾರ ರೂಪದಲ್ಲಿ ಸಾಕಾರ ನಮ್ಮನ್ನ ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಇದು ಪರಿಪೂರ್ಣವಾದ ಹಾದಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹೀಗೆ ನಾವು ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಸೊ ಇವತ್ತಿನ ತರಗತಿಯಲ್ಲಿ ಏನೆಲ್ಲ ಡಿಸ್ಕಷನ್ ಆಗೋದಿದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೇನೆ. ಎಲ್ರೂ ಕೂಡ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಕಾಣಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಹಾ, ಸೊ ಇವತ್ತಿನ ತರಗತಿಯ ಅವಲೋಕನವನ್ನ ಮಾಡೋಣ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಮಂತ್ರ 1 ರಿಂದ 3 ಇವುಗಳನ್ನ ತಿಳ್ಕೊಳ್ತೇವೆ. ಸೊ ಇದ್ರ ಏನ್ ಹೇಳುತ್ತೆ ಅಂದ್ರೆ ನಮ್ಗೆ ಒಡೆಯ ಯಾರು, ಈ ಜಗತ್ತಿನ ಒಡೆಯ, ಆಧ್ಯಾತ್ಮಿಕ ಮತ್ತೆ ಐಹಿಕ ಜಗತ್ತಿನ ಒಡೆಯ ಯಾರು, ಅದರ ಮಾಲೀಕ ಯಾರು ಅನ್ನೋದನ್ನ ತಿಳಿಸುತ್ತೆ. ಮತ್ತೆ ಇದು ಭಗವಂತನ ನಿಯಮಗಳು ಯಾವ್ಯಾವ್ದು ಅನ್ನೋದು ನಮ್ಗೆ ತಿಳಿಸುತ್ತೆ. ಮತ್ತೆ ಮಂತ್ರ ಈಗಾಗಲೇ ನಾವು ಈ ದೇವೋತ್ತಮ ಪರಮ ಪುರುಷನ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿವೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ನಮ್ಗೆ ಈ ಒಂದು ಆವಾಹನ ಮಂತ್ರ ತಿಳಿಸಿಕೊಟ್ಟಿದೆ. ಮತ್ತೆ ಶ್ರೀಲ ಪ್ರಭುಪಾದರು ಕೂಡ ಹೇಳಿದ್ದಾರೆ, ಎಲ್ಲ ರೀತಿಯ ಪರಿಪೂರ್ಣತೆಗೆ ಸಂಪೂರ್ಣ ಜ್ಞಾನವೇ ಕಾರಣ ಅಂತ ಹೇಳಿ. ಅದಕ್ಕಾಗಿ ನಮ್ಗೆ ಪರಿಪೂರ್ಣತೆಯನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಸಂಪೂರ್ಣ ಜ್ಞಾನವನ್ನ ಹೊಂದಿರ್ಬೇಕು ಅನ್ನೋದನ್ನ ತಿಳಿಸುತ್ತೆ. ಇವತ್ತಿನ ಈ ಮಂತ್ರ 1ರಲ್ಲಿ ನಾವು ತಿಳ್ಕೊಳ್ಳೋದೇನು ಅಂತಂದ್ರೆ ಜೀವಿಗಳು ಹೇಗೆ ಕೃಷ್ಣನೊಂದಿಗಿನ ಸಂಬಂಧ ಹೊಂದಿರಬೇಕು, ಹೇಗೆ ಕೃಷ್ಣನ ಸಂಬಂಧದಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕು, ಆ ಕಾರ್ಯವನ್ನ ನಿರ್ವಹಿಸಿ ಹೇಗೆ ಸಂಪೂರ್ಣ ಪ್ರಜ್ಞೆಯನ್ನ ನಾವು ಮರಳಿ ಪಡೆಯಬೇಕು. ಯಾಕಂದ್ರೆ ನಮ್ದಿಗಾಗ್ಲೇ ಇರುವಂತದ್ದು ಸುಪ್ತ ಪ್ರಜ್ಞೆ. ಸುಪ್ತ ಪ್ರಜ್ಞೆ ಅಂತಂದ್ರೆ ಅದು ಜಾಗೃತವಾಗಿಲ್ಲ, ಅದಕ್ಕೆ ಸುಪ್ತ ಪ್ರಜ್ಞೆ ಅಂತ ಕರೀತಾರೆ. ಸೊ ಜಾಗೃತವಾಗದೇ ಇರುವಂತಹ ಪ್ರಜ್ಞೆಯನ್ನ ಹೇಗೆ ನಾವು ಜಾಗೃತಗೊಳಿಸ್ಕೊಳ್ಬೇಕು. ಹಾಗಾದ್ರೆ ಆ ಪ್ರಜ್ಞೆ ಇಲ್ಲ ಅಂತ ಇಲ್ಲ, ಪ್ರಜ್ಞೆ ಇದೆ, ಆದ್ರೆ ಅದನ್ನ ಜಾಗೃತಗೊಳಿಸ್ಕೊಳ್ಬೇಕು. ಅದನ್ನ ಮರಳಿ ಪಡೆಯೋದು ಹೇಗೆ ಅನ್ನೋದನ್ನ ನಮ್ಗೆ ಮಂತ್ರ 1 ವಿವರಿಸುತ್ತೆ. ಸೊ ಈ ಒಂದು ಮರಳಿ ಪಡೆಯುವಂತಹ ಕ್ರಿಯೆಯನ್ನ, ಹೇಗೆ ಕೃಷ್ಣನೊಂದಿಗಿನ ಸಂಬಂಧವನ್ನ, ಹೇಗೆ ನಾವು ಕಾರ್ಯವನ್ನ ಕೃಷ್ಣನಿಗಾಗಿಯೇ ಕಾರ್ಯಗಳನ್ನ ನಿರ್ವಹಿಸಿ ಹೇಗೆ ಆ ಸಂಪೂರ್ಣ ಪ್ರಜ್ಞೆಯನ್ನ ನಾವು ಮರಳಿ ಪಡಿಬೇಕು ಅನ್ನೋದನ್ನೇ ನಾವು ಈಶಾವಾಸ್ಯ ಪ್ರಜ್ಞೆ ಅಂತ ಕರೆಯಲಾಗುತ್ತೆ. ಹೀಗೆ ಈ 2ನೇ ಮಂತ್ರದಲ್ಲಿ ಈಶಾವಾಸ್ಯದ ಒಂದು ಪರಿಕಲ್ಪನೆಯಲ್ಲಿ ಹೇಗೆ ನಾವು ಕೆಲಸ ಮಾಡ್ಬೇಕು, ಈಗ ಕೃಷ್ಣನೊಂದಿಗಿನ ಸಂಬಂಧದಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸಬೇಕು, ಇದರಿಂದ ನಾವು ಸಂಪೂರ್ಣ ಪ್ರಜ್ಞೆಯನ್ನ ಪಡಿತೀವಿ ಅಂದ್ರೆ ಆ ಒಂದು ಪರಿಕಲ್ಪನೆಯಲ್ಲಿ ಕೆಲಸ ಮಾಡೋದು ಹೇಗೆ, ಮತ್ತೆ ಅದರ ಪ್ರಯೋಜನಗಳು ಯಾವುದು ಅನ್ನೋದು ನಮ್ಗೆ 2ನೇ ಮಂತ್ರ ತಿಳಿಸುತ್ತೆ.
ಮತ್ತೆ ಕರ್ಮದ ಪ್ರಕ್ರಿಯೆಗಳು ಯಾವುದು, ಈ ಕರ್ಮದಿಂದ ಹೇಗೆ ನಾವು ಮುಕ್ತಿಯನ್ನ ಪಡಿಬೇಕು, ಹೀಗೆ ಇಂತಹ ಚಟುವಟಿಕೆಗಳ ಸ್ವಾತಂತ್ರ್ಯದ ಏಕೈಕ ವಿಧಾನ ಯಾವುದು ಅನ್ನೋದನ್ನ ಮಂತ್ರ 2 ತಿಳಿಸುತ್ತೆ. ಮಂತ್ರ 3ರಲ್ಲಿ ಭಗವಂತನೇ ಒಡೆಯ ಒಡೆತನವನ್ನ ಸಪೋಸ್ ಗುರುತಿಸಲು ವಿಫಲರಾದ್ರೆ, ಅಂದ್ರೆ ಭೌತಿಕ ಜಗತ್ತಿನಲ್ಲಿರುವವರು ಭಗವಂತನೇ ಎಲ್ಲರ ನಿಯಾಮಕ ನಿಯಂತ್ರಕ ಅನ್ನೋದನ್ನ ಅವನು ತಿಳ್ಕೊಳ್ದೇ ಇದ್ರೆ ಹೇಗೆ ಅವನು ವಿಫಲನಾದ್ರೆ ಅದರ ಪರಿಣಾಮ ಏನು, ಮತ್ತೆ ಅವನು ಮುಂದಿನ ಜನ್ಮದಲ್ಲಿ ಏನಾಗ್ತಾನೆ, ಹೀಗೆ ಕರ್ಮಗಳ ಕುರಿತಾಗಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಕರ್ಮ, ಅಕರ್ಮ, ವಿಕರ್ಮ, ಹೀಗೆ ಹೀಗೆ ಈ ಒಂದು ರೀತಿಯಲ್ಲಿ ನಾವು ಕರ್ಮಗಳನ್ನ ತಿಳ್ಕೊಳ್ತೇವೆ. ಸೊ ಇವುಗಳ ಪರಿಣಾಮ ಏನು ಅನ್ನೋದನ್ನ ನಾವು 3ನೇ ಮಂತ್ರದಲ್ಲಿ ತಿಳ್ಕೊಳ್ತೇವೆ. ಸೊ ಯಾರೆಲ್ಲ ಮಂತ್ರ ಪಠಿಸ್ಲಿಕ್ಕೆ ಇಚ್ಛೆ ಇದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ಈಶೋಪನಿಷತ್, ಶ್ರೀ ಈಶೋಪನಿಷತ್ ಮಂತ್ರ 1. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾಗೃತ ಕಸ್ಯ ಸ್ವಿದ್ಧನಾಮ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾಗೃತ ಕಸ್ಯ ಸ್ವಿದ್ಧನಾಮ. ಅದು ಕಸ್ಯ ಸ್ವಿದ್ಧ ಧನಂ, ಮಾಗ್ರದ ಕಸ್ಯ ಸಿದ್ ಧನಂ ಅಂತ ಹೇಳಿ ಅದು ಕೊನೆಯದಾಗಿ ಧನಂ ಬರುತ್ತೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂತ್ರ 1. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದ ಕಸ್ಯ ಸ್ವಿದ್ಧ ಧನಂ. ಧನಂ ಹರೇ ಕಸ್ಯ ಕೃಷ್ಣ. ಸಿದ್ಧ ಧನಂ. ಹರೇ ಕೃಷ್ಣ. ಬೇಗ ಅನ್ಮ್ಯೂಟ್ ಮಾಡ್ಕೋಬೇಕು. ಲಕ್ಷ್ಮೀ ಮಾತಾಜಿ. ಹೇಳ್ತೀನಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಂ ಗೃಧಃ ಕಸ್ಯ ಸ್ವಿದ್ಧನಂ. ಹರೇ ಕೃಷ್ಣ ಮಾತಾಜಿ. Yes. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾರ್ಗುಧ ಕಸ್ಯ ಸ್ವಿದ್ಧನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃಧ ಕಸ್ಯ ಸ್ವಿದ್ಧನಂ. ಹರೇ ಕೃಷ್ಣ ಮಾತಾಜಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗೃಧೋ ಕಸ್ಯ ಧನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ತಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃಧ ಕಸ್ಯ ಸ್ವಿದ್ಧನಂ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ತಂ ಜಗತ್ ತೇನ ತಕ್ತೇನ ಭುಂಜಿತ ಮಾಗ್ರದ ಕಶ್ಯ ಸಿದ್ಧನಂ. ಹರೇ ಕೃಷ್ಣ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗಧ ಕಸ್ಯ ಸಿದ್ಧನಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಂ ಜಗತ್ಯಂ ಜಗತ್ತೇನ ತಕ್ಕೇನ ಭುಂಜಿತೇತ ಮಾಗಧ ಕಸ್ಯ ಸಿದ್ಧನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗೃಧ ಕಸ್ಯ ಸ್ವಿದ್ಧನಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗೃಧ ಕಸ್ಯ ಸ್ವಿದ್ಧನಂ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಗೃಧಾ ಕಸ್ಯ ಸ್ವಿದ್ದನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ತಂ ಜಗತ್ ತೇನ ತಕ್ತೇನ ಭುಂಜಿತ ಮಾರ್ಗದ ಕಶ್ಯ ಸ್ವಿದ್ದನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಮಂತ್ರ 1. ಏಷಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಿಂ ಜಗತ್ತಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗೃಧ ಕಸ್ಯ ಸ್ವಿಧ ಧನಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗೃಧ ಕಸ್ಯ ಸ್ವಿದ್ದನಂ. ಹರೇ ಹರೇ ಕೃಷ್ಣ. ಓಕೆ, ಈಶಾವಾಸ್ಯಂ ಇದಂ ಸರ್ವಂ, ಇದರ ಒಂದು ಅರ್ಥವನ್ನ ನೋಡ್ಕೊಂಡು ಬರೋಣ. ಅನುವಾದದಲ್ಲಿ ಏನ್ ಹೇಳಲಾಗಿದೆ? ಬ್ರಹ್ಮಾಂಡದೊಳಗಿನ ಸಜೀವ ಅಥವಾ ನಿರ್ಜೀವವೆಲ್ಲವೂ ಭಗವಂತನ ನಿಯಂತ್ರಣದಲ್ಲಿದೆ ಮತ್ತು ಭಗವಂತನ ಒಡೆತನದಲ್ಲಿದೆ ಅಂತ. ಆದುದರಿಂದ ಒಬ್ಬ ತನಗೆ ಅಗತ್ಯವಾದ ವಸ್ತುಗಳನ್ನ ಮಾತ್ರ ತನ್ನ ಭಾಗ ಅಂತ ಹೇಳಿ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದಂತಹ ಯಾವುದೇ ವಸ್ತುವನ್ನು ಕೂಡ ಅವನು ಸ್ವೀಕರಿಸಬಾರದು ಅನ್ನೋದನ್ನ ಇಲ್ಲಿ ಒಂದು ಶ್ಲೋಕದಲ್ಲಿ ತಿಳಿಸಲಾಗಿದೆ. ತುಂಬಾನೇ ಅರ್ಥಗರ್ಭವಾಗಿರುವಂಥದ್ದು ಈ ಒಂದು ಮಂತ್ರ. ಈಶಾವಾಸ್ಯಂ ಇದಂ ಸರ್ವಂ. ಈಶಾವಾಸ್ಯಂ ಇದಂ ಸರ್ವಂ ಅಂದ್ರೆ ಎಲ್ಲವೂ ಭಗವಂತನಿಂದನೇ ನಿಯಂತ್ರಿಸಲ್ಪಟ್ಟಿರುವಂತದ್ದು ಅಂತ ಹೇಳ್ತಾರೆ. ಮೊದಲೇದು ಲೈನು ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಕೂಡ ಭಗವಂತನಿಂದನೇ ನಿಯಂತ್ರಿಸಲ್ಪಟ್ಟಿದೆ. ಯಾವ್ದೆಲ್ಲ ನಿಯಂತ್ರಿಸಲ್ಪಟ್ಟಿದೆ? ಈ ಐಹಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತು ಎರಡವೂ ಕೂಡ ಅವನಿಂದಾನೇ ನಿಯಂತ್ರಿಸಲ್ಪಟ್ಟಿರುವಂತದ್ದು. ಯತ್ಕಿಂಚ ಜಗತ್ಯಂ ಜಗತ್ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ನೀನ್ ಏನೆಲ್ಲ ಜಗತ್ತಿನಲ್ಲಿರುವ ಈ ಚರಾಚರ ವಸ್ತುಗಳೆಲ್ಲವೂ ಕೂಡ ಅಂದ್ರೆ ಏನೆಲ್ಲ ನಿಯಂತ್ರಿಸಲ್ಪಟ್ಟಿದೆ? ಈ ಭೌತಿಕ ಜಗತ್ತಿನಲ್ಲಿರುವಂತಹ ಎಲ್ಲ ಚರಾಚರ ವಸ್ತುಗಳು ಅಂದ್ರೆ ಸಕಲ ವಸ್ತುಗಳು ಏನೇ ಇದೆಯೋ ಅವೆಲ್ಲವೂ ಕೂಡ ಭಗವಂತನಿಂದ ನಿಯಂತ್ರಿಸಲ್ಪಟ್ಟಿದೆ. ಹಾಗಾದ್ರೆ ಏನು ಇದೆ? ಯಾಕೆ ಭಗವಂತನಿಂದ ನಿಯಂತ್ರಿಸಲ್ಪಟ್ಟಿದ್ರೆ, ಭಗವಂತನೇ ನಿಯಾಮಕನಾಗಿದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ತೇನ ತೆಕ್ತ್ವೇನ ಭುಂಜೀತ. ತೇನ ತೆಕ್ತ್ವೇನ ಅಂತಂದ್ರೆ ನಿಮಗಾಗಿ ಏನು ಮೀಸಲಿಟ್ಟಿದ್ದ ಭಾಗ ಇದೆಯೋ ಅದನ್ನ ಮಾತ್ರ ನೀವು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಸೊ ಇದೊಂದು ಶಬ್ದ, ನನಗಾಗಿ ಮೀಸಲಿಟ್ಟಿರುವಂತದ್ದೇನು ಅನ್ನೋದು ನಮ್ಗೆ ಪ್ರಶ್ನೆ ಬರುತ್ತೆ. ನಮಗಾಗಿ ಏನೆಲ್ಲ ಮೀಸಲಿಟ್ಟಿದ್ದಾನೆ ಭಗವಂತ ನಿಮ್ಗೆ ಈಗಾಗಲೇ ಗೊತ್ತಿದ್ರು ಕೂಡ ಮತ್ತೆ ಇದು ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರಿಂದ ನಮ್ಗೆ ತಿಳಿಯುತ್ತೆ. ಮಾಗ್ರಧ ಕಸ್ಯ ಸಿದ್ಧ ಧನಂ ಅಂತ ಹೇಳಲಾಗುತ್ತೆ. ಸೊ ಹೀಗೆ ಮಾಗ್ರಧ ಕಸ್ಯ ಸಿದ್ಧ ಧನಂ, ಇತರರಿಗೆ ಏನೇ ಸೇರಿದ್ರೂ ಕೂಡ ಅದನ್ನ ನಾವು ಸ್ವೀಕರಿಸಬಾರದು. ಇಲ್ಲಿ ಇತರರಿಗೆ ಸೇರಿರುವಂತದ್ದು ಯಾವುದು, ನಮಗಾಗಿ ಇರುವಂತದ್ದು ಯಾವುದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತೇವೆ. ಸೊ ಭಗವಂತ ಎಲ್ಲದರ ನಿಯಂತ್ರಕನಾಗಿದ್ರೂ ಕೂಡ ಎಲ್ಲರಿಗೂ ಕೂಡ ಅವನು ಸಮನಾಗಿ ಎಲ್ಲದರ ಹಂಚಿಕೆಯನ್ನ ಮಾಡಿದ್ದಾನೆ. ಸೊ ಅದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಎಲ್ರು ಕೂಡ ಪೇಜ್ ನಂಬರ್ 4 ಅನ್ನ ತೆರೆದುಕೊಳ್ಳಿ. ಶ್ರೀಶೋಪನಿಷತ್ ಪುಸ್ತಕ ಸಂಖ್ಯೆ 4 ಭಾವಾರ್ಥದಲ್ಲಿ ಈ ವೈದಿಕ ಜ್ಞಾನ ತುಂಬಾನೇ ವಿಶೇಷವಾದದ್ದು ಮತ್ತೆ ಇದು ಒಂದು ನಿರ್ದಿಷ್ಟವಾಗಿರುವಂತದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಭಗವಂತನಿಂದಾನೇ ಆರಂಭವಾಗಿರುವಂತದ್ದು ವೇದಿಕ ಜ್ಞಾನ, ಯಾರೋ ಇತರರಿಂದ ಆರಂಭವಾಗಿರುವಂತದ್ದಲ್ಲ. ಅದಕ್ಕಾಗಿ ಪರಿಪೂರ್ಣ ಗುರು ಪರಂಪರೆಯಿಂದ ಬಂದದ್ದು ಅನ್ನೋದನ್ನ ಹೇಳ್ತಾರೆ. ಸೊ ಭಗವಂತನೇ ವೇದ ಜ್ಞಾನದ ಮೊದಲ ಮಾತನ್ನ ಹೇಳಿರುವಂತದ್ದು. ಸೊ ಇದೇ ದಿವ್ಯವಾದ ಮೂಲಗಳಿಂದ ನಮಗೆ ಬಂದಿದೆ. ಭಗವಂತನೇ ಆಡಿದ ಮಾತುಗಳನ್ನ ನಾವು ಅಪೌರುಷೇಯ ಎಂದು ಕರೀತೇವೆ. ಅಂದ್ರೆ ಆ ಮಾತುಗಳನ್ನ ಯಾರೋ ಲೌಕಿಕವಾದಂತಹ ವ್ಯಕ್ತಿ ಅಲೌಕಿಕವಾದಂತಹ ವ್ಯಕ್ತಿ ಹೇಳಲಿಲ್ಲ. ಲೌಕಿಕ ಅಂತಂದ್ರೆ ಏನು? ಈ ಒಂದು ಜಗತ್ತಿನ ಪರೆಯಾದಂಥದ್ದು. ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಜಗತ್ತು, ಅದಕ್ಕೆ ಲೌಕಿಕ ಜಗತ್ತು ಅಂತ ಕರೀತೇವೆ. ಅಂದ್ರೆ ಲೌಕಿಕ ವ್ಯಕ್ತಿ ಇದನ್ನ ಹೇಳಿದ್ ಅಲೌಕಿಕ ಅಂತಂದ್ರೆ ಆಧ್ಯಾತ್ಮಿಕ, ಲೌಕಿಕ ಅಂತಂದ್ರೆ ಭೌತಿಕ ಜಗತ್ತಿನ ವ್ಯಕ್ತಿ.
ಯಾವುದೇ ಲೌಕಿಕ ವ್ಯಕ್ತಿ ಹೇಳಿರೋದಲ್ಲ. ಅಂದ್ರೆ ಲೌಕಿಕ ಅಂದ್ರೆ ಪೌರುಷೇಯ ವ್ಯಕ್ತಿ ಹೇಳಿರೋದಲ್ಲ. ಹಾಗಾದ್ರೆ ಯಾರು ಹೇಳಿರುವಂತದ್ದು? ಅಲೌಕಿಕ ವ್ಯಕ್ತಿ, ಅದೇ ಅಪೌರುಷೇಯ ವ್ಯಕ್ತಿ, ಅದೇ ಭಗವಂತನಿಂದ ಹೇಳಲ್ಪಟ್ಟಿರುವಂತದ್ದು. ಹೀಗೆ ಲೌಕಿಕ ಜಗತ್ತಿನಲ್ಲಿ ಬದುಕಿರುವ ವ್ಯಕ್ತಿಗೆ 4 ದೋಷಗಳಿರ್ತದೆ. ಅದಕ್ಕಾಗಿ ನಾವು ಈ ದೋಷಗಳನ್ನ ಸರಿದೂಗಿಸಿ ಹೇಗೆ ನಾವು ಈ ಅಲೌಕಿಕ ಜ್ಞಾನವನ್ನ, ಅಪೌರುಷೇಯ ಜ್ಞಾನವನ್ನ ಹೇಗೆ ಪಡ್ಕೊಳ್ಬಹುದು, ಯಾವ ಮೂಲಗಳಿಂದ ಪಡ್ಕೊಳ್ಬಹುದು ಅನ್ನೋದನ್ನ ಈಗಾಗಲೇ ನಾವು ಈ ಪರಿಚಯ ಮತ್ತೆ ಈ ಆವಾಹನ ಮಂತ್ರದಲ್ಲಿ ತಿಳಿದುಕೊಂಡಿದ್ದೇವೆ. ಸೊ 4 ದೋಷಗಳು ಯಾವುದು ಮತ್ತೆ ನಾನು ನಿಮ್ಗೆ ರಿಪೀಟ್ ಮಾಡ್ತೇನೆ. ಈ ಐಹಿಕ ಜಗತ್ತಿನಲ್ಲಿರುವಂತಹ ಬದ್ಧ ಜೀವಿಯ 4 ದೋಷಗಳು. ಯಾವಾಗ್ಲೂ ಅವನು ತಪ್ಪುಗಳನ್ನ ಮಾಡುವಂಥದ್ದು, ಇದಕ್ಕೆ ನಾವು ಭ್ರಮ ಅಂತ ಕರೀತೇವೆ. ಮತ್ತೆ ಇನ್ನೊಂದು, ಅವನು ಭ್ರಮೆಗೆ ಒಳಗಾಗುವಂಥದ್ದು, ಇದು ಪ್ರಮಾದ. ಮತ್ತೆ ಇತರರಿಗೆ ಮೋಸ ಮಾಡುವಂತಹ ಪ್ರವೃತ್ತಿ, ಇದಕ್ಕೆ ನಾವು ವಿಪ್ರಲಿಪ್ಸ ಅಂತ ಕರೀತೇವೆ. ಆಮೇಲೆ ಇದಕ್ಕೆ ವಂಚನೆ ಅವನು ಅಂತ ಕರೀತೇವೆ. ಮತ್ತೆ ಇಂದ್ರಿಯಗಳು ಅಪರಿಪೂರ್ಣವಾಗುವಂಥವು ಅಂತ ಹೇಳಿ ಅದಕ್ಕೆ ಕರ್ಣಾಪಾಠವ ಅಂತ ಕರೀತೇವೆ. ಸೊ ಹೀಗೆ ಅವನು 4 ತರನಾದಂತಹ ದೋಷಗಳನ್ನು ಹೊಂದಿದ್ದಾನೆ. ಸೊ ಈ 4 ನ್ಯೂನ್ಯತೆಗಳಿಂದ ಒಬ್ಬ ಈ ಸರ್ವವ್ಯಾಪಿಯಾದಂತಹ ಭಗವಂತನ ಜ್ಞಾನವನ್ನ, ಅವನ ಮಹಿಮೆಯನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅವನು ವೇದಗಳ ಅಂತ ಅಪರಿಪೂರ್ಣ ವ್ಯಕ್ತಿಗಳಿಂದ ರಚಿತ ಈ ಒಂದು ವೇದಗಳು ಅಪರಿಪೂರ್ಣವಾದಂತಹ ವ್ಯಕ್ತಿಯಿಂದ ರಚಿತವಾಗಿಲ್ಲ, ಪರಿಪೂರ್ಣವಾದಂತಹ ವ್ಯಕ್ತಿಯಿಂದ ರಚಿತವಾದದ್ದು. ಯಾರಿಂದ ಅಂತಂದ್ರೆ ಭಗವಂತನಿಂದ. ಸೊ ಮೊದಲು ಸೃಷ್ಟಿಯಾದ ಜೀವಿ ಅದು ಬ್ರಹ್ಮನ್ ಹೃದಯ ಒಳಗೆ ಉಪದೇಶಿಸಲಾಗಿದೆ ಅನ್ನೋದನ್ನ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಸೊ ಬ್ರಹ್ಮನ್ಗೆ ಉಪದೇಶಿಸಲಾಗಿರುವಂಥದ್ದು ಹೇಗೆ ಅನ್ನೋದಕ್ಕೆ ನಾನು ಒಂದು ಉಲ್ಲೇಖವನ್ನು ಕೂಡ ನನಗೆ ಕೊಟ್ಟಿದ್ದೆ. ಇದು ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 1ನೇ ಅಧ್ಯಾಯದ 1ನೇ ಒಂದು ಶ್ಲೋಕ. ಜನ್ಮಾದ್ಯಸ್ಯ ಯತೋನ್ಮಯಾದಿ ತರತಾಚಾತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯಃ. ತೇನೇ ಬ್ರಹ್ಮ ಹೃದಯ ಧಾಯ ಆದಿ ಕವಯೇ ಅಂದ್ರೆ ಬ್ರಹ್ಮನ ಹೃದಯಕ್ಕೆ ವರ್ಗಾಯಿಸಲ್ಪಟ್ಟಿರುವಂಥದ್ದು ಆ ವೇದ ಅನ್ನುವಂಥದ್ದು ಜ್ಞಾನ. ಸೊ ಯಾರು ಅದನ್ನು ವರ್ಗಾಯಿಸಿರುವಂಥದ್ದು? ಭಗವಂತ. ಹೀಗೆ ಬ್ರಹ್ಮನ ಹೃದಯದೊಳಗೆ ಇದು ಉಪದೇಶಿಸಿರುವುದನ್ನ ಬ್ರಹ್ಮ ಆ ಜ್ಞಾನವನ್ನ ತನ್ನ ಪುತ್ರರಿಗೆ, ತನ್ನ 4 ಪುತ್ರರು ಯಾರು ಹೇಳ್ತಾರೆ? ಸನಕ, ಸನಾತನ, ಸನಂದ ಮತ್ತೆ ಸನತ್ ಕುಮಾರ. ಸೊ ಇವರಿಗೆ ಅದನ್ನ ತಿಳಿಸಿದ ಅನ್ನೋದನ್ನ ಹೇಳ್ತಾರೆ. ಯಾರ್ಯಾರು? ಸನಕ, ಸನಂದನ, ಸನಾತನ, ಸನತ್ ಕುಮಾರ. ಇವರು 4 ಜನರಿಗೆ ಈ ಒಂದು ಜ್ಞಾನವನ್ನ ತಿಳಿಸಿದ. ಮತ್ತೆ ಜೊತೆಗೆ ಇತರರಿಗೂ ಕೂಡ ತಿಳಿಸಿದ. ಆಮೇಲೆ ಹೀಗೆ ಒಬ್ಬರಿಂದಾದ್ಮೇಲೆ ಒಬ್ಬರಿಗೆ, ನಾರದ, ಪರಾಶರ ಮುನಿಗಳು, ಹೀಗೆ ಒಬ್ಬರಿಂದಾದ್ಮೇಲೆ ಒಬ್ಬರಿಗೆ ಈ ಜ್ಞಾನ ಬರ್ತಾ ಹೋಯ್ತು. ಹೀಗೆ ನಾವು ಇಲ್ಲಿವರೆಗೂ ಕೂಡ ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ 32 ಜನರಿಂದ ನಾವು ಈ ಒಂದು ಜ್ಞಾನವನ್ನ ಪಡ್ಕೊಳ್ತಾ ಇದ್ದೇವೆ. ಹೀಗೆ ಭಗವಂತ ಪೂರ್ಣನಾಗಿದ್ದಾನೆ, ಮತ್ತೆ ಎಲ್ಲದರಲ್ಲೂ ಕೂಡ ಅವನು ಪರಿಪೂರ್ಣನಾಗಿರೋದ್ರಿಂದ ಈ ಐಹಿಕ ಪ್ರಕೃತಿಯ ನಿಯಮಗಳಿಗೆ ಅವನು ಬದ್ಧನಾಗಿಲ್ಲ ಅನ್ನೋದನ್ನ ಹೇಳ್ತಾರೆ. ಹೀಗೆ ಚೇತನ ಮತ್ತೆ ಅಚೇತನ ವಸ್ತುಗಳು ಎರಡೂ ಕೂಡ ಪ್ರಕೃತಿಯ ನಿಯಮಗಳಿಂದ ಬಂದಿರುವಂಥದ್ದು. ಅಂದ್ರೆ ಭಗವಂತನ ಶಕ್ತಿಯಿಂದಾನೇ ನಿಯಂತ್ರಿಸಲ್ಪಟ್ಟಿರುವಂಥದ್ದು. ಅದಕ್ಕಾಗಿ ಭಗವಂತನ ಶಕ್ತಿ ನಾವು 3 ತರನಾಗಿ ಕಾಣ್ತೇವೆ: ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿ. ಸೊ ಇವು ಶಕ್ತಿ ಅನ್ನೋದ್ರಿಂದ ಒಂದು ಉನ್ನತ ಮಟ್ಟದ ಶಕ್ತಿ, ಮತ್ತೆ ಈ ಒಂದು ಕನಿಷ್ಠ ಮಟ್ಟದ ಶಕ್ತಿ, ಮಧ್ಯಮ ಮಟ್ಟದ ಶಕ್ತಿ, ಹೀಗೆ 3 ಶಕ್ತಿಗಳನ್ನ ನಾವು ಕಾಣ್ತೇವೆ. ಇದು ಭಗವಂತನಿಂದಲೇ ಬಂದಿರುವಂಥದ್ದು. ಹೀಗೆ ಸಕಲ ವಸ್ತುಗಳ ಒಡೆಯ ಯಾರು ಅಂತ ಕೇಳಿದಾಗ ಈ 3 ಶಕ್ತಿಗಳನ್ನ ಹೊಂದಿರುವಂಥವನು ಅದೇ ಭಗವಂತ. ಮತ್ತೆ ಜೊತೆಗೆ ಇಲ್ಲಿ ಭಗವದ್ಗೀತೆಯಲ್ಲಿ ಸೊ ಈ ಸ್ಲೈಡ್ ಅನ್ನ ನಾನು ನಿಮಗೆ ವಿವರಿಸ್ತೇನೆ. ಸೊ ಸ್ವಲ್ಪ ಈ ವಿಷಯನ ಹೇಳಿ. ಈ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲೂ ಕೂಡ ನಾವು ತಿಳ್ಕೊಂಡಿದ್ದೇವೆ ಯಾವುದನ್ನ ಕುರಿತು? ಈ ಪರ ಮತ್ತು ಅಪರ ಶಕ್ತಿಯ ಕುರಿತು ತಿಳ್ಕೊಂಡಿದ್ದೇವೆ. ಈ 7 ಇದು ಅನ್ಸುತ್ತೆ. ಅಪರೇಯಮಿದಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇ ಪರಂ ಜೀವಭೂತಂ ಮಹಾಬಾಹೋ ಏದಂ ಧಾರ್ಯತೆ ಜಗತ್ ಅಂತ ಹೇಳಿ ಅದೇ ಶ್ಲೋಕ ಅನ್ಸುತ್ತೆ ಇದು. ಎಸ್ 7ನೇ ಅಧ್ಯಾಯದ 4ನೇ ಶ್ಲೋಕ. ಆಮೇಲೆ ಇನ್ನೊಂದು ಬರುತ್ತೆ: ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ
ಅಹಂಕಾರಂ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟಧ ಅಂತ ಹೇಳಿ. ಇದು ಭಗವದ್ಗೀತೆಯ 7ನೇ ಅಧ್ಯಾಯದ 4 ಮತ್ತು 5ನೇ ಶ್ಲೋಕದಲ್ಲಿ ಬರುವಂತದ್ದು. ಇದು ನಿಮ್ಗೆ 5ನೇ ಪೇಜ್ ಅನ್ನ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ. ಹೀಗೆ ಈ ಪ್ರಕೃತಿಯಲ್ಲಿರುವಂತಹ 2 ಶಕ್ತಿಗಳು ಅವು ಯಾವುದು ಅಂತಂದ್ರೆ ಪರಾಶಕ್ತಿ ಮತ್ತೆ ಅಪರಾಶಕ್ತಿ ಅನ್ನೋದನ್ನ ಹೇಳ್ತಾರೆ. ಪರಾಶಕ್ತಿ ಮತ್ತೆ ಅಪರಾಶಕ್ತಿ ಎರಡೂ ಕೂಡ ಭಗವಂತನ ಸಂಬಂಧಪಟ್ಟ ಶಕ್ತಿಗಳು. ಈ ಪರಾಶಕ್ತಿಗೆ ಆಧ್ಯಾತ್ಮಿಕ ಶಕ್ತಿ ಅಂತ ಕರೀತಾರೆ, ಮತ್ತೆ ಅಪರಾಶಕ್ತಿಗೆ ಐಹಿಕ ಶಕ್ತಿ ಅಂತ ಕರೆಯಲಾಗುತ್ತೆ. ಪರಾಶಕ್ತಿ ಅನ್ನುವಂಥದ್ದು ಸಜೀವ, ಅದು ಜೀವಂತವಾಗಿರುವಂಥದ್ದು. ಆದ್ರೆ ಐಹಿಕ ಶಕ್ತಿ ಅನ್ನುವಂಥದ್ದು ನಿರ್ಜೀವ ಅಂತ ಕರೆಯಲಾಗುತ್ತೆ. ಹೇಗೆ ನಿರ್ಜೀವ, ಯಾಕೆ ನಾವು ನಿರ್ಜೀವ ಅಂತೀವಿ ಅನ್ನೋದನ್ನ ನಾವು ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ. ಈ ಪ್ರಕೃತಿಯಲ್ಲಿರುವಂತಹ ಕೆಲವೊಂದು ತತ್ವಗಳನ್ನ ನಾವು ನೋಡ್ತೇವೆ. ಹೇಗೆ ಈ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ ಮತ್ತೆ ಈ ಒಂದು ಅಹಂಕಾರ, ಸುಳ್ಳು, ಇವೆಲ್ಲವೂ ಕೂಡ ಒಟ್ಟಾಗಿ 8 ನಾವು ಐಹಿಕ ಶಕ್ತಿಯನ್ನ ಕಾಣ್ತೇವೆ. ಸೊ ಇವೆಲ್ಲವೂ ಕೂಡ ಭಗವಂತನ ಅಪರಾಶಕ್ತಿಗೆ ಸಂಬಂಧಪಟ್ಟಿರುವಂತದ್ದು, ಐಹಿಕ ಶಕ್ತಿಗೆ ಸೇರಿದೆ. ಸೊ ಹಾಗಾದ್ರೆ ಈ 8 ಶಕ್ತಿಗಳು ಭಗವಂತನ ಶಕ್ತಿಗಳಾಗಿದ್ರೂ ಕೂಡ ಇವುಗಳಿಂದ ಅವನು ಪ್ರತ್ಯೇಕವಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಪ್ರತ್ಯೇಕವಾದ ವಸ್ತು ಶಕ್ತಿಗಳನ್ನ ಅವನು ರೂಪಿಸಿದ್ದಾನೆ, ಆದ್ರೆ ಇವುಗಳಿಂದ ಅವನು ಪ್ರತ್ಯೇಕವಾಗಿದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಈ ಜಗತ್ತಿನಲ್ಲಿ ಎಲ್ಲ ಬ್ರಹ್ಮಾಂಡಗಳನ್ನು ಸೇರಿ ಈ ಜಗತ್ತಿನಲ್ಲಿ ಪರ ಮತ್ತು ಅಪರ ಪ್ರಕೃತಿಗಳನ್ನ, ಪರ ಮತ್ತು ಅಪರ ಶಕ್ತಿಯನ್ನ ಬಿಟ್ಟು ಬೇರೆ ಯಾವುದೇ ಶಕ್ತಿಯನ್ನ ನಾವು ನೋಡೋದಿಲ್ಲ. ಅದರಿಂದ ಎಲ್ಲವೂ ಕೂಡ ಭಗವಂತನ ಆಸ್ತಿ ಅಂತ ಹೇಳಾಗುತ್ತೆ, ಭಗವಂತನ ಶಕ್ತಿಗಳು ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಈ ದೇವೋತ್ತಮ ಪರಮ ಪುರುಷ ಹೀಗೆ ಪರಿಪೂರ್ಣನಾಗಿದ್ದಾನೆ. ಅಪರ ಮತ್ತೆ ಪರ 2 ಶಕ್ತಿಗಳನ್ನು ಕೂಡ ಪರಿಪೂರ್ಣ ವ್ಯಕ್ತಿಯಾಗಿದ್ದಾನೆ. ಸೊ ತನ್ನ ವಿವಿಧ ಬಗೆಯ ಶಕ್ತಿಗಳನ್ನ ಎಲ್ಲವನ್ನೂ ಕೂಡ ಸರಿದೂಗಿಸುವಷ್ಟು, ಎಲ್ಲರ ಒಂದು ಜೀವನವನ್ನೂ ಕೂಡ ಸರಿದೂಗಿಸುವಷ್ಟು ಬುದ್ಧಿಶಕ್ತಿಯು ಕೂಡ ಅವನಿಗಿದೆ. ಪರಮ ಪುರುಷನನ್ನ ಏನು ಅನೇಕ ವೇಳೆ ಇಲ್ಲಿ ತೋರಿಸಲಾಗಿದೆ ಸ್ಲೈಡ್ ಅಲ್ಲಿ, ನಮ್ಗೆ ಒಂದು ಅನೇಕ ವೇಳೆ ಅಗ್ನಿಗೆ ಹೋಲಿಸಲಾಗಿದೆ ಅಂತ ಹೇಳ್ತಾರೆ. ಸೊ ಯಾಕೆ ಅಗ್ನಿಗೆ ಹೋಲಿಸಲಾಗಿದೆ ಭಗವಂತನ ಶಕ್ತಿಗಳನ್ನ ಅಂದ್ರೆ, ಈ ಒಂದು ಅಗ್ನಿಯಲ್ಲಿ ಸಾವಯವ ಮತ್ತೆ ನಿರವಯವ ವಸ್ತುಗಳನ್ನ ನಾವು ಕಾಣ್ತೇವೆ. ಸೊ ಆ ಸಾವಯವ ನಿರವಯವ ಅಂತಂದ್ರೆ ಈ ಒಂದು ಶಾಖ ಮತ್ತೆ ಬೆಳಕುಗಳಿಗೆ ಹೋಲಿಸಲಾಗಿದೆ. ಈ ಅಜೈವಿಕ ಅಂದ್ರೆ ನಿರವಯವ ಅಂತಂದ್ರೆ ಅಜೈವಿಕ, ಸಾವಯವ ಅಂತಂದ್ರೆ ಜೈವಿಕ. ಜೈವಿಕ ಮತ್ತೆ ಅಜೈವಿಕ ಎಲ್ಲವನ್ನೂ ಈ ಬೆಂಕಿಯ ಶಾಖ ಮತ್ತು ಬೆಳಕಿಗೆ ಹೋಲಿಸಲಾಗಿದೆ. ಹೇಗೆ ಅಗ್ನಿಯು ಅಗ್ನಿಯು ಶಕ್ತಿಯನ್ನು ಶಾಖ ಮತ್ತೆ ಬೆಳಕಿನ ರೂಪದಲ್ಲಿ ಪಸರಿಸುತ್ತೆ. ಈಗ ಹೇಗೆ ಅಲ್ಲಿ ಅಗ್ನಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ, ಅಗ್ನಿ ಇದೆ ಅಂತ ಗೊತ್ತಾಗೋದು ಆ ಅಗ್ನಿಯ ಶಾಖ ಮತ್ತೆ ಅದರಿಂದ ಬರುವಂತಹ ಬೆಳಕಿನಿಂದಾನೇ ನಮ್ಗೆ ಅಲ್ಲಿ ಅಗ್ನಿ ಅಂತ ಗೊತ್ತಾಗುತ್ತೆ. ಹಾಗೆ ಭಗವಂತನು ತನ್ನ ಶಕ್ತಿಯನ್ನ ನಾನಾ ರೂಪಗಳಲ್ಲಿ ಪ್ರದರ್ಶಿಸ್ತಾನೆ. ಹೀಗೆ ಅವನು ಎಲ್ಲದರ ನಿಯಾಮಕನಾಗಿದ್ದಾನೆ, ಮತ್ತೆ ಎಲ್ಲದರ ನಿಯಂತ್ರಕನಾಗಿದ್ದಾನೆ, ಮತ್ತೆ ಎಲ್ಲದರ ಕೂಡ ಪೋಷಕನಾಗಿದ್ದಾನೆ. ಇಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಇವುಗಳಿಗೆ ಕಾರಣ ಅವನೇ ಅನ್ನೋದನ್ನ ಹೇಳ್ತಾರೆ. ಸೊ ಅವನೇ ಎಲ್ಲದರ ಒಡೆಯ. ಹೀಗೆ ಭಗವಂತನ ಶಕ್ತಿ ಅನ್ನುವಂಥದ್ದು ನಮ್ಮ ಕಲ್ಪನೆಗೆ ಸಿಲುಕದಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಈ ಒಂದ್ ಯಾಕೆ ನಮ್ಗೆ ಕಲ್ಪನೆಗೆ ಸಿಲುಕಿದ್ದಲ್ಲ ಅಂದ್ರೆ, ಈಗ ಭಗವಂತನದ್ದು ನಾವು ವಿವಿಧ ಶಕ್ತಿಗಳನ್ನ ಕಾಣ್ತೇವೆ. ಇದು ನಮ್ಗೆ ಪರಾಶರ ಮುನಿಗಳು ತಿಳಿಸಿರುವಂಥದ್ದು. ಇವರು ಪರಾಶರ ಮುನಿಗಳು ವ್ಯಾಸದೇವರ ತಂದೆ. ಇವರು ಭಗವಂತನನ್ನ ಭಗವಾನ್ ಅಂತ ಕರೆದಿದ್ದಾರೆ. ಯಾಕೆ ಭಗವಾನ್ ಅಂತ ಕರೆದಿದ್ದಾರೆ ಅಂದ್ರೆ, ಯಾರು 6 ಭಗಗಳನ್ನ ಹೊಂದಿದಾರೋ ಅವನೇ ಭಗವಾನ್. ಸೊ ಹಾಗಾದ್ರೆ 6 ಭಗಗಳನ್ನ ಹೊಂದಿರೋರು ಯಾವ ಅವು 6 ಭಗವಗಳು ಅಂತ ಹೇಳಿದಾಗ, ಈ ವಿಷ್ಣು ಪುರಾಣದಲ್ಲಿ ನಮಗೆ 6ನೇ ಸ್ಕಂದದ 5ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಬರುತ್ತೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ರಿಯ ಜ್ಞಾನ ವೈರಾಗ್ಯ ಯೋಶ್ಚೈವ ಸನ್ನಂ ಭಗ ಇತಿಂಗಣ ಅಂತ ಹೇಳಿ. ಅಂದ್ರೆ ಭಗವಂತನ ಹೀಗೆ ಎಷ್ಟು ಸಂಪೂರ್ಣವಾದಂತಹ ಶಕ್ತಿ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ಸಂಪತ್ತು, ಸಂಪೂರ್ಣ ಜ್ಞಾನ, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ವೈರಾಗ್ಯವನ್ನ ಹೊಂದಿದಂಥವನು ಅವನು. ಅದಕ್ಕಾಗಿ ಅವನು ಸಂಪೂರ್ಣ ವಾಗಿರುವಂಥವನು. ಹೀಗೆ ಅವನು ಶಕ್ತಿಗೆ ನಿಲುಕದಂಥವನು. ಅವನ ಒಂದು ಶಕ್ತಿಯ ಕಲ್ಪನೆಗೂ ಕೂಡ ನಮ್ಗೆ ಸಿಗ್ಲಿಕ್ಕಾಗಲ್ಲ
ಅನ್ನೋದನ್ನ ಇಲ್ಲಿ ನಮ್ಗೆ ಪರಾಶರ ಮುನಿಗಳು ಭಗ ಅನ್ನುವಂತಹ ಶಬ್ದವನ್ನ ಕೊಟ್ಟು ನಮ್ಗೆ ತಿಳಿಸ್ತಾರೆ. ಹೀಗೆ ಇವುಗಳನ್ನ ನಾವು ತಿಳ್ಕೊಳ್ಳುವಷ್ಟು ಜಾಣರಾಗಿರ್ಬೇಕು. ಸೊ ಹೇಗೆ ಅಂತಂದ್ರೆ ನಾವು ಕೃಷ್ಣನಿಂದ ಬೇರ್ಪಟ್ಟಾಗ ನಾವು ನಾಶವಾಗ್ತೇವೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹೇಗೆ ಈ ಒಂದು ಬೆಂಕಿನಿಂದ ಏನು ಕಿಡಿಗಳು ಬಂದು ಹೊರಗಡೆ ಬಿದ್ದ ಮೇಲೆ ಆ ಒಂದು ಬೆಳಕು ನಾಶವಾಗಿ ಹೋಗುತ್ತೆ. ಹಾಗೆ ನಾವು ಕೃಷ್ಣನಿಂದ ಬೇರ್ಪಟ್ರೆ ನಾವು ಕೂಡ ನಾಶವಾಗಿ ಹೋಗ್ತೇವೆ. ಆದ್ರಿಂದ ನಾವು ಭಗವಂತನನ್ನ ಹೊರತುಪಡಿಸಿ ಯಾರು ಯಾವುದಕ್ಕೂ ಕೂಡ ಮಾಲೀಕರಾಗಬಾರದು ಅನ್ನೋದನ್ನ ಇದು ತಿಳಿಸಿಕೊಡುತ್ತೆ. ಅದಕ್ಕಾಗಿ ನಾವು ಬುದ್ಧಿವಂತರಾಗ್ಬೇಕು. ಯಾಕೆ ನಾವು ಮಾಲೀಕರಾಗಬಾರದು, ಮಾಲೀಕರು ಅಂತಂದ್ರೆ ಏನು ಅನ್ನೋದನ್ನ ನಮ್ಗೆ ಇಲ್ಲಿ ಮುಂದೆ ತಿಳಿಸ್ತಾರೆ. ಅಂದ್ರೆ ಯಾವುದಕ್ಕೂ ಕೂಡ ಭಗವಂತನಿಗೆ ಯಾರು ಯಾವುದರ ಒಡೆಯರು ಅಲ್ಲ. ಭಗವಂತನು ಭಗವಂತನೇ ಒಡೆಯ. ಭಗವಂತ ನಮ್ಗೆ ಎಷ್ಟು ಕೊಡ್ತಾನೋ ಅಷ್ಟನ್ನ ಮಾತ್ರ ನಾವು ಸ್ವೀಕರಿಸಬೇಕು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ನಮ್ಮ ವೈಯಕ್ತಿಕ ಪಾಲು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಏನು ನಮ್ಮ ವೈಯಕ್ತಿಕ ಪಾಲು? ಪ್ರತಿಯೊಬ್ರು ಅವರವರದೇ ಪಾಲನ್ನ ಹೊಂದಿರ್ತಾರೆ. ಸೊ ಈಗ ಉದಾಹರಣೆಗೆ ಹಸು ಏನ್ ಮಾಡುತ್ತೆ, ಹಾಲನ್ನ ಕೊಡುತ್ತೆ. ಆದ್ರೆ ಆ ಹಾಲನ್ನ ಹಸುನೇ ಕುಡಿಯಲ್ಲ. ಅದು ಏನ್ ತಿನ್ನುತ್ತೆ, ಅದು ಹಾಲು ಇತರರಿಗೆ ಕೊಡುತ್ತೆ. ಆದ್ರೆ ತಾನ್ ತಿನ್ನೋದೇನು, ತಾನು ಹುಲ್ಲು, ಒಣ ಹುಲ್ಲನ್ನ ತಿನ್ನುತ್ತೆ. ಮತ್ತೆ ಅದರ ಹಾಲನ್ನ ಮನುಷ್ಯನಿಗೆ ಕೊಡುತ್ತೆ. ಅಂದ್ರೆ ಮನುಷ್ಯರಿಗಾಗಿ ಅದು ಇಟ್ಟಿರುವಂತದ್ದು. ಅಂದ್ರೆ ಭಗವಂತನೇ ಈ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಹೀಗಿರುತ್ತೆ ಭಗವಂತನ ವ್ಯವಸ್ಥೆ. ಸೊ ಅವನು ನಮಗಾಗಿ ಯಾವ ವಸ್ತುಗಳನ್ನ ಅವನು ಮೀಸಲಿಟ್ಟನೋ ಅವುಗಳನ್ನ ನಾವು ಪಡ್ಕೋಬೇಕು. ಮತ್ತೆ ಅವುಗಳಲ್ಲಿ ಮಾತ್ರ ನಾವು ತೃಪ್ತರಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ನಮ್ಮ ವಸ್ತುಗಳು ನಿಜವಾಗಿ ಯಾರಿಗೆ ಸೇರಿದವೆಂಬುದನ್ನು ನಾವು ಸದಾ ಚಿಂತಿಸಬೇಕು. ಯಾಕೆ ಇಲ್ಲಿ ಹಾಲಿನ ಒಂದು ಉದಾಹರಣೆಯನ್ನ ಕೊಡಲಾಗಿದೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನೇ ಒಂದು ಸಹಾಯ ಮಾಡಿದ್ರು ಕೂಡ ಇತರರಿಗೆ ಅದು ಮೀಸಲಾಗಿದೆ. ಅದು ಭಗವಂತನ ಮೀಸಲು, ಭಗವಂತನೇ ಇಟ್ಟಿರುವಂತಹ ಮೀಸಲು ಅಂತ ಹೇಳಲಾಗುತ್ತೆ. ಮತ್ತೆ ಇನ್ನೊಂದು, ಈ ಹುಲಿ ಅಕ್ಕಿ ಮತ್ತೆ ಗೋಧಿಯನ್ನ ತಿನ್ನೋದಿಲ್ಲ. ಮತ್ತೆ ಹಸು ತನ್ನ ಹಾಲನ್ನ ತಾನೇ ಕುಡಿಯೋದಿಲ್ಲ. ಏಕೆಂದ್ರೆ ಅದಕ್ಕೆ ಮತ್ತೆ ಇದು ಹುಲಿ ಅಥವಾ ಸಿಂಹ ಆಗಿರ್ಬೋದು, ಹಸುವಿನ ಹಾಲನ್ನ ಕುಡಿಯೋದಿಲ್ಲ. ಏಕೆಂದ್ರೆ ಅದಕ್ಕೆ ಪ್ರಾಣಿಗಳ ಮಾಂಸದ ರೂಪದಲ್ಲಿ ಆಹಾರವನ್ನ ನೀಡಲಾಗುತ್ತೆ. ಹಾಗಾದ್ರೆ ಈ ವ್ಯವಸ್ಥೆ ಯಾರ್ದು? ಇದು ಭಗವಂತನದ್ದ. ಇಲ್ಲಿನೇ ತಿಳಿಸಲಾಗಿದೆ ಯಾಕೆ ಈಶಾವಾಸ್ಯ ತತ್ವ ಅಂತ ಹೇಳಿ. ಇಲ್ಲಿ ಈಶಾವಾಸ್ಯಂ ಇದಂ, ಎಲ್ಲವೂ ಕೂಡ ಭಗವಂತನಿಂದನೇ ನಿಯಂತ್ರಿಸಲ್ಪಟ್ಟಿರುವಂತದ್ದು. ಏನದು? ಈ ಜಗತ್ತಿನಲ್ಲಿರುವಂತಹ ಯಾವುದೇ ಚರಾಚರ ವಸ್ತುಗಳು ಕೂಡ ಅವನಿಂದನೇ ನಿಯಂತ್ರಿಸಲ್ಪಟ್ಟಿರುವಂತದ್ದು. ತೇನೆ ತೆಕ್ತೇನ ಭುಂಜೀತ. ಸೊ ಅವನಿಗೆ ಮೀಸಲಿಟ್ಟಿರುವುದನ್ನ ಮಾತ್ರ ಅವನು ಸ್ವೀಕರಿಸಬೇಕು ಅಂತ ಏನ್ ಹೇಳಿದ್ರು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಸು ಹಾಲು ನೀಡುತ್ತೆ, ಅದು ಹಸು ಹಾಲು ಇರುವಂತದ್ದು ಜನರಿಗಾಗಿ. ಸೊ ಅದು ತಾನೇನ್ ತಿನ್ನುತ್ತೆ, ಹುಲ್ಲು, ಒಣ ಹುಲ್ಲನ್ನ ತಿನ್ನುತ್ತೆ. ಸೊ ಅದು ಮನುಷ್ಯರಿಗಾಗಿ ಆಹಾರವನ್ನ ಗೊತ್ತುಪಡಿಸುತ್ತೆ. ಸೊ ಗಳ ಮಾಂಸ ಇದು ಹುಲಿ ತಿನ್ನುವಂಥದ್ದು, ಅದು ಆಹಾರದ ರೂಪದಲ್ಲಿ ನೀಡಲಾಗಿದೆ. ಅದಕ್ಕಾಗಿ ನಮ್ಗೆ ಭಗವಂತ ಎಷ್ಟು ಮೀಸಲಿಟ್ಟಿದಾನೋ, ನಮ್ಗೆ ಮಾಂಸವನ್ನ ಮೀಸಲಿಟ್ಟಿಲ್ಲ ಭಗವಂತ. ನಮ್ಗೆ ಮಾಂಸ ಮೀಸಲು ಇಟ್ಟಿಲ್ಲ. ಮತ್ತೆ ನಮ್ಗೆ ಆ ಮಾಂಸವನ್ನ ಅರ್ಗಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ, ದೇಹದ ವ್ಯವಸ್ಥೆಯೂ ಕೂಡ ಹಾಗಿಲ್ಲ. ಯಾಕಂದ್ರೆ ನಮ್ಮ ಸಣ್ಣ ಕರುಳು ಅಥವಾ ದೊಡ್ಡ ಕರುಳಾಗ್ಲಿ ಮಾಂಸವನ್ನ ಜೀರ್ಣ ಮಾಡಿಕೊಳ್ಳುವಷ್ಟು ದೊಡ್ಡದಾಗಿಲ್ಲ. ಅದು ಕೇವಲ ಪ್ರಾಣಿಗಳ ದೇಹದಲ್ಲಿದೆ. ಯಾಕಂದ್ರೆ ಭಗವಂತ ಪ್ರಾಣಿಗಳಿಗೆ, ಯಾಕಂದ್ರೆ ಅವುಗಳಿಗೆ ಅಡಿಗೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಆದ್ರೆ ಮನುಷ್ಯ ಜೀವಿಗಳು, ಬುದ್ಧಿಜೀವಿಗಳು ಅದರ ಒಂದು ಆಹಾರದ ಸಿದ್ಧತೆಯನ್ನ ಮಾಡ್ಕೊಳ್ಬಹುದು. ಅದಕ್ಕಾಗಿ ಅವು ಮಾಂಸಾಹಾರಿ ಪ್ರಾಣಿಗಳು ಮಾಂಸಾಹಾರಿನೇ ತಿನ್ನುತ್ತೆ, ಸಸ್ಯಾಹಾರಿ ಪ್ರಾಣಿಗಳು ಸಸ್ಯಾಹಾರವನ್ನ ತಿನ್ನುತ್ತೆ. ಮತ್ತೆ ಹಾಗೆ ನಾವು ನೋಡಿದಾಗ ಈಗ ನಾವು ಕೂಡ ನಮ್ಗೆ ಇದ್ದಷ್ಟು ಅಂತಂದ್ರೆ ನಾವು ಅತಿಯಾಗಿ ಸಸ್ಯಾಹಾರಿಗಳಂತಂದ್ರೆ ಹೆಚ್ಚು ನಾವು ಸಸ್ಯಾಹಾರವನ್ನ ಪಡ್ಕೊಂಡು ಅದಕ್ಕೂ ಕೂಡ ನಾವು ಏನು ಒಂದು ಅಂದ್ರೆ ತೇನ ತೆಕ್ತ್ವೇನ ಭುಂಜೀತ ಅಂತ ಹೇಳ್ತಾರೆ. ಸೊ ನಮ್ಮ ಭಾಗವನ್ನ ನಮಗೆ ಮಾತ್ರ ಎಷ್ಟು ಕೊಟ್ಟಿದಾರೋ ಅಷ್ಟು ಮಾತ್ರ ಸ್ವೀಕರಿಸಬೇಕು. ಮತ್ತೆ ಅದಕ್ಕಿಂತ ಹೆಚ್ಚನ್ನ ನಾವು ಸ್ವೀಕರಿಸಬಾರ್ದು. ಅದ್ರ ಮೇಲೆ ಬೇರೆಯವರ ಅಧಿಕಾರ ಇರುತ್ತೆ ಅಂತ ಭಗವಂತ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಸೊ ಹೀಗೆ ನಮ್ಗೆ ಎಷ್ಟಿದೆಯೋ ಅಷ್ಟರಲ್ಲಿ ನಾವು ತೃಪ್ತರಾಗಿರ್ಬೇಕು. ಮತ್ತೆ ನಮ್ಮಲ್ಲಿರುವುದು ನಿಜವಾಗಿ ಯಾರಿಗೆ ಸೇರಿದೆ ಅನ್ನೋದನ್ನ ನಾವು ಯಾವಾಗ್ಲೂ ಕೂಡ ಚಿಂತಿಸಬೇಕು ಅನ್ನೋದನ್ನ ಹೇಳ್ತಾರೆ. ಹಾಗಾದ್ರೆ ಈ ಈಶಾವಾಸ್ಯ ತತ್ವ ಅನ್ನೋದು ಏನು, ಇದನ್ನ ತಿಳ್ಕೊಳ್ಬೇಕಾಗಿರುವಂತದ್ದು ಇಲ್ಲಿ ಮೊದಲನೇ ಮಂತ್ರದಲ್ಲಿ ಈಶಾವಾಸ್ಯಂ ಇದಂ ಅಂತ ಹೇಳ್ತಾರೆ. ಸೊ ಇದು ಈಶಾವಾಸ್ಯದ ತತ್ವ. ಇದೇ ಈಶಾವಾಸ್ಯ ತತ್ವ ಯಾವುದು? ಭಗವಂತನಿಂದ ನಿಯಂತ್ರಿಸಲ್ಪಟ್ಟಿರುವಂತದ್ದು. ಅದೇ ಏನಂತ ಹೇಳುತ್ತೆ, ಭಗವಂತನ ಕೇಂದ್ರೀಕೃತ ಪರಿಕಲ್ಪನೆ ಅಂತ ಹೇಳ್ತಾರೆ. ಭಗವಂತನನ್ನ ನಾವು ಮುಖ್ಯ
ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಯಾವ ಪರಿಕಲ್ಪನೆಯನ್ನ ಮಾಡ್ತೀವೋ ಸೊ ಅದೇ ಈಶಾವಾಸ್ಯ ತತ್ವ. ಅಂದ್ರೆ ಭಗವಂತನ ಸಂಬಂಧದೊಡನೆ ನಾವು ಏನೇ ಕಾರ್ಯಗಳನ್ನ ನಿರ್ವಹಿಸ್ತೀವೋ ಆ ಎಲ್ಲ ಕಾರ್ಯಗಳು ಈಶಾವಾಸ್ಯ ತತ್ವದಲ್ಲಿ ಬರುವಂತದ್ದು. ಇಲ್ಲಿ ಉದಾಹರಣೆನ ಕೊಟ್ಟಿದ್ದಾರೆ. ಈಗ ನಾವು ಮನೆಯಲ್ಲಿ ಮನೆಯಲ್ಲಿ ವಾಸಿಸ್ತೇವೆ. ಸೊ ನಮ್ಮ ಮನೆ ಎದರಿಂದ ಆಗಿರುವಂತದ್ದು? ಮಣ್ಣು, ಮರ, ಕಟ್ಟಿಗೆಗಳು, ಕಲ್ಲಿನಿಂದ ಆಗಿರುವಂತದ್ದು, ಸಿಮೆಂಟ್ ಅನ್ನ ಬಳಸಲಾಗಿದೆ, ಕಬ್ಬಿಣವನ್ನ ಬಳಸಲಾಗಿದೆ. ಸೊ ಮೊದಲಾದ ವಸ್ತುಗಳಿಂದ ನಮ್ಮ ಈ ಮನೆ ಆಗಿರುವಂತದ್ದು. ಸೊ ಈ ಈಶೋಪನಿಷತ್ನಲ್ಲಿ ನಾವು ತಿಳ್ಕೊಳ್ಳೋದಾದ್ರೆ ಯಾವ ವಸ್ತುಗಳು ಕೂಡ ನಾವೇ ಸ್ವತಃ ತಯಾರು ಮಾಡಿದ್ದಲ್ಲ ಅದನ್ನ ನೋಡಿದಾಗ. ಸೊ ಉದಾಹರಣೆಗೆ ಈ ಒಂದು ಇಟ್ಟಿಗೆ ಏನಾದ್ರೂ ನಾವು ಅದನ್ನ ತಯಾರು ಮಾಡಿದೀವಾ? ಸಪೋಸ್ ಕೂಲಿಯವರು ಅಂತ ಇಟ್ಕೊಳ್ಳಿ, ಅಥವಾ ಇಟ್ಟಿಗೆ ಮಾಡುವವರು. ಸೊ ಅದನ್ನ ಇಟ್ಟಿಗೆ ಮಾಡಿರ್ತಾರೆ, ಅದನ್ನ ಪ್ರೊಸೆಸ್ ಮಾಡಿರ್ತಾರೆ, ಸಿದ್ಧವನ್ನಾಗಿ ಮಾಡಿರ್ತಾರೆ. ಆದ್ರೆ ಅದಕ್ಕೂ ಕೂಡ ಕಚ್ಚಾ ವಸ್ತು ಬಂದಿರೋದು ಎಲ್ಲಿಂದ? ಕಚ್ಚಾ ವಸ್ತುಗಳು ಕೂಡ ಭೂಮಿಯಿಂದಾನೇ, ಅಂದ್ರೆ ಭಗವಂತನ ಸೃಷ್ಟಿಯಿಂದಾನೇ ಬಂದಿರುವಂತದ್ದು. ಸೊ ನಾವುಗಳು ಅವನ್ನೆಲ್ಲ ಒಟ್ಟಿಗೆ ತಂದು ಅವುಗಳನ್ನೇನು ಒಂದು ಆಕಾರ ಕೊಟ್ಟಿದೀವಿ ಅಷ್ಟೇ. ಹೀಗೆ ಮಾಡಿದಂತಹ ಒಬ್ಬ ಕೆಲಸಗಾರನು ಕೂಡ ನಾನೇ ತಯಾರು ಮಾಡಿರೋದು ಅಂತ ಹೇಳಿ ಅವನು ಹೇಳಿಕೊಳ್ಬಾರ್ದು. ಯಾಕಂದ್ರೆ ಎಲ್ಲ ವಸ್ತುವಿನ ಒಡೆಯ ಕೇವಲ ಭಗವಂತ. ಸೊ ಇದು ಉದಾಹರಣೆ ನಾನು ನಿಮ್ಗೆ ಕೊಟ್ಟಿರುವಂತದ್ದು. ಒಮ್ಮೆ ನೆನಪಿರ್ಬೋದು ನಿಮ್ಗೆ. ಆಧ್ಯಾತ್ಮಿಕ ಲೋಕಕ್ಕೆ ಒಬ್ಬ ವಿಜ್ಞಾನಿ ಹೋದಾಗ ಭಗವಂತಗೆ ಹೇಳ್ತಾನೆ, ನಾನು ನೋಡು ಎಲ್ಲ ಆಧುನಿಕತೆಯಲ್ಲಿ ಎಷ್ಟು ಮುಂದುವರೆದಿದ್ದೇನೆ, ಈಗ ನಾನು ಜೀವಿಯನ್ನು ಕೂಡ ಸೃಷ್ಟಿಸಬಲ್ಲೆ ಅಂತ ಹೇಳ್ತಾನೆ. ಆವಾಗ ಅವನ್ ಹೇಳ್ತಾನೆ, ಹಾಗಾದ್ರೆ ನಿನ್ ಜೀವನ ಸೃಷ್ಟಿಸಬಹುದಾ? ಹೇಗೆ ಮಾಡ್ತೀಯ ತೋರ್ಸು ಅಂತ ಹೇಳಿದಾಗ ಅವನು ಅಲ್ಲಿ ಇರುವಂತಹ ಮಣ್ಣನ್ನ ತೆಗೆದುಕೊಂಡು ಒಂದು ಮೂರ್ತಿಯನ್ನಾಗಿ ಮಾಡ್ತಾನೆ, ಅದಕ್ಕೆ ಜೀವ ತುಂಬುತ್ತಾನೆ. ಅವಾಗ ಭಗವಂತ ಹೇಳ್ತಾನೆ ನಕ್ಬಿಟ್ಟು, ಸೊ ನೀನು ಎಲ್ಲ ಆಧುನಿಕತೆಯಲ್ಲಿ ಮುಂದುವರೆದಿದೀಯಾ, ನಿನ್ನ ಮಣ್ಣನ್ನ ಸ್ವತಃ ನೀನೇ ತಯಾರಿಸ್ಲಿಕ್ಕೆ ಕಲ್ಕೋ ಅಂತ ಹೇಳಿ ಭಗವಂತ ಹೇಳ್ತಾನೆ. ಅಂದ್ರೆ ಏನೇ ನಾವು ಮಾಡಿದ್ರು ಕೂಡ ಈ ಸೃಷ್ಟಿಯಲ್ಲಿ ಇರುವಂತಹ ವಸ್ತುಗಳನ್ನ ಬಳಸಿಯೇ ಮಾಡ್ಬೇಕೆ ವಿನಃ ನಮ್ಗೆ ಅದ್ರ ಹೊರತುಪಡಿಸಿ ಬೇರೆ ಎಲ್ಲಿಂದನೂ ಕೂಡ ವಸ್ತುಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇದು ತಿಳಿಸುತ್ತೆ. ಓಕೆ. ಸೊ ಒಂದು ವೇಳೆ ಇದು ಈಶಾವಾಸ್ಯದ ತತ್ವ, ಇದು ಒಂದು ಈಶಾವಾಸ್ಯದ ನಿಯಮ. ಏನು? ಭಗವಂತನೇ ಪರಮ ನಿಯಾಮಕ, ಅವನೇ ಪರಮ ನಿಯಂತ್ರಕ, ಎಲ್ಲದಕ್ಕೂ ಕೂಡ ಅವನೇ ಒಡೆಯ. ಒಂದು ವೇಳೆ ಎಲ್ಲದಕ್ಕೂ ಕೂಡ ನಾನೇ ಒಡೆಯ ಅಂತ ಏನಾದ್ರೂ ನಾನು ಅನ್ಕೊಂಡ್ರೆ, ಆ ಭಗವಂತನ ಈಶಾವಾಸ್ಯ ತತ್ವವನ್ನ ನಾನು ಅಲ್ಲಗಳೆದ್ರೆ, ಆ ನಿಯಮವನ್ನ ನಾನು ಅನುಸರಿಸದಿದ್ರೆ ಏನಾಗುತ್ತೆ? ಸೊ ಅನುಸರಿಸಿದ್ರೆ ಆ ನಾಯಿಗಳಂತೆ ಕಚ್ಚಾಡುವುದು ಮಾನವನ ನಿಯಮವಲ್ಲ ಅಂತ ಹೇಳಲಾಗುತ್ತೆ. ಸೊ ನಾಯಿ ಬೆಕ್ಕುಗಳಂತೆ ಕಚ್ಚಾಡೋದು ಅಂತಂದ್ರೆ ಏನು? ಈ ನಾಯಿ ಬೆಕ್ಕುಗಳು ಕಚ್ಚಾಡೋದ್ರಿಂದ ಅವು ಏನು ಪಾಪದ ಪ್ರಕ್ರಿಯೆಗಳನ್ನ ಅನುಭವಿಸೋದಿಲ್ಲ. ನಾಯಿ ಮತ್ತು ಬೆಕ್ಕುಗಳು ಅವು ಕಚ್ಚಾಡ್ತಾವ ಅಷ್ಟೇ. ಯಾಕಂದ್ರೆ ಪ್ರಾಣಿಗಳಿಗೆ ಯಾವುದೇ ಪಾಪ ಪುಣ್ಯದ ಕರ್ಮ ಇಲ್ವೇ ಇಲ್ಲ. ಆದ್ರೆ ನಾವು ಏನಾದ್ರೂ ಮನುಷ್ಯರು ಈ ಒಂದು ನಾಯಿ ಬೆಕ್ಕುಗಳಂತೆ ಕಚ್ಚಾಡ್ತಾರೋ ಆವಾಗ ಮನುಷ್ಯ ಪಾಪಕ್ಕೆ ಒಳಗಾಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಯಾವಾಗ ನಾವು ಮನುಷ್ಯ ಈ ಪ್ರಾಣಿಗಳ ನಿಯಮಗಳನ್ನ ಅನುಸರಿಸ್ತೀವೋ ನಾವು ಕೂಡ ಪ್ರಾಣಿ ಆಗ್ತೀವಿ ಅನ್ನೋದನ್ನ ಶ್ರೀಲ ಪ್ರಭುಪಾದವರು ತಿಳಿಸ್ತಾರೆ. ಮತ್ತೆ ಇಲ್ಲಿ ಆಧುನಿಕತೆಯ ಸಮಾಜದಲ್ಲಿ ಈ ಕಾರ್ಮಿಕರಾಗಿರ್ಬಹುದು, ಬಂಡವಾಳಗಾರರಾಗಿರ್ಬಹುದು, ಯಾವಾಗಲೂ ಕೂಡ ನಾವು ನೋಡ್ತೇವೆ ಭಾರಿ ಜಗಳದಲ್ಲಿ ಇರ್ತಾರೆ. ಈ ಒಂದು ಆ ಜಗಳ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಹೋಗಿದೆ. ಮತ್ತೆ ಅದರಿಂದ ಅಪಾಯಕ್ಕೆ, ನಮ್ಮ ಒಂದು ಪ್ರಪಂಚನೇ ಅಪಾಯಕ್ಕೆ ಸಿಲುಕಿದೆ ಅಂತ ಹೇಳಲಾಗತ್ತೆ. ಹೀಗೆ ಒಬ್ಬೊಬ್ರು ಪರಸ್ಪರ ದ್ವೇಷವನ್ನ ಮಾಡ್ತಾರೆ. ಸಮಾಜದಲ್ಲಿರುವ ಜನರು, ಸಮಾಜದಲ್ಲಿರುವ ಕಾರ್ಮಿಕರು ಬಂಡವಾಳ ಶಾಹಿದಾರರೊಂದಿಗೆ ಯಾವಾಗ್ಲೂ ಜಗಳಾಡ್ತಾನೆ ಇರ್ತಾರೆ. ನಾಯಿ ಬೆಕ್ಕುಗಳಂತೆ ಕಚ್ಚಾಡ್ತಾ ಇರ್ತಾರೆ. ನಾಯಿ ಬೆಕ್ಕುಗಳಿಗೆ ಪಾಪ ಪುಣ್ಯ ಇಲ್ಲ, ಆದ್ರೆ ಮನುಷ್ಯನಿಗೆ ಪಾಪ ಪುಣ್ಯ ಇದೆ. ಸೊ ಹೀಗೆ ಕಚ್ಚಾಡೋದ್ರಿಂದ ಅವನು ಪ್ರಾಣಿಯ ವರ್ಗಕ್ಕೆ ಸೇರಿದವನಾಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಸೊ ಆದ್ರೆ ಅದು ಯಾವಾಗ ಅಂತವ್ರಿಗೆ ಈ ಈಶೋಪನಿಷತ್ ಅನ್ನುವಂಥದ್ದು ನಾಯಿ ಬೆಕ್ಕುಗಳಿಗೆ ಉಪದೇಶವನ್ನ ನೀಡೋದಿಲ್ಲ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಕಚ್ಚಾಡ್ತಾರೋ ಅವರೆಲ್ಲ ನಾಯಿ ಬೆಕ್ಕುಗಳಿಗೆ, ಪ್ರಾಣಿಗಳಿಗೆ ಸಮ ಅಂತ ಹೇಳ್ತಾರೆ. ಸೊ ಅಂತ ನಾಯಿ ಬೆಕ್ಕುಗಳಿಗೆ ಕಚ್ಚಾಡುವಂತಹ ಜನರಿಗೆ ನಾವು ಉಪದೇಶವನ್ನ ನೀಡ್ಲಿಕ್ಕಾಗಲ್ಲ. ಸೊ ಆದ್ರೆ ಅದು ಆಚಾರ್ಯರ ಮೂಲಕ ಭಗವತ್ ಸಂದೇಶವನ್ನ ಮಾನವನಿಗೆ ನೀಡಬಹುದು. ಗುರುಗಳಿಂದ ಈ ಭಗವಂತನ ಸಂದೇಶವನ್ನ ನಾವು ಪಡ್ಕೊಳ್ಬಹುದು. ಮತ್ತೆ
ಕೇವಲ ಈಶೋಪನಿಷತ್ ಬೆಕ್ಕುಗಳು ನಾಯಿಗಳಿಗೆ ಸಲಹೆ ನೀಡಲಿಕ್ಕೆ ಆಗೋದಿಲ್ಲ, ಆದ್ರೆ ಕೇವಲ ಪ್ರಾಣಿಗಳ ಆಚಾರ್ಯರ ಮೂಲಕ ಇದು ಮನುಷ್ಯನಿಗೆ ಸಾಧ್ಯ. ತುಂಬಾನೇ ಇಲ್ಲಿ ನಿಮ್ಗೆ 6ನೇ ಒಂದು ಪೇಜ್ ಅಲ್ಲಿ ಕಮ್ಯುನಿಸ್ಟ್ಗಳು ಅಂತಂದ್ರೆ ಈ ಸಮತಾವಾದಿಗಳು ಅಂತ ಕರೀತೇವೆ. ಸಮತಾವಾದಿಗಳು, ಬಂಡವಾಳಗಾರರು ಅಥವಾ ಇತರ ಯಾವುದೇ ಪಕ್ಷದವರು ಸೊ ತಾನೇ ಪ್ರಕೃತಿಯ ಸಂಪನ್ಮೂಲಗಳ ಒಡೆಯ ಅಂತ ಹೇಳಿ ತಿಳ್ಕೊಳ್ತಾರೆ. ಸೊ ಅಂತ ಒಡೆತನ ಭಗವಂತನದ್ದು ಅಂತ ಹೇಳ್ತಾರೆ. ಸೊ ಬಂಡವಾಳಶಾಹಿಗಳು ಕೇವಲ ರಾಜಕೀಯ ಒಂದು ಬಲದ ಮೇಲೆ ಅವ್ರು ಏನ್ ಮಾಡ್ತಾರೆ, ಈ ಸಮತಾವಾದಿಗಳನ್ನ ದಮನ ಮಾಡ್ಲಿಕ್ಕೆ ಒಳಗಾಗ್ತಾರೆ. ಅಂದ್ರೆ ಅವರು ಕೀಳದಾಗಿ ಕಾಣ್ತಾರೆ. ಹೀಗೆ ಸಮತಾವಾದಿಗಳು ಬಂಡವಾಳಶಾಹಿಗಳನ್ನ ಕೀಳದಾಗಿ ಕಾಣ್ತಾರೆ. ಸೊ ಹೀಗೆ ಅವ್ರು ಇಬ್ರು ಕೂಡ ಕದ್ದ ಬ್ರೆಡ್ಡಿಗಾಗಿ ಕಚ್ಚಾಡುವಂಥವ್ರು ಅಂತ ಹೇಳಿ, ಬಂಡವಾಳಶಾಹಿಗಾರರು ಮತ್ತೆ ಈ ಸಮತಾವಾದಿಗಳು ಇವರನ್ನ ಯಾರು ಕೂಡ ಸೋಲಿಸಲಾಗೋದಿಲ್ಲ. ಮತ್ತೆ ದೇವೋತ್ತಮ ಪರಮಪುರುಷನೇ ಒಡೆತನವನ್ನ ಅವರು ಒಪ್ಪೋದಿಲ್ಲ. ಯಾಕೆ ಅವನ ಒಂದು ಒಡೆತನವನ್ನೇ ಅವರು ಒಪ್ಪದೆ ಇದ್ದಾಗ ಎಲ್ಲವೂ ಕೂಡ ತಮ್ಮದೇ ಅಂತ ತಿಳ್ಕೊಳ್ತಾರೆ. ಸೊ ಅದರಿಂದ ಇದು ನನ್ನ ಆಸ್ತಿ, ಇದು ನಿನ್ನ ಆಸ್ತಿ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಮುಳುಗ್ತಾರೆ. ಸೊ ಇದು ಒಂದು ಪ್ರಕೃತಿಯ ನಿಯಮಗಳಿಂದ ಶಿಕ್ಷೆಗೆ ಅವರು ಒಳಗಾಗುವಂಥದ್ದು ಅಂತ ಕರೀತಾರೆ. ಯಾಕಂದ್ರೆ ಇದು ಅವರು ಭಗವಂತನ ಈಶಾವಾಸ್ಯ ತತ್ವವನ್ನ ಅನುಸರಿಸದೆ ಇರೋದಕ್ಕೇನೆ ಕಾರಣ ಆಗುತ್ತೆ. ಹೀಗೆ ಕೊನೆಯದಾಗಿ ಇಲ್ಲಿ ಅದರಿಂದ ಇವೆರಡು ಉಳಿಬೇಕು ಅಂತಂದ್ರೆ ಯಾವುದು, ಎಲ್ಲ ಪಕ್ಷಗಳು ನಾಶವಾಗಬಾರ್ದು, ಎಲ್ಲ ಪಕ್ಷಗಳು ಜಗಳವಾಡಬಾರ್ದು, ಇವೆಲ್ಲವೂ ಕೂಡ ಉಳಿಸ್ಕೊಳ್ಬೇಕು ಅಂತಂದ್ರೆ ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸಬೇಕು ಅಂತಂದ್ರೆ ಈಶೋಪನಿಷತ್ತಿನ ಉಪದೇಶಗಳನ್ನ ನಾವು ಅನುಸರಿಸಬೇಕು ಅನ್ನೋದನ್ನ ಶ್ರೀಲ ಪ್ರಭುಪಾದವರು ನಮ್ಗೆ ತಿಳಿಸ್ತಾರೆ. ಸೊ ಇನ್ನೊಂದು ನಿಮ್ಗೆ 7ನೇ ಒಂದು ಪೇಜ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಓಕೆ, ಎಲ್ರು ಇದು ಕೊನೆಯದಾಗಿರುವಂಥದ್ದು. ಸೊ ಒಬ್ಬ ವ್ಯಕ್ತಿ ಸಸ್ಯಾಹಾರಿ ಆಗಿರೋದ್ರಿಂದ ಅವನು ಏನು ತನ್ನ ಎಲ್ಲಾ ನಿಯಮಗಳನ್ನ ಉಲ್ಲಂಘಿಸಬಹುದು ಅಂತ ಹೇಳಿ ಅವನೇನಾದ್ರೂ ಭಾವಿಸಿದ್ರೆ ಅದು ತಪ್ಪು. ಯಾಕಂದ್ರೆ ತರಕಾರಿಗಳಿಗೂ ಕೂಡ ಜೀವ ಇದೆ. ತರಕಾರಿಗಳಿಗೂ ಇದು ನೀವು ಭಗವದ್ಗೀತೆ ಆಳವಾದ ಅಧ್ಯಯನದಲ್ಲಿ ತಿಳ್ಕೊಂಡಿದ್ದೀರಾ. ಈ ತರಕಾರಿಗಳಿಗೂ ಜೀವವಿದೆ. ಆದ್ರೆ ಯಾಕೆ ಆ ತರಕಾರಿಗಳನ್ನ ನಾವು ಕೀಳ್ತೀವಿ, ಅದಕ್ಕೆ ನೋವಾಗೋದಿಲ್ವಾ ಅಂತ ಹೇಳಿದಾಗ ಅದಕ್ಕೆ ನರಮಂಡಲಗಳು ಇರೋದಿಲ್ಲ. ಈಗ ಒಂದು ಗಿಡಕ್ಕೆ ಹಣ್ಣಿದೆ, ಆ ಹಣ್ಣನ್ನ ನಾವು ಕೀಳ್ತೀವಿ ಅಂತ ಅಂದ್ಮೇಲೆ ಅದಕ್ಕೆ ಯಾಕೆ ನೋವಾಗಲ್ಲ, ಯಾಕಂದ್ರೆ ಅದಕ್ಕೆ ನರಮಂಡಲ ಇರೋದಿಲ್ಲ. ಆದ್ರೆ ನಮ್ಮಲ್ಲಿ ನರಮಂಡಲ ಇರೋದ್ರಿಂದ ನಮ್ದು ಏನೇ ಕಿತ್ರು ಕೂಡ ಅದು ನೋವಾಗುತ್ತೆ. ಸೊ ಅದು ಒಂದು ಹಿಂಸೆ ಅಂತ ಕರೆದುಕೊಳ್ಳಾಗುತ್ತೆ. ಹಾಗಾದ್ರೆ ನರಮಂಡಲ ಇಲ್ಲ ಅಂತ ಎಷ್ಟು ಬೇಕೋ ಅಷ್ಟು ಕೀಳ್ಬಹುದಾ, ಅದು ತಪ್ಪು ಅಂತ ಹೇಳುತ್ತೆ ಮತ್ತೆ ಈಶಾವಾಸ್ಯ ತತ್ವ. ಸೊ ತರಕಾರಿಗಳಿಗೂ ಕೂಡ ಜೀವ ಇದೆ. ಸೊ ಒಂದು ಜೀವಿ ಇರುವುದು ಇನ್ನೊಂದು ಜೀವಿಯನ್ನ ಪೋಷಿಸುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ. ಅದಕ್ಕಾಗಿ ಈ ಒಂದು ಪ್ರಕೃತಿಯ ನಿಯಮವನ್ನ ನಾವು ತಿಳ್ಕೊಳ್ಬೇಕು. ಮತ್ತೆ ಈ ಶುದ್ಧ ಸಸ್ಯಾಹಾರಿ ಅನ್ನುವಂಥ ಏನು ನಾವು ಜಂಬವನ್ನ ಪಡ್ತೀವೋ ಅದು ಪಡಬಾರ್ದು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಅದೇ ಅವನಿಗೆ ಈ ಒಂದು ಪರಮ ಪ್ರಭುವಿನ ಪ್ರಜ್ಞೆ ಇರಬೇಕು. ಮತ್ತೆ ಪ್ರಾಣಿಗಳಿಗೆ ಭಗವಂತನನ್ನ ಗುರುತಿಸಿಕೆ ಯಾವುದೇ ಪ್ರಜ್ಞೆ ಇರೋದಿಲ್ಲ. ಆದ್ರೆ ಇದು ಮನುಷ್ಯನಿಗೆ ಈ ವೈದಿಕ ಸಾಹಿತ್ಯಗಳಿಂದ ಒಂದು ಇಷ್ಟು ಕಲಿಯುವಷ್ಟಾದ್ರೂ ಬುದ್ಧಿವಂತಿಕೆ ಇದ್ದೇ ಇರುತ್ತೆ. ಅವನು ಏನಾದ್ರೂ ಈ ಪ್ರಕೃತಿಯ ನಿಯಮಗಳಿಗೆ ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತಾನೆ, ಅರ್ಥಕೊಳ್ತಾನೆ, ತಿಳ್ಕೊಳ್ತಾನೆ, ಕಲಿತಾನೆ. ಹೀಗೆ ಇವುಗಳನ್ನ ಅವನು ತಿಳ್ಕೊಳ್ಬೇಕು. ಅವನೇನಾದ್ರೂ ಅಲಕ್ಷಿಸಿದ್ರೆ ಅವನ ತನ್ನ ಜೀವನ ಅಪಾಯಕ್ಕೆ ಈಡಾಗತ್ತೆ ಅಂತ ಹೇಳ್ತಾರೆ. ಸೊ ಅಪಾಯಕ್ಕೆ ಈಡಾಗೋದು ಅಂತಂದ್ರೆ ಏನು, ಮತ್ತೆ ಜನನ ಮರಣಗಳ ಚಕ್ರಕ್ಕೆ ಅವನು ಒಳಗಾಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ನಾವು ಭಗವಂತನ ಭಕ್ತನಾಗ್ಬೇಕು. ಸೊ ಪ್ರತಿಯೊಂದನ್ನು ಈಗ ನಾವು ಸಸ್ಯಾಹಾರಿ ಅಂದ್ಮೇಲೆ ಸಸ್ಯಾಹಾರಿ ಎಷ್ಟು ಬೇಕೋ ಅಷ್ಟು ತಗೊಂಡ್ಬಿಟ್ರೆ ಅದನ್ನ ನಾವು ಭಗವಂತನಿಗೆ ಅರ್ಪಿಸದೇ ಸ್ವೀಕರಿಸಿದಾಗ, ಈಗ ಎಲ್ಲದರ ನಿಯಾಮಕ ಅವನೇ ಅಂತ ಹೇಳಿದಾಗ ನಾವು ಅವನಿಗೂ ಕೂಡ ಅರ್ಪಿಸಬೇಕು, ಅವನಿಗೆ ಅರ್ಪಿಸಬೇಕು. ಭಗವಂತ ಬಯಸೋದಿಲ್ಲ, ಆದ್ರೂ ಕೂಡ ನಾವು ಅವನಿಗೆ ಅರ್ಪಿಸಬೇಕು ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಈ ಇದ್ರಲ್ಲಿ ಯಾವುದು ಪ್ರತಿಯೊಂದನು ಹೇಗೆ ನಾವು ತಗೊಳ್ಬೇಕು, ಸಸ್ಯಾಹಾರ ಇದ್ರೂ ಕೂಡ ಹೇಗೆ ನಾವು ತಗೊಳ್ಬೇಕು ಅಂತಂದ್ರೆ ಅವನೇ ನಮ್ಗೆ ಇವತ್ತಿನ ಒಂದು ಅನ್ನವನ್ನ ನಮಗೆ ಕೊಡ್ತಿದ್ದಾನೆ. ಸೊ ಅನ್ನವನ್ನ ಭಗವಂತನಿಗೇನೆ ಮೊದಲು ನಾವು ನೈವೇದ್ಯವನ್ನ ಕೊಟ್ಟು ಸೊ ಅವನಿಗೆ ಉಣಬಡಿಸಿ ಆಮೇಲೆ ನಾವು ಅದನ್ನ ಪ್ರಸಾದ ರೂಪದಲ್ಲಿ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ನಾವು ನೈವೇದ್ಯ ಮಾಡಿಯೇ ನಾವು ಅದನ್ನ ಸ್ವೀಕರಿಸ್ಬೇಕು. ಸೊ ಅದು ಅವನ ಕರ್ತವ್ಯವಾಗಿರ್ಬೇಕು.
ಹೀಗೆ ಅವನು ತನ್ನ ಒಂದು ಸಸ್ಯಾಹಾರ ಸ್ವೀಕರಿಸುವಂತಹ ಪ್ರಕ್ರಿಯೆಯನ್ನ ಅವನು ನೈವೇದ್ಯದ ರೀತಿಯಲ್ಲಿ ಅವನು ಪಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಭಗವಂತ ಇನ್ನೂ ಒಂದು ವಿಷಯ ನಮ್ಗ ತಿಳಿಸಿದಾನೇನು ಈ ಒಂದು 9ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಾ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾನೆ. ಅಂದ್ರೆ ಭಗವಂತ ಎಲ್ರಿಗೂ ಕೂಡ ನನಗೆ ಇದು ಕೊಡು ಅದು ಕೊಡು ಅಂತ ಬೇಡಲ್ಲ, ಏನೋ ಒಬ್ಬನ ಪ್ರೀತಿಯಿಂದ, ತನ್ನ ಒಬ್ಬ ಶುದ್ಧ ಭಕ್ತ ಪ್ರೀತಿಯಿಂದ ಒಂದು ಅಥವಾ ಭಕ್ತಿಯಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ನೀರನ್ನ ಅರ್ಪಿಸಿದ್ರೂ ಕೂಡ ನಾನು ಅದನ್ನ ಸ್ವೀಕರಿಸ್ತೇನೆ ಅನ್ನೋದನ್ನ ಭಗವಂತ ನಮ್ಗೆ ತಿಳಿಸ್ತಾರೆ. ಅದರಿಂದ ಮಾನವ ಕೇವಲ ನಾನು ಸಸ್ಯಾಹಾರಿ ಆಗಿದ್ದೇನೆ ಅನ್ನೋದಷ್ಟೇ ಅಲ್ಲದೆ ಭಗವದ್ ಭಕ್ತನಾಗಿ ತಾನು ಸೇವಿಸುವಂತ ಆಹಾರವೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸಿದ ನಂತರವೇ ಅವನು ಪ್ರಸಾದವನ್ನಾಗಿ ಸ್ವೀಕರಿಸಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಇದು ನಿಮ್ಗೆ 8ನೇ ಒಂದು ಪೇಜ್ ಅಲ್ಲಿ ಸಿಗುತ್ತೆ. ಆಹಾರವನ್ನು ಭಗವಂತನಿಗೆ ಅರ್ಪಣೆ ಮಾಡುವುದಿಲ್ಲವೋ ಅವನು ನಿಜವಾಗಿ ಪಾಪವನ್ನ ತಿಂದ ಹಾಗೆ. ಯಾರು ಭಗವಂತನಿಗೆ ತಾವು ಮಾಡಿದಂತ ಆಹಾರವನ್ನ, ಸಸ್ಯಾಹಾರವೇ ಆಗಿರ್ಲಿ ತಾನು ಮಾಡಿದಂತ ಆಹಾರವನ್ನ ಭಗವಂತನಿಗೆ ಕೊಡೋದಿಲ್ವೋ ಅದು ಪಾಪವನ್ನ ತಿಂದ ಹಾಗೆ ಅಂತ ಹೇಳಿ 3ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಯಜ್ಞಾಶಿಷ್ಟಸ್ಸಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಗಂ ಪಾಪ ಏ ಪಂಚಾನ್ಯಾತ್ಮ ಕಾರಣಾತ್ ಅಂತ. ಪಂಚಾನ್ಯಾತ್ಮ ಕಾರಣಾತ್ ಅಂದ್ರೆ ಇಲ್ಲೇನ್ ಹೇಳ್ತಾರಂದ್ರೆ ಯಜ್ಞಕ್ಕೆ ಏನೇ ಮೊದಲು ಅರ್ಪಿಸಿದ ಆಹಾರವನ್ನ ಭಗವಂತನಿಗೆ ಮೊದಲು ಅರ್ಪಿಸಿ ಯಾರು ಸ್ವೀಕರಿಸ್ತಾರೋ ಅವನು ಯಜ್ಞಕ್ಕೆ ಮೊದಲು ಅಥವಾ ಭಗವಂತನಿಗೆ ನೈವೇದ್ಯವನ್ನ ಕೊಡೋಕ್ಕಿಂತ ಮುಂಚೆ ಯಾರು ಆಹಾರವನ್ನ ಸೇವಿಸ್ತಾರೋ ಅವನು ವೈಯಕ್ತಿಕ ಇಂದ್ರಿಯ ಆನಂದಕ್ಕಾಗಿ ಆಹಾರವನ್ನ ತಯಾರಿಸಿದ ಹಾಗೆ. ಸೊ ಅಂತವನು ನಿಜವಾಗಿಯೂ ಕೂಡ ಪಾಪವನ್ನ ಸೇವಿಸಿದ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಪಾಪವನ್ನೇ ಅವನು ತಿಂದ ಹಾಗೆ ಅನ್ನೋದನ್ನ ಹೇಳ್ತಾರೆ. ಸೊ ಒಟ್ಟಾರೆ ಈ ಒಂದು ಶ್ಲೋಕದ ಸಾರಾಂಶ ಏನು ಅಂತಂದ್ರೆ ಪಾಪದ ಮೂಲವನ್ನ ತಿಳಿಸಲಾಗಿದೆ. ಸೊ ಪಾಪದ ಮೂಲ ಏನು ಅಂತಂದ್ರೆ ಭಗವಂತನೇ ಒಡೆತನವನ್ನ ಅಲ್ಲಗಳೆಯೋದೇನೆ ಪಾಪ. ಪ್ರಕೃತಿಯ ನಿಯಮಗಳನ್ನ ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸುವುದೇ ಪಾಪ. ಸೊ ಇಲ್ಲಿ ಪ್ರಕೃತಿಯ ನಿಯಮಗಳ ಮತ್ತು ಅಥವಾ ಭಗವಂತನ ಆಜ್ಞೆಗಳನ್ನ ಯಾರು ಉಲ್ಲಂಘಿಸ್ತಾರೋ ಅವರು ನಾಶಕ್ಕೆ ಕಾರಣವಾಗ್ತಾರೆ. ಮತ್ತೆ ಯಾವಾಗ್ಲೂ ಕೂಡ ಅವನ ಜೀವನದಲ್ಲಿ ಅಶಾಂತಿ ಇರುತ್ತೆ. ಮತ್ತೆ ಯಾರು ಈ ಒಂದು ಪಾಪದ ಮೂಲವನ್ನ ತಿಳ್ಕೊಂಡಿರ್ತಾರೋ ಅವನು ಸದಾ ಶಾಂತ ಚಿತ್ತದಿಂದ ಇರ್ತಾನೆ. ಭಗವಂತನೇ ಎಲ್ಲದರ ನಿಯಾಮಕ ಅಂತ ತಿಳ್ಕೊಳ್ತಾನೆ. ಪ್ರಕೃತಿಯ ನಿಯಮಗಳನ್ನ ಬಲ್ಲವನಾಗಿರ್ತಾನೆ. ಮತ್ತೆ ಅನಾವಶ್ಯಕವಾಗಿ ಈ ಒಂದು ರಾಗ ದ್ವೇಷಗಳಿಗೆ ಒಳಗಾಗೋದಿಲ್ಲ. ಮತ್ತೆ ಖಂಡಿತವಾಗಿಯೂ ಕೂಡ ಭಗವಂತನ ಮೆಚ್ಚುಗೆಗೆ ಪಾತ್ರನಾಗ್ತಾನೆ. ಮತ್ತೆ ಅವನು ಭಗವಂತನ ಶಾಶ್ವತ ಧಾಮಕ್ಕೆ ಮರಳಲಿಕ್ಕೆ ಅರ್ಹನಾಗ್ತಾನೆ ಅಂತ ಹೇಳ್ತಾರೆ. ಸೊ ಈ ಶ್ಲೋಕದಲ್ಲಿ ಒಟ್ಟಾರೆ ಭಗವಂತನೇ ಎಲ್ಲದರ ಒಡೆಯ, ನಮಗೆ ಏನು ಮೀಸಲಾಗಿದೆಯೋ ಅದನ್ನ ಮಾತ್ರ ನಾವು ಸ್ವೀಕರಿಸಬೇಕು ಅನ್ನೋದನ್ನ ತಿಳಿಸ್ತಾರೆ. ಸೊ ಇನ್ನು ನಾವು 2ನೇ ಶ್ಲೋಕವನ್ನ ನೋಡೋಣ. ಕುರ್ವನ್ನೇವೇಹ ಕರ್ಮಾಣಿ ವಿಶೇಚ್ಯತಂ ಸಮಾಹ ಏವಂ ತ್ವಯಿ ನಾನ್ಯತೇಥೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಕುರ್ವನ್ನೇವೇಹ ಕರ್ಮಾಣಿ ವಿಶೇಚ್ಯತಂ ಸಮಾಹ ಏವಂ ತ್ವಯಿ ನಾನ್ಯತೇಥೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಯಾರೆಲ್ಲ ಓದಿದ್ರು ಹ್ಯಾಂಡ್ ರೈಸ್ ಮಾಡಿ. ಸ್ವಲ್ಪ ಜನರಿಗೆ ಮಾತ್ರ ಅವಕಾಶ ಕೊಡ್ತೇನೆ. ಯಾರು ಓದಿಲ್ವೋ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಪೂಜಾ. ಹರೇ ಕೃಷ್ಣ ಮಾತ. ಕುರ್ವನ್ನೇವೇಹ ಕರ್ಮಾಣಿ ವಿಜಿವೀಷೇಚ್ಛತಂ ಸಮಃ ಏವಂ ತ್ವಯಿ ನಾನ್ಯತೇಥೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಮಾತಾಜಿ? ಓಕೆ, ಇಟ್ಸ್ ಓಕೆ ಮಾತಾಜಿ. ಹರೇ ಕೃಷ್ಣ.
ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತ್ವಚತ್ತಂ ಸಮಃ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಅನುವಾದವನ್ನ ನೋಡ್ಕೊಂಡ್ ಬರೋಣ. ಒಬ್ಬನು ಹಾಗೆ ಒಂದೇ ಸಮನಾಗಿ ನಿರಂತರವಾಗಿ ಕೆಲಸವನ್ನ ಮಾಡ್ತಿದ್ರೆ ಅವನು 100 ವರ್ಷಗಳ ಕಾಲ ಬದುಕಲು ಬಯಸಬಹುದು. ಏಕೆಂದ್ರೆ ಆ ರೀತಿಯ ಕೆಲಸವು ಅವನನ್ನು ಕರ್ಮದ ಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಈ ಮಾರ್ಗ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಕನೆಕ್ಷನ್ ಇರುವಂತದ್ದು 1ನೇ ಶ್ಲೋಕ ಮತ್ತೆ 2ನೇ ಶ್ಲೋಕಕ್ಕೆ. ಕೂರ್ವನ್ನೇವೇಹ ಕರ್ಮಾಣಿ ಅಂತ ಹೇಳ್ತಾರೆ. ಕೂರ್ವನ್ನೇವೇಹ ಕರ್ಮಾಣಿ ಅಂದ್ರೆ ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡ್ತಾ ಇದ್ರೆ, ಕುರ್ವನ್ನೇವೇಹ ಕರ್ಮಾಣಿ, ಒಬ್ನೇ ಹಾಗೆ ಕೆಲಸ ಮಾಡ್ತಾ ಇದ್ರೆ ಏನಾಗತ್ತೆ? ಜಿಜೀವಿಷೇಚ್ಛತಂ ಚಮಂ ಸಮಾಹ ಅಂತ ಹೇಳ್ತಾರೆ. ಅಂದ್ರೆ 100 ವರ್ಷಗಳ ಕಾಲ. ಜಿಜೀವಿಷೇಚ ಚಮಃ ಅಂದ್ರೆ ಜಿಜೀವಿಷೇತ್ ಅಂದ್ರೆ ಜೀವಿಸಲು ಇಷ್ಟಪಡ್ತಾನೆ. ಎಷ್ಟು ವರ್ಷಗಳ ಕಾಲ ಜೀವಿಸಲು ಇಷ್ಟಪಡ್ತಾನೆ? ಶತಂ ಅಂತ ಹೇಳ್ತಾರೆ. ಶತಂ ಚಮಂ ಸಮಾಹ ಅಂತ ಹೇಳ್ತಾರೆ. ಶತಂ ಸಮಾಹ. ಓಕೆ. ಜಿಜೀವಿಷೇತ್ ಶತಂ ಸಮಾಹ ಅಂತ. ಅವನು 100 ವರ್ಷಗಳ ಕಾಲ ಬದುಕಲಿಕ್ಕೆ ಇಚ್ಛೆ ಪಡ್ತಾನೆ ಅಂತ. ಏವಂ ತ್ವಯಿ ನಾಣ್ಯಥೇತೋಸ್ತಿ. ಏವಂ ತ್ವಯಿ ನಾಣ್ಯಥೇತೋಸ್ತಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಮನುಷ್ಯನಿಗೆ ಇದನ್ನು ಬಿಟ್ರೆ ಬೇರೆ ದಾರಿ ಇಲ್ಲ. ಏವಂ ತ್ವಯಿ ನಾಣ್ಯಥಾ ಇತಃ ಅಸ್ತಿ ನ ಅನ್ಯಥಾ. ನ ಅನ್ಯಥಾ ಇತಃ ಅಸ್ತಿ. ಇದನ್ ಬಿಟ್ಟು ಬೇರೆ ಏನೂ ಇಲ್ಲ. ನ ಕರ್ಮ ಲಿಪ್ಯತೇನರೆ ಅಂದ್ರೆ ಇದರಿಂದ ಏನಾಗತ್ತೆ? ಅವನು ಕರ್ಮದಿಂದ ಬಿಡುಗಡೆ ಆಗ್ತಾನೆ ಅಂತ ಹೇಳ್ತಾರೆ. ಕೂರ್ವನ್ನೇವೇಹ ಕರ್ಮಾಣಿ, ಇಂಥ ಒಂದು ಕರ್ಮವನ್ನ, ಇಂಥ ಒಂದು ಕೆಲಸದಲ್ಲಿ ಅವನು ತೊಡಗಿದ್ರೆ, ಒಂದೇ ಸಮನಾಗಿ ಕೆಲಸ ಮಾಡ್ತಾ ಇದ್ರೆ, ಯಾವ ತರ ಕೆಲಸ ಮಾಡ್ಬೇಕು? ಒಂದೇ ತರನಾಗಿ ಕೆಲಸ ಮಾಡ್ತಾ ಇದ್ರೆ ಈಗಾಗಲೇ ಹೇಳಿರುವಂತದ್ದು ಯಾವುದು? ಎಲ್ಲದಕ್ಕೂ ಭಗವಂತನೇ ಒಡೆಯ ಅಂತ ಏನು ಈಗಾಗಲೇ ಮೊದಲೇ ಒಂದು ಮಂತ್ರ ತಿಳಿಸಿದೆಯೋ ಅದೇ ಪ್ರಕಾರ ಅವನೇನಾದ್ರೂ ಕೆಲಸ ಮಾಡಿದ್ರೆ ಅವನು 100 ವರ್ಷಗಳ ಕಾಲ ಬದುಕ್ತಾನೆ. ಮತ್ತೆ ಇದರಿಂದ ಏನಾಗುತ್ತೆ? ಅವನು ಕರ್ಮ ಬಂಧನಕ್ಕೂ ಕೂಡ ಒಳಗಾಗೋದಿಲ್ಲ, ಬಂಧನದಿಂದ ಲಿಪ್ತನಾಗ್ತಾನೆ. ಸೊ ಇದನ್ನ ಒಂದು ಮಾಡೋದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ಅನ್ನೋದನ್ನ ತಿಳಿಸ್ತಾರೆ. ಈಗ ನಾವು ನೋಡಿದಾಗ ಯಾರಾದ್ರೂ ಸಾಯ್ಲಿಕ್ಕೆ ಇಷ್ಟ ಇದೆಯಾ? ಯಾರಿಗೂ ಕೂಡ ಇಲ್ಲ. ಎಲ್ರಿಗೂ ಕೂಡ ಬಹಳಷ್ಟು ಕಾಲ ಬದುಕಲಿಕ್ಕೆ ಇಷ್ಟಪಡ್ತಾರೆ. ಕೇವಲ ತನ್ನ ಕೆಲಸ ಕಾರ್ಯ, ತನ್ನ ಸಮಾಜದಲ್ಲಿರುವಂತಹ ಇತರ ಚಟುವಟಿಕೆಗಳಿಗೆ ಹೀಗೆ ಎಲ್ಲ ಬಗೆಗಳಿಂದನೂ ಕೂಡ ಅವನು ಬದುಕಲಿಕ್ಕೆ ಇಷ್ಟಪಡ್ತಾನೆ. ಮತ್ತೆ ಜೊತೆಗೆ ಕಷ್ಟನೂ ಪಡ್ತಾ ಇರ್ತಾನೆ. ಸೊ ಮತ್ತೆ ಇದು ಎಲ್ಲೂ ಕೂಡ ಸಹಜಾನೆ. ಅದು ವೇದಗಳಲ್ಲಿ ಹೇಳಿರುವಂಥದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಸೊ ಇವು 4 ಪುರುಷಾರ್ಥಗಳ ಕುರಿತಾಗಿ ಹೇಳಲಾಗಿದೆ. ಸೊ ಇದು ವೇದ ಹೇಳುತ್ತೆ ಸಹಜವಾದದ್ದು ಅಂತ ಹೇಳುತ್ತೆ. ಸೊ ಜೀವಿ ಹೇಗೆ ಅಂತಂದ್ರೆ ಸ್ವಭಾವವಾಗಿ ಅವನು ಆತ್ಮ ಅನ್ನುವಂಥದ್ದು ನಿತ್ಯವಾದದ್ದು. ಆದ್ರೆ ಯಾವಾಗ ಈ ದೇಹದಲ್ಲಿ ಬಂದಿದ್ದಾನೋ, ಸಂಸಾರದಲ್ಲಿ ಬಂದಿದ್ದಾನೋ, ಅದು ಬಂಧನಕ್ಕೆ ಒಳಗಾಗಿದೆ. ಈ ಬಂಧನಕ್ಕೆ ಒಳಗಾಗೋದ್ರಿಂದ ಮತ್ತೆ ಮತ್ತೆ ಅದು ಏನ್ ಮಾಡುತ್ತೆ? ದೇಹವನ್ನ ಬದಲಿಸಿಕೊಳ್ತಾ ಬರುತ್ತೆ. ಸೊ ಈ ಒಂದು ಪ್ರಕ್ರಿಯೆಯನ್ನ ಏನಂತ ಕರೀತಾರೆ ಅಂದ್ರೆ ಆತ್ಮದ ದೇಹಾಂತರ ಪ್ರವೇಶ ಅಂತ ಕರೀತಾರೆ. ಸೊ ಈ ಆತ್ಮದ ಒಂದು ಪ್ರಕ್ರಿಯೆನ ಆತ್ಮದ ದೇಹಾಂತರ ಪ್ರವೇಶ ಅಂತ ಹೇಳ್ತಾರೆ. ಸೊ ಈ ದೇಹಾಂತರ ಪ್ರವೇಶವು ಯಾವಾಗ್ಲೂ ಕೂಡ ಕರ್ಮದ ಬಂಧನಕ್ಕೆನೆ ಕಾರಣವಾಗಿರುವಂತದ್ದು. ಹಾಗಾಗಿ ಜೀವಿ ಯಾವಾಗ್ಲೂ ಕೂಡ ಜೀವನೋಪಾಯಕ್ಕಾಗಿ ಮಾತ್ರ ಕೆಲಸ ಮಾಡ್ಬೇಕು. ಏಕೆಂದ್ರೆ ಈ ಐಹಿಕ ತನ್ನ ಜೀವನೋಪಾಯಕ್ಕಾಗಿ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ? ಈ ಐಹಿಕ ಪ್ರಕೃತಿಯ ನಿಯಮದ ವಿರುದ್ಧವಾಗಿ ಅವನು ಕರ್ತವ್ಯವನ್ನ ಮಾಡಿದಾಗ ಅವನು ಬಂಧನಕ್ಕೆ ಒಳಗಾಗ್ತಾನೆ. ಮತ್ತೆ ಈ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಮತ್ತೆ ಏನಾಗುತ್ತೆ ಅಂದ್ರೆ ಅದು ಪರಿಣಾಮ ಏನು? ಅವನು ಜನನ ಮರಣಗಳ ಚಕ್ರಕ್ಕೆ ಹೆಚ್ಚಾಗಿ ಅವನು ಸಿಲುಕಿಕೊಳ್ತಾನೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಜೀವಿಗಳು ಜನನ ಮರಣಕ್ಕೆ ಒಳಗಾಗ್ತಾ ಹೋಗುತ್ತೆ. ಆದ್ರೆ ಜೀವಿಗೆ ಯಾವಾಗ ಮತ್ತೆ ಮಾನವ ಜನ್ಮ ದೊರೆತಾಗ ಅವನಿಗೆ ಕರ್ಮ ಬಂಧನದಿಂದ ಬಿಡುಗಡೆಯಾಗಲು ಒಂದು ಅವಕಾಶ ಸಿಕ್ಕ ಹಾಗೆ. ಅದಕ್ಕಾಗಿ ನಿಮ್ಗೆ ಹೇಳಿದ್ವಿ, ಒಂದು ಮಾನವನಿಗೂ ಕೂಡ ಒಂದು ಅರ್ಹತೆ ಇದೆ ಅಂತ ಹೇಳಿ. ಮಾನವ
ಅಂತ ನಮ್ಗೆ ಯಾಕೆ ಹೇಳ್ತಾರೆ ಅಂತಂದ್ರೆ ಈ ಭೂಮಿಗೆ ಬರ್ಲಿಕ್ಕೆ ನಮಗೆ ಇರುವಂತಹ ಅರ್ಹತೆ. ಯಾರು ಮಾನವನಾಗೋದಿಲ್ವೋ ಅವನು ಪ್ರಾಣಿ ಆಗಿರ್ತಾನೆ ಅಂತ ಹೇಳ್ತಾರೆ. ಸೊ ನಾವು ಈ ಒಂದು ದೇಹದನ್ನ ಪಡ್ಕೊಂಡು ಈ ದೇಹದಿಂದ ನಾವು ಯಾವ ಕರ್ಮಕ್ಕೆ ಕರ್ಮ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹೀಗೆ ಈ ಮಾನವ ಜನ್ಮ ದೊರೆತಾಗ ಈ ಒಂದು ಉತ್ತಮವಾದಂತಹ ಅವಕಾಶ. ಅದಕ್ಕಾಗಿಯೇ ಈ ಮಾನವ ಜನ್ಮ ಅನ್ನುವಂಥದ್ದು ಒಂದು ಶ್ರೇಷ್ಠ ಜನ್ಮ ಅಂತ ಕರೆಯಲಾಗಿದೆ. ಸೊ ಅದೇ ಚಟುವಟಿಕೆಗಳ 3 ವಿಧಗಳನ್ನು ಕೂಡ ಕಾಣ್ತೇವೆ ನಾವು. ಚಟುವಟಿಕೆ ಕರ್ಮ ಬಂಧನದಿಂದ ಬಿಡುಗಡೆ ಆಗ್ಲಿಕ್ಕೆ ಇರುವಂತಹ ಏಕೈಕ ಮಾರ್ಗ ಅದೇ ಮಾನವ ಜನ್ಮ. ಆದ್ರೆ ಮಾನವಿಗಳಾಗಿ ನಾವು ಯಾವ ಕರ್ಮವನ್ನ ಮಾಡ್ತೇವೆ? 3 ತರದ ಕರ್ಮವನ್ನ ನಾವು ಮಾಡ್ತೇವೆ. ಒಂದು ಕರ್ಮ, ಅಕರ್ಮ, ವಿಕರ್ಮ ಅಂತ ಭಗವದ್ಗೀತೆಯಲ್ಲೂ ಕೂಡ ಸ್ಪಷ್ಟವಾಗಿ ಇದನ್ನ ತಿಳಿಸಿದ್ದಾರೆ. ಮತ್ತೆ ಧರ್ಮಶಾಸ್ತ್ರಗಳಲ್ಲೂ ಕೂಡ ಇದನ್ನ ತಿಳಿಸಿದ್ದಾರೆ. ಹೇಗೆ ಅಂತಂದ್ರೆ ಕರ್ಮ ಯಾರು ಈ ಒಂದು ಧರ್ಮಶಾಸ್ತ್ರಗಳ ಧರ್ಮ ಗ್ರಂಥಗಳ ಪ್ರಕಾರ ಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತಹ ವಿಧಿ ನಿಯಮಗಳ ಪ್ರಕಾರ ಯಾರು ಕೆಲಸವನ್ನ ಮಾಡ್ತಾರೋ ಅದಂತ ಒಂದು ಕಾರ್ಯವನ್ನ ಕರ್ಮ ಅಂತ ಕರೀತಾರೆ. ಹೀಗೆ ಆ ಕರ್ಮ ಈ ಹುಟ್ಟು ಸಾವುಗಳ ಕರ್ಮ ಅಂತ ಕರೀತಾರೆ. ಯಾವುದೋ ಈ ಶಾಸ್ತ್ರಗಳ ವಿಧಿ ನಿಯಮಗಳ ಪ್ರಕಾರ ಯಾರು ಕೆಲಸವನ್ನ ಮಾಡ್ತಾರೋ ಅದಕ್ಕೆ ಕರ್ಮ ಅಂತ ಕರೆಯಲಾಗುತ್ತೆ. ಮತ್ತೆ ಇದು ಅಕರ್ಮ ಅಂತಂದ್ರೆ ಏನು? ಎರಡನೇದ್ದು ಒಂದು ಕರ್ಮ, ಅಕರ್ಮ, ವಿಕರ್ಮ. ಸೊ ಇದನ್ನು ಕೂಡ ಮುಂದೆ ತಿಳಿಸಲಾಗಿದೆ, ಅದನ್ನ ನಾನು ನಿಮಗೆ ಮತ್ತೆ ಅವಾಗ ತಿಳಿಸ್ತೇನೆ. ಕರ್ಮ ಅಂದ್ರೆ ಈ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಒಬ್ಬ ನಿಗದಿತ ಕರ್ತವ್ಯಗಳ ಪ್ರಕಾರ ನಡೆಸಲಾಗುವಂತಹ ಪ್ರಕ್ರಿಯೆ. ಆದ್ರೆ ಜೀವನದ ಕೆಳಗಿನ ಹಂತದಲ್ಲಿ ಇದೆ ಇದು. ಅಂದ್ರೆ ಒಬ್ಬ ತಕ್ಷಣವೇ ಈ ಭಕ್ತಿ ಸೇವೆ ಚಟುವಟಿಕೆಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಯಾವಾಗ ಈ ಫಲಪ್ರದ ಕೆಲಸಗಳನ್ನ ನಿಲ್ಲಿಸ್ತಾನೋ ಆವಾಗ ಮಾತ್ರ ಭಕ್ತಿಯ ಸೇವೆಯ ಚಟುವಟಿಕೆಗಳನ್ನ ಅವನು ಹಮ್ಮಿಕೊಳ್ಳಿಕ್ಕೆ ಸಾಧ್ಯ. ಕರ್ಮ ಅನ್ನುವಂಥದ್ದು ಕೂಡ ನಾವು ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಹಾಗೆ ನಾವು ಕರ್ಮ ಮಾಡಿದ್ರೂ ಕೂಡ ಅದಕ್ಕೆ ನಾವು ಲಿಪ್ತರಾಗಬಾರ್ದು, ಫಲಪ್ರದ ಕಾರ್ಯ ಚಟುವಟಿಕೆಗಳನ್ನ ನಾವು ಮಾಡಬಾರ್ದು ಅನ್ನೋದನ್ನ ಇದು ತಿಳಿಸುತ್ತೆ. ಮತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ಅದರಿಂದ ನಾವು ಕರ್ಮ ಬಂಧನಕ್ಕೆ ಒಳಗಾಗ್ತೇವೆ. ಸೊ ಜೀವಿ ಈ ಸ್ವಭಾವತಃ ಶಾಶ್ವತ, ಮತ್ತೆ ಈ ಭೌತಿಕ ಅಸ್ತಿತ್ವದಲ್ಲಿ ಆತ ಬಂಧನಕ್ಕೆ ಒಳಗಾಗಿದ್ದಾನೆ. ದೇಹ ಮತ್ತೆ ಪದೇ ಪದೇ ಬದಲಾಯಿಸ್ತಾನೆ. ಅದೇ ದೇಹಾಂತರ ಪ್ರವೇಶ ಅಂತ ನಾವು ತಿಳ್ಕೊಂಡ್ವಿ. ಸೊ ಈ ಆತ್ಮದ ಪರಿವರ್ತನೆ ಕರ್ಮ ಬಂಧನ ಎಂದು ಕರೆಯಲಾಗುತ್ತೆ. ಸೊ ಒಬ್ಬರ ಕಾರ್ಯದಿಂದ ಅವನು ಬಂಧನಕ್ಕೆ ಒಳಗಾಗ್ತಾನೆ. ಆ ಕಾರ್ಯ ಹೇಗಿರ್ಬೇಕು? ಒಂದು ಕರ್ಮ ಫಲದಿಂದ ಮುಕ್ತವಾಗಿರ್ಬೇಕು, ಮತ್ತೆ ಕರ್ಮ ಬಂಧನದಿಂದ ಅಂದ್ರೆ ಬದ್ಧನಾಗಿರ್ಬಾರ್ದು ಆ ಕಾರ್ಯಕ್ಕೆ ಅಂತ. ಅವಾಗ ಮಾತ್ರ ಅವನು ಬಂಧನದಿಂದ ಮುಕ್ತನಾಗ್ಲಿಕ್ಕೆ ಸಾಧ್ಯ. ಹೀಗೆ ಮತ್ತೆ ಈ ಕರ್ಮ ಬಂಧನದಿಂದ ಮುಕ್ತನಾಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಪರೋಪಕಾರ, ಸಮಾಜವಾದ, ಮತ್ತೆ ಈ ಸಮತಾವಾದ, ಮತ್ತೆ ರಾಷ್ಟ್ರೀಯತೆ, ಮಾನವೀಯತೆ ಎಂತಹ ವಿಭಿನ್ನವಾದಂತ ಇವೇನು ಕಮ್ಯುನಿಸಂ ಅಂತ ಕರೀತೇವೆ, ನ್ಯಾಷನಲಿಸಂ ಅಂತ ಕರೀತೇವೆ. ಸೊ ಇವು ಬಂಧನದ ಕರ್ಮ ಬಂಧನಕ್ಕೆ ಅತ್ಯಂತ ಆಕರ್ಷಕ ರೂಪಗಳಾಗಿದೆ ಅಂತ ಹೇಳ್ತಾರೆ. ಸೊ ಹೀಗಾದ್ರೆ ಇದ್ರ ಬಂಧನದಿಂದ ನಾವು ಹೊರಗೆ ಬರ್ಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಎಲ್ಲ ಕರ್ಮಗಳನ್ನ ಭಗವಂತನನ್ನ ಕೇಂದ್ರೀಕೃತವಾಗಿರಿಸ್ಕೊಂಡು ಕಾರ್ಯವನ್ನ ಮಾಡ್ಬೇಕು. ಎಲ್ಲವೂ ಕೂಡ ಭಗವಂತನದೇ ಅಂತ ತಿಳ್ಕೊಂಡು ಒಬ್ಬೊಬ್ಬರಿಗೆ ಪರೋಪಕಾರಿಯಾಗಿರ್ಬೇಕು, ಸಮಾಜವಾದಿಯಾಗಿರ್ಬೇಕು. ಮತ್ತೆ ಹೀಗೆ ಭಗವಂತನನ್ನ ಕೇಂದ್ರದಲ್ಲಿ ಇಟ್ಕೊಂಡು ಅವನು ಯಾವಾಗ ಕಾರ್ಯವನ್ನ ನಿರ್ವಹಿಸ್ತಾನೋ ಆವಾಗ ಮಾತ್ರ ಅವನು ಕರ್ಮ ಬಂಧನದಿಂದ ಬಿಡುಗಡೆಯನ್ನ ಹೊಂದ್ತಾನೆ. ಪರ ಹಿತ ಚಿಂತನೆಯನ್ನ ಮಾಡ್ಬೇಕು, ಇತ್ಯಾದಿ ಕಾರ್ಯಗಳನ್ನ ಮಾಡೋದ್ರಿಂದ ಅವನು ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ತಾರೆ. ಶ್ರೀ ಈಶೋಪನಿಷತ್ ಮತ್ತು ಭಗವದ್ಗೀತೆಯು ಸ್ಫೂರ್ತಿಯ ಪ್ರಕಾರ ಪರೋಪಕಾರಿ ಚಟುವಟಿಕೆಗಳು ಏನಾಗಿದೆ? ಕರ್ಮ ಯೋಗವಾಗಿದೆ ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸಿರುವ ಹಾಗೆ ವಿಕರ್ಮ, ಕರ್ಮಿ, ಅಕರ್ಮ ಅಂತ ತಿಳಿಸಲಾಗಿದೆ. ಇಲ್ಲಿ ವಿಕರ್ಮಿ ಅನ್ನುವಂಥವನು ಏನ್ ಮಾಡ್ತಾನೆ? ಯಾರು ಈ ಭಗವಂತ ಕೊಟ್ಟಿರುವಂತಹ ಒಂದು ಸ್ವಾತಂತ್ರ್ಯ ಅಂತ ಹೇಳ್ತೇವೆ,
ಭಗವಂತ ನಮ್ಗೆ ಈ ಐಹಿಕ ಜಗತ್ತಿನಲ್ಲಿ ಕಳಿಸ್ಬಿಟ್ಟು ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ, ಸ್ವಲ್ಪ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯದ ದುರುಪಯೋಗವನ್ನ ಮಾಡ್ಕೊಂಡು ಯಾರು ಕೆಲಸವನ್ನ ಮಾಡ್ತಾರೋ ಅವನು ವಿಕರ್ಮಿ ಅಂತ ಕರೀತಾರೆ. ಮತ್ತೆ ಅವನು ಮಾಡುವಂತ ಎಲ್ಲ ಕೆಲಸಗಳು ಕೂಡ ಕೆಳವರ್ಗದ ಜೀವಿಗಳು ಮಾಡುವಂತದ್ದಾಗಿರುತ್ತೆ. ಕೆಳವರ್ಗದ ಜೀವಿಗಳೇ ಅಂದ್ರೆ ಯಾವುದು? ಅದೇ ಪ್ರಾಣಿಗಳು. ಸೊ ಅಂತವುಗಳು ಕೆಲಸ ಮಾಡುವ ಹಾಗಿರುತ್ತೆ. ಅದಕ್ಕಾಗಿ ಇದಕ್ಕೆ ವಿಕರ್ಮ ಅಂತ ಕರೆಯಲಾಗುತ್ತೆ. ಸೊ ಇವ್ರು ಏನು ಅವ್ರ ಗುಣಲಕ್ಷಣಗಳನ್ನ ತಿಳಿಸಲಾಗಿದೆ. ವಿಕರ್ಮಿಗಳು ಹೇಗಿರ್ತಾರೆ? ವಿಕರ್ಮಿಗಳು ವೇದಗಳನ್ನ ಅನುಸರಿಸೋದಿಲ್ಲ. ಮತ್ತೆ ಅವರು ಯಾವಾಗಲೂ ಕೂಡ ಆ ವೇದಗಳನ್ನ ಅನುಸರಿಸದೇ ಇದ್ದಾಗ ಇತರ ಜೀವಿಗಳಿಗೆ ತೊಂದರೆಯನ್ನ ಕೊಡ್ತಾರೆ. ಸ್ವಾತಂತ್ರ್ಯವನ್ನು ದುರುಪಯೋಗ ಪಡ್ಕೊಳ್ಳೋದ್ರಿಂದ ಅವರು ಕೆಳ ಮಟ್ಟದ ಜೀವಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಅದೇ ಪ್ರಾಣಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಮಾಂಸಾಹಾರ ತಿನ್ನೋದು, ಇತರ ಜೀವಿಗಳಿಗೆ ಹಾನಿಯನ್ನ ಮಾಡುವಂಥದ್ದು, ಹೀಗೆ. ಮತ್ತೆ ಯಾರ್ಯಾರು ಎಲ್ಲ ಈ ಧರ್ಮ ಗ್ರಂಥಗಳು, ಗುರುಗಳು, ಆಚಾರ್ಯರು ಏನೆಲ್ಲ ಅವರು ತಿಳಿಸಿರ್ತಾರೋ ಅದನ್ನ ಇವರು ಇಷ್ಟ ಪಡೋದಿಲ್ಲ. ಮತ್ತೆ ಯಾವಾಗ್ಲೂ ಇವರು ಜೀವನದಲ್ಲಿ ಅವರ ಉದ್ದೇಶ ಯಾವಾಗ್ಲೂ ಕೂಡ ಐಹಿಕವಾಗಿ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗಾದ್ರೆ ಕರ್ಮಿಗಳು ಏನ್ ಮಾಡ್ತಾರೆ? ಕರ್ಮಿಗಳು ವೇದಗಳನ್ನ ಅನುಸರಿಸ್ತಾರೆ, ಅನುಸರಿಸಿ ಧರ್ಮನಿಷ್ಠರಾಗ್ತಾರೆ. ಮತ್ತೆ ಆಗ ವೇದಗಳನ್ನ ಅನುಸರಿಸಲಿಕ್ಕೆ ಕಾರಣ ಅವ್ರಿಗೆ ಉನ್ನತ ಲೋಕಗಳಿಗೆ ಹೋಗುವ ಆಸೆ. ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಸ್ವರ್ಗ ಸುಖವನ್ನ ಪಡ್ಬೇಕು, ದೇಹವನ್ನ ಪಡಿಬೇಕು ಅನ್ನುವಂತಹ ಕರ್ಮಫಲದ ಆಸಕ್ತಿ. ಸೊ ಅಂತಿಮವಾಗಿ ಅವರ ಪರಿಣಾಮ ಏನಾಗುತ್ತೆ? ಅವರು ಕೂಡ ಮತ್ತೆ ತಮ್ಮ ಒಂದು ಪುಣ್ಯ ಸವಿದ ಮೇಲೆ ಮತ್ತೆ ಮರ್ತ್ಯ ಲೋಕಕ್ಕೆ ಹಿಂದಿರುಗಿ ಮತ್ತೆ ಜನನ ಮರಣದ ಚಕ್ರದಲ್ಲಿ ಅವರು ಸಿಲುಕು ಹಾಕೊಳ್ಬೇಕಾಗತ್ತೆ. ಹಾಗಾದ್ರೆ ಈ ಒಂದು ವಿಕರ್ಮ ಅಕರ್ಮಿಗಳು ಅವರ ಕರ್ಮನೂ ಕೂಡ ಬಂಧನಕಾರಿ ಆದ್ರೆ ಇಲ್ಲಿ ಅಕರ್ಮಿಗಳ ಕುರಿತಾಗಿ ಹೇಳ್ತಾ ಇದ್ದಾರೆ. ಸೊ ಅಕರ್ಮಿ ಯಾರು ಅಂತ ಹೇಳ್ತಾರೆ. ಅಕರ್ಮಿ ಯಾರು ಅಂತಂದ್ರೆ ಯಾರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವ ಕೆಲಸಗಳನ್ನ ಬಿಡುಗಡೆ ಮಾಡುವಂತಹ, ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವಂತಹ ಕೆಲಸಗಳನ್ನ ಅಕರ್ಮ ಅಂತ ಕರೀತಾರೆ. ಅದೇ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವಂತಹ ಕರ್ಮ ಯಾವುದು? ಕೃಷ್ಣನ ಭಕ್ತಿ ಸೇವೆಯ ಒಂದು ವೇದಿಕೆಗೆ ಏರುವಂಥದ್ದು, ವೇದಿಕೆಗೆ ಬರುವಂಥದ್ದು. ಅದೇ ಕೃಷ್ಣ ಪ್ರಜ್ಞೆ ಆಂದೋಲನ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಫಲಪ್ರದ ಚಟುವಟಿಕೆಗಳು ಇವರನ್ನ ಬಂಧಿಸೋದಿಲ್ಲ. ಮತ್ತೆ ಇಲ್ಲಿ ಯಾವುದೇ ಪುನರ್ಜನ್ಮ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇವು ಅಕರ್ಮಿಗಳ ಒಂದು ಲಕ್ಷಣ. ಯಾಕಂದ್ರೆ ಇಲ್ಲಿ ಭಗವಂತನನ್ನ ಕೇಂದ್ರೀಕೃತವಾಗಿಟ್ಕೊಂಡು ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಅಕರ್ಮಕ್ಕೆ ಇನ್ನೊಂದು ಹೆಸರು ನೈಷ್ಕರ್ಮ್ಯ ಅಂತ ಹೇಳಿ, ನಿಷ್ಕಾಮ ಕರ್ಮ ಅಂತ ಕೂಡ ಕರೀತಾರೆ ಅದಕ್ಕೆ. ಹೀಗೆ ಕಾರ್ಯಗಳು ಯಾವಾಗಲೂ ಕೂಡ ಭಗವತ್ ಕೇಂದ್ರೀಕೃತ ಕಾರ್ಯಗಳು ಉಪಯೋಗವಾದದ್ದು ಅಂತ ಇಲ್ಲಿ ಹೇಳ್ತಾರೆ. ಹೇಗೆ ಇವು ಉಪಯೋಗಕರವಾದದ್ದು? ಹೇಗೆ ಇದು ಉಪಯೋಗಕರವಾದದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಉಪಯುಕ್ತ ಹೇಗಿದೆ? ಯಾವಾಗ ನಾವು ಭಗವತ್ ಕೇಂದ್ರೀಕೃತ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗ ಅಂತವ್ ನಾವು ಸ್ವಲ್ಪ ಕಾರ್ಯಗಳನ್ನು ಮಾಡಿದ್ರು ಕೂಡ ಸಾಕು ಅಂತ ಹೇಳುತ್ತೆ. ಅದೇ ನಮ್ಮನ್ನ ಭಗವತ್ ಕೇಂದ್ರೀಕೃತವಾದಂತಹ ಕೆಲಸ ನಾವು ಸ್ವಲ್ಪ ಮಾಡಿದ್ರು ಕೂಡ ಅದು ಎಷ್ಟು ಅಂದ್ರೆ ವ್ಯಕ್ತಿಗಳನ್ನ ಒಂದು ಮಹಾನ್ ಭಯದಿಂದ ಪಾರ್ ಮಾಡುತ್ತೆ ಅನ್ನೋದನ್ನ ಹೇಳ್ತಾರೆ. ಇದು ನಮ್ಗೆ ಎರಡನೇ ಅಧ್ಯಾಯ, ಇದು 2ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಇದು ನಮ್ಗೆ ನೇಹಾಭಿಕ್ರಮ ನಾಶೋಸ್ತಿ ಬರುತ್ತೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಬ್ಬ ಈ ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವನು ಯಾವುದೇ ನಷ್ಟವನ್ನ ಅನುಭವಿಸುವುದಿಲ್ಲ, ಯಾವುದೇ ಭಕ್ತಿಯೂ ಕೂಡ ಅವನು ಕಡಿಮೆ ಆಗೋದಿಲ್ಲ. ಸೊ ಈ ಹಾದಿಯಲ್ಲಿ ಸ್ವಲ್ಪ ಪ್ರಗತಿ ಅವನನ್ನ ಅತ್ಯಂತ ಅಪಾಯಕಾರಿ
ಮಾರ್ಗದಿಂದನೂ ಕೂಡ ರಕ್ಷಿಸುತ್ತೆ ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ಮಹಾಭಯದಿಂದ ಪಾರು ಮಾಡುತ್ತೆ ಅನ್ನೋದನ್ನ ನಮ್ಗೆ ತಿಳಿಸ್ತಾರೆ. ಅದೇ ಮಹಾಭಯ ಅಂದ್ರೆ ಯಾವ್ದು? ಅದೇ ಮಹಾಭಯ ಯಾವುದು ಅಂತಂದ್ರೆ ಇದೇ ಮತ್ತೆ ಮತ್ತೆ ಜನನ ಮರಣಗಳ ಚಕ್ರಕ್ಕೆ ನಾವು ಬೀಳುವಂಥದ್ದು. ಇದೇ ಒಂದು ನಮ್ಮ ಜೀವನದಲ್ಲಿ ಇರುವಂತ ದೊಡ್ಡ ಗಂಡಾಂತರ ಅಂತ ಹೇಳ್ತೇವೆ. ಮತ್ತೆ ಯಾರು ಈ ಜನನ ಮರಣ, ಈ ಮಾನವ ಜನ್ಮವನ್ನ, ಶ್ರೇಷ್ಠ ಜನ್ಮವನ್ನ ಪಡ್ಕೊಂಡು ಕೂಡ ಯಾರು ಜನನ ಮರಣ ಚಕ್ರಗಳಿಗೆ ಮತ್ತೆ ಬೀಳ್ತಾನೋ ಅವನು ತುಂಬಾನೇ ದುರದೃಷ್ಟಶಾಲಿ. ಮತ್ತೆ ಇವನು ಹೇಗೆ ಈ ದುರದೃಷ್ಟಶಾಲಿ ಆಗ್ತಾನೆ ಅಂದ್ರೆ ಅವನೇ ತನ್ನ ದೋಷಪೂರಿತವಾದ ಇಂದ್ರಿಯಗಳಿಂದ ಹೀಗೆ ಅವನು ತನ್ನ ಮೂರ್ಖತನದಿಂದ ಏನ್ ಮಾಡ್ತಾನೆ, ಆ ಈಶಾವಾಸ್ಯ ತತ್ವವನ್ನ ಪಾಲಿಸದೆ ಅವನು ಮತ್ತೆ ಜನನ ಮರಣಗಳ ಚಕ್ರದಲ್ಲಿ ಸಿಲುಕೋತಾನೆ. ಇಲ್ಲಿ ಒಂದು ಈ ಈಶೋಪನಿಷತ್ ತತ್ವಗಳನ್ನ ತಿಳ್ಕೊಂಡು ಈ ಚೈತನ್ಯದಲ್ಲಿ ನಮ್ಮ ಶಕ್ತಿಯನ್ನು ಪ್ರಯೋಗಿಸಲು ನಮಗೆ ಸಲಹೆಯನ್ನ ನೀಡ್ತಾರೆ. ಸೊ ಈ ಒಂದು ನಾವು ಕಾರ್ಯದಲ್ಲಿ, ಕರ್ಮದಲ್ಲಿ ತೊಡಗಿದ್ರೆ ನಾವು ಹಲವು ವರ್ಷಗಳ ಕಾಲ ಬದುಕಲು ಬಯಸಬಹುದು. ಮತ್ತೆ ಇದೇ ಒಂದು ಈಶಾವಾಸ್ಯ ತತ್ವದ ಅಡಿಯಲ್ಲಿ ನಾವು ಇನ್ನೂ ಕೆಲವು ವರ್ಷಗಳ ಕಾಲ ಬದುಕಲಿಕ್ಕೆ ಇಚ್ಛೆಯನ್ನ ಪಡಬಹುದು. ಇಲ್ಲದಿದ್ರೆ ನಾವು ಈಶಾವಾಸ್ಯ ತತ್ವದ ಅಡಿಯಲ್ಲಿ ಬದುಕದೇ ಇದ್ರೆ ಸೊ ನಾವು ದೀರ್ಘಾವಧಿಯ ಜೀವನಕ್ಕೆ ಯಾವುದೇ ಒಂದು ಅರ್ಥನೇ ಇರೋದಿಲ್ಲ, ಮತ್ತೆ ಮೌಲ್ಯ ಇರೋದಿಲ್ಲ ಅನ್ನೋದನ್ನ ತಿಳಿಸ್ತಾರೆ. ಹೇಗೆ ಒಂದು ಮರ ಏನು ಒಂದು ಆಲದ ಮರ ಎಷ್ಟೇ ದೀರ್ಘಕಾಲಾವಧಿಯವರೆಗೂ ಕೂಡ ಬದುಕಿದ್ರೂ ಕೂಡ ಅದಕ್ಕೆ ಅರ್ಥನೇ ಇರೋದಿಲ್ಲ. ಅದಕ್ಕಾಗಿ ಅಂದ್ರೆ ಅದಕ್ಕೆ ಉಸಿರಾಡೋದನ್ನ ಬಿಟ್ಟು, ಅಂದ್ರೆ ಒಬ್ಬ ವ್ಯಕ್ತಿಗೆ ಉಸಿರಾಡೋದ್ರಲ್ಲಾಗ್ಲಿ ಅಥವಾ ನಾಯಿ ಹಂದಿಗಳಂತೆ ಮಕ್ಕಳನ್ನ ಹೆರೋದಲ್ಲಾಗ್ಲಿ, ಮತ್ತೆ ಒಂಟೆ ಎಷ್ಟೊಂದು ತಿನ್ನುತ್ತೆ, ಒಂಟೆ ತಿನ್ನುವುದ್ರಿಂದಾಗ್ಲಿ ಏನೋ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಈ ನಾವು ಯಾವಾಗಲೂ ಕೂಡ ದಿನನಿತ್ಯವು ಭಗವಂತನ ಕೇಂದ್ರೀಕೃತವಾದ ಜೀವನವನ್ನ ನಾವು ನಡೆಸೋದ್ರಿಂದ ಹೀಗೆ ನಾವು ನಮ್ಮ ಜೀವನವನ್ನ ಉಪಯುಕ್ತವನ್ನಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ಸ್ಲೈಡ್ ಅಲ್ಲಿ ಹೇಳಲಾಗಿದೆ. ಸೊ ಒಟ್ಟಾರೆ ಈ ಒಂದು ಶ್ಲೋಕದಲ್ಲಿ ಈ ಒಂದು ಮಂತ್ರ, 3ನೇ ಮಂತ್ರದ ಸಾರಾಂಶ ಏನು ಅಂತಂದ್ರೆ, ಈ ಈಶಾವಾಸ್ಯ ಏನ್ ಹೇಳುತ್ತೆ, ಈ ಒಂದು ನಮ್ಮ ಪರೋಪಕಾರಿ ಕೆಲಸಗಳು ಅಂತ ಹೇಳ್ತವೆ. ಯಾವಾಗ್ಲೂ ಕೂಡ ನಮ್ಮನ್ನ ನಾವು ಇತರರಿಗಾಗಿ ತೊಡಗಿಸ್ಕೊಳ್ಬೇಕು. ಪರೋಪಕಾರಿ ಕೆಲಸಗಳನ್ನ ಈ ಈಶೋಪನಿಷತ್ತಿನ ಮನೋಭಾವದಿಂದ, ಈಶಾವಾಸ್ಯ ಪ್ರಿನ್ಸಿಪಲ್ ತತ್ವ, ಭಗವಂತನೇ ಎಲ್ಲದರ ನಿಯಾಮಕ, ಒಡೆಯ ಅಂತ ಯಾವ ಮನೋಭಾವದಿಂದ ನಾವು ಮಾಡ್ತೀವೋ ಅದು ಒಂದು ಬಗೆಯ ಕರ್ಮಯೋಗ. ಅಂತಹ ಕೆಲಸಗಳನ್ನ ಮಾಡ್ಬೇಕು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಕೂಡ ನಾವು ನೋಡಿದ್ದೀವಿ. ಸೊ ಇದು ನಮ್ಗೆ ಇಲ್ಲಿ ತಿಳಿಸಿದ್ದಾರೆ. ಯಾವುದು 18ನೇ ಒಂದು ಶ್ಲೋಕದ ಭಗವದ್ಗೀತೆ 18ನೇ ಅಧ್ಯಾಯದ 5 ಮತ್ತೆ 9ನೇ ಶ್ಲೋಕದಲ್ಲಿದೆ. ಇದು ಯಜ್ಞಾದಾನ ತಪಕರ್ಮ ನತ್ಯಾಜಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಅಂತ ಹೇಳ್ತಾರೆ. ಮತ್ತೆ ಒಟ್ಟಾರೆ 5 ಶ್ಲೋಕಗಳಿದೆ ಅದು. ಸೊ ನನ್ಗೆ ಎಷ್ಟು ನೆನಪಿದೆಯೋ ಅಷ್ಟು ನಾನು ಹೇಳ್ತೇನೆ. ಇದು 18ನೇ ಅಧ್ಯಾಯದ 6ನೇ ಶ್ಲೋಕ. ಏತಾನ್ಯಪಿ ತು ಕರ್ಮಾಣಿ ಸಂಘಂ ತ್ಯಕ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಂ ಉತ್ತಮಂ ಅಂತ ಹೇಳಿ, ಎಲ್ಲ ಚಟುವಟಿಕೆಗಳು ನೀನು ಲಗತ್ತಿಸದೆ ಎಲ್ಲ ಫಲಿತಾಂಶಗಳನ್ನ ಯಾವುದೇ ನಿರೀಕ್ಷೆ ಇಲ್ಲದೆ ನೀನು ನನ್ನ ಒಂದು ತೃಪ್ತ್ಯರ್ಥಕ್ಕಾಗಿ ನೀನು ಕರ್ತವ್ಯವನ್ನ ಮಾಡು ಅಂತ ಹೇಳ್ತಾರೆ, ಭಗವಂತ ಹೇಳ್ತಾ ಇದ್ದಾನೆ. ಮತ್ತೆ ಇದರಲ್ಲಿ 5ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂತಂದ್ರೆ, ನೀನು ತ್ಯಾಗ, ದಾನ, ತಪಸ್ಸಿನ ಕಾರ್ಯಗಳನ್ನ ಬಿಟ್ಕೊಡ್ಬಾರ್ದು, ಅವುಗಳನ್ನ ನಿರ್ವಹಿಸ್ಬೇಕು. ಸೊ ಇದರಿಂದ ಏನಾಗುತ್ತೆ, ಇದು ಎಲ್ಲ ಆತ್ಮಗಳನ್ನು ಕೂಡ ಅಶುದ್ಧ ಆತ್ಮನನ್ನಾಗಿ ಮಾಡುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ 6ನೇದಲ್ಲ 7ನೇ ಶ್ಲೋಕದಲ್ಲಿ 5, 6, 7, 9 ಶ್ಲೋಕವರೆಗೂ ಕೂಡ ಇದೆ ಇದು. ನಿಯತಸ್ಯ 7ನೇದು ನಿಯತಸ್ಯ ತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಮುಹತಸ್ಯ ಪರಿತ್ಯಾಗ ತಾಮಸ್ ಪರಿಕೀರ್ತಿತಃ ಅಂತ. ಅಂದ್ರೆ ಇಲ್ಲಿ ನಿಗದಿತ ಕರ್ತವ್ಯಗಳನ್ನ ನೀನು ಎಂದಿಗೂ ಕೂಡ ಬಿಡಬೇಡ. ಮತ್ತೆ ನೀನು ಭ್ರಮೆಯ ಕಾರಣದಿಂದಾಗಿ ನಿನ್ನ ನಿಗದಿತ ಕರ್ತವ್ಯಗಳನ್ನ ನೀನು ಬಿಡ್ತಾ ಇದೀಯ. ಹಂತ ಪರಿತ್ಯಾಗಗಳನ್ನ ಏನಂತ ಕರೀತಾರೆ, ಅಜ್ಞಾನ, ಫಲ್ಗು ವೈರಾಗ್ಯ ಅಂತ ಹೇಳ್ತಾರೆ ಅಂತ ಇಲ್ಲಿ ತಿಳಿಸ್ತಾರೆ.
ಮತ್ತೆ 8ನೇ ಶ್ಲೋಕ. 8ನೇ ಶ್ಲೋಕದಲ್ಲಿ ದುಃಖಮಿತ್ತೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್ ಅಂತ. ಅಂದ್ರೆ ನೀನು ತೊಂದರೆ ಆಗತ್ತೆ, ನನಗೆ ದೈಹಿಕ ಆಲಸ್ಯ ಆಗತ್ತೆ ಅಂತ ಹೇಳಿ ಏನಾದ್ರೂ ನೀನ್ ನಿಗದಿತ ಕರ್ತವ್ಯವನ್ನ ಬಿಟ್ಬಿಟ್ರೆ ಅದು ನೀನು ರಜೋಗುಣದಲ್ಲಿ ತ್ಯಜಿಸಿದಂತಹ ಮಾಡಿದಂತಹ ತ್ಯಾಗ ಆಗತ್ತೆ. ಸೊ ಅಂಥ ಆ ತ್ಯಾಗ ಎಂದಿಗೂ ಕೂಡ ನಿನ್ನ ಒಂದು ಏನು ಏಳಿಗೆಗೆ ಕಾರಣ ಆಗೋದಿಲ್ಲ, ಉನ್ನತಿಗೆ ಕಾರಣ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಆಮೇಲೆ 5, 6, 7, 8, 9ನೇ ಶ್ಲೋಕ. ಕಾರ್ಯಮಿತ್ತೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ ಅಂತ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ ಭಗವಂತ ಭಗವದ್ಗೀತೆಯಲ್ಲಿ, ಒಬ್ಬನು ತನ್ನ ನಿಯಮಿತ ಕರ್ತವ್ಯಗಳನ್ನ ಮಾಡಲೇಬೇಕಾಗಿರೋದ್ರಿಂದ ಸೊ ಅವನು ಅವನ ಭೌತಿಕ ಜಗತ್ತಿನಲ್ಲಿ ನಿಂತ್ಕೊಂಡು ಆ ಕಾರ್ಯಗಳನ್ನ ಮಾಡ್ಲೇಬೇಕು. ಆದ್ರೆ ಫಲದ ಮೇಲಿನ ಬಾಂಧವ್ಯವನ್ನ ಅವನು ಬಿಡಬೇಕು. ಅಂದ್ರೆ ಪ್ರತಿಫಲವನ್ನ ಅಪೇಕ್ಷಿಸಬಾರದು. ಹೀಗೆ ಅವನು ಯಾವುದು ಪ್ರತಿಫಲವನ್ನ ಅಪೇಕ್ಷಿಸದೆ ಕಾರ್ಯಗಳನ್ನ ಮಾಡ್ತಾನೋ ಅವನು ಆ ಒಳ್ಳೆಯತನದ ನೆಲೆಯಲ್ಲಿ ಇದ್ದ ಹಾಗೆ. ಆ ಒಳ್ಳೆಯತನದ ನೆಲೆಯನ್ನ ಸತ್ವ ಗುಣ ಅಂತ ಕರೆಯಲಾಗುತ್ತೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಅವನು ಒಂದು ಏನೇ ಕೆಲಸವನ್ನ ಮಾಡಿದ್ರು ಕೂಡ ಈಶೋಪನಿಷತ್ತಿನ ಮನೋಭಾವ, ಈಶವಾಸ್ಯ ತತ್ವದ ಮನೋಭಾವದಿಂದ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಯಾಕೆಂದ್ರೆ ಆ ಕೆಲಸವನ್ನ ಮಾಡಿದ್ರೆ ಏನಾಗುತ್ತೆ, ಹೀಗೆ ಮಾಡೋದ್ರಿಂದ ಜನನ ಮರಣಗಳ ಚಕ್ರದಿಂದ ನಾವು ಬಿಡುಗಡೆಯನ್ನ ಹೊಂದ್ತೀವಿ. ಹೀಗೆ ಭಗವಂತನ ಕೇಂದ್ರೀಕೃತ ಚಟುವಟಿಕೆಗಳ ಸಪೋಸ್ ಪೂರ್ಣವಾಗದೇ ಇದ್ರೆ ಅಂತ ಇಟ್ಕೊಳ್ಳಿ. ಸೊ ಏನೇ ನಾವು ಭಗವತ್ ಕೇಂದ್ರೀಕೃತ ಚಟುವಟಿಕೆಯನ್ನ ಮಾಡ್ತಾ ಇದ್ದೇವೆ, ಆದ್ರೆ ಅರ್ಧಂಬರ್ಧ ಮಾಡಿ ನಾವು ಹೋಗ್ಬಿಟ್ವಿ, ನಾವು ಇರ್ಲಿಲ್ಲ ಅಂದ್ರೆ ಆವಾಗನು ಕೂಡ ನಮ್ಗೆ ಮುಂದಿನ ಜನ್ಮದಲ್ಲಿ ಅವನಿಗೆ ಮಾನವ ಜನ್ಮ ಕೂಡ ಖಚಿತವಾಗಿ ಸಿಗುತ್ತೆ. ಹೀಗೆ ಅವನು ಮತ್ತೆ ಮೋಕ್ಷ ಮಾರ್ಗದಲ್ಲಿ ತನ್ನ ಸ್ಥಾನವನ್ನ ಉತ್ತಮಪಡಿಸ್ಕೊಳ್ಬಹುದು. ಮತ್ತೆ ಅದೊಂದು ಅವಕಾಶ ಸಿಗುತ್ತೆ. ಅಂದ್ರೆ ಈಗ ನಾನು ಸ್ವಲ್ಪ ಮಾಡಿದ್ರು ಕೂಡ ನನಗೆ ಮುಂದಿನ ಜನ್ಮದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ಈ ಒಂದು ಶ್ಲೋಕ ತಿಳಿಸುತ್ತೆ. ಇನ್ನ ಕೊನೆಯದಾಗಿರುವಂತಹ ಶ್ಲೋಕ ಇವತ್ತಿನ ಅಧ್ಯಾಯದ 3ನೇ ಶ್ಲೋಕ. ಯಾರೆಲ್ಲ ಓದ್ಲಿಕ್ಕಿದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ, ಸ್ವಲ್ಪ ಜನರಿಗೆ ಮಾತ್ರ ಅವಕಾಶ ಕೊಡ್ತೇನೆ. ಅಸೂರ್ಯಾನಾಮ ತೇ ಲೋಕಾ ಅಂಧೇನ ತಮಸಾವೃತಾಃ ತಾಂಸೇ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಾಹನೋ ಜನಾಃ. ಅಸೂರ್ಯಾನಾಮ ತೇ ಲೋಕಾ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಾಹನೋ ಜನಾಃ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಅಸೂರ್ಯಾನಾಮ ತೇ ಲೋಕಾ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಾಃ. ಧನ್ಯವಾದಗಳು ಮಾತಾಜಿ. ಓದ್ಲಾ ಮಾತಾಜಿ? ಹಾ ಓದಿ ಬೇಗ. ಅಸೂರ್ಯಾನಾಮ ತೇ ಲೋಕಾ ಅಂಧೇನ ತಮಸಾವೃತಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಸೂರ್ಯ ನಾಮ ತೇ ಲೋಕ ಅಂಧೇನ ತಮಸಾವೃತಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಃ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಸೂಯ ನಾಮ ತೇ ಲೋಕ ಅಂಧೇನ ತಮಸಾವೃತ ಸ್ವಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಸೂರ್ಯ ನಾಮ ತೇ ಲೋಕ ಅಂಧೇನ ತಮಸಾವೃತಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಸೂರ್ಯನಾಮ ತೇ ಲೋಕ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಭಿಗಚ್ಚಂತಿ ಏತೆ ಚಾತ್ಮಹನೋ ಜನಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಆಸೂರ್ಯ ನಾಮಾತೆ ಲೋಕ ಅಂಧೇನ ತಮಸಾವೃತಃ ತಾಂಸ್ತೆ ಪ್ರೇತಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಪ್ರಾರಂಭ ಮಾಡೋಣ. ಧನ್ಯವಾದಗಳು ಉಳಿದ ಮಾತಾಜಿಗಳಿಗೆ. ಇದ್ರ ಅರ್ಥವನ್ನು ನೋಡ್ಕೊಂಡು ಬರೋಣ. ಇದೇನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ಆತ್ಮಘಾತಿ ತನ್ನ ಆತ್ಮವನ್ನೇ ಘಾತಕ್ಕೊಳಿಸಿದ ಒಳಪಟ್ಟಿರುವಂಥವನು. ದೇಹಘಾತಿ ಅನ್ನೋದನ್ನ ನೋಡಿದ್ದೇವೆ. ದೇಹಕ್ಕೆ ಎಲ್ಲವೂ ಕೂಡ ಏನೇ ಹೊರಗಡೆ ನೋವಾದ್ರೂ ಕೂಡ ಅದು ಕಂಡು ಬರುವಂಥದ್ದು. ಆದ್ರೆ ಆತ್ಮಘಾತಿ ಒಳಗಡೆ ಆತ್ಮವನ್ನ ಘಾತಗೊಳಿಸುವಂಥವನು. ಸೊ ಅವನೇ ಯಾರೇ ಆಗಿರ್ಲಿ, ಅಂಧಕಾರ ಮತ್ತು ಅಜ್ಞಾನದಿಂದ ತುಂಬಿರುವ ಅಥವಾ ನಂಬಿಕೆ ಇಲ್ಲದ ಪ್ರಪಂಚಗಳೆಂದು ಕರೆಯಲ್ಪಡುವ ಗ್ರಹಗಳಿಗೆ ಪ್ರವೇಶಿಸಬೇಕು ಅಂತ ಹೇಳಿ. ಸೊ ಅವನ ಒಂದು ಪರಿಣಾಮವನ್ನ ಹೇಳ್ತಾರೆ. ಯಾಕೆ ಈ 3ನೇ ಒಂದು ಶ್ಲೋಕಕ್ಕೆ ಲಿಂಕ್ ಇದೆ ಅಂತಂದ್ರೆ, ಮೇಲೆ ಮೊದಲನೇ ಶ್ಲೋಕಕ್ಕೂ 2ನೇ ಶ್ಲೋಕಕ್ಕೂ ಭಗವಂತನೇ ಪರಮ ನಿಯಂತ್ರಕ ಮೊದಲೇದು, 2ನೇದು ಆ ಕರ್ಮವನ್ನ ನಾವು ಹೇಗೆ ಮಾಡ್ಬೇಕು, ಅದರಿಂದ ಪರಿಣಾಮ ಏನಾಗುತ್ತೆ. 3ನೇ ಶ್ಲೋಕದಲ್ಲಿ ಒಂದು ವೇಳೆ ನಾವು ಕರ್ಮಬಂಧನಕ್ಕೆ ಒಳಗಾಗಿ ಈ ಈಶಾವಾಸ್ಯ ತತ್ವವನ್ನ ಪಾಲಿಸದೇ ಇದ್ರೆ ಅದಕ್ಕೇನಂತ ಕರೀತೇವೆ, ಅಂತ ಒಬ್ಬ ವ್ಯಕ್ತಿಯನ್ನ ಆತ್ಮಘಾತಿ ಅಂತ ಕರೀತಾರೆ. ಇಲ್ಲಿ ಅಸೂರ್ಯ ನಾಮತೇ ಲೋಕ ಅಂತ ಹೇಳ್ತಾರೆ. ಅಸೂರ್ಯ ತಾಮನೆ ನಾಮತೇ ಲೋಕ ಅಂದ್ರೆ ಈ ಅಸುರರಿಗೆ ಈ ಲೋಕಗಳಿವೆ ಅಂತ ಹೇಳ್ತಾರೆ. ಸೊ ಯಾವ ಲೋಕಗಳು? ಅಂಧೇನ ತಮಸಾವೃತ. ಅಂಧೇನ ಅಂತಂದ್ರೆ ಅಂಧಕಾರದ ಒಂದು ಅಂಧಕಾರ, ಅಜ್ಞಾನವೆಂಬ ಅಂಧಕಾರ. ತಮಸಾವೃತ ಅಂತ ಹೇಳ್ತಾರೆ. ತಮಸಾವೃತ ಅಂತಂದ್ರೆ ಅಜ್ಞಾನದಿಂದ ತುಂಬಿರುವಂಥವ್ರು, ಅಂಧಕಾರದಿಂದ ತುಂಬಿರುವಂಥವ್ರು. ಹೀಗೆ ಅಂಧೇನ ತಮಸಾ ಆವೃತ ಅಂತ ಕರೀತಾರೆ. ಈ ಅಂಧಕಾರ ಮತ್ತೆ ಅಜ್ಞಾನದಿಂದ ಆವೃತವಾಗಿರುವಂಥವ್ರು. ತಾಂಸ್ತೆ ತ್ರೇತ್ಯಾಭಿಗಚ್ಚಂತೆ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ? ತಾಂಸ್ತೆ ತೇತ್ಯಾಭಿಗಚ್ಚಂತಿ. ಗಚ್ಚಂತಿ ಅಂದ್ರೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಯಾವಾಗ ಹೋಗ್ತಾರೆ? ಯಾವಾಗ ಅಂದ್ರೆ ತಾನು ಸತ್ತ ನಂತರ ಏನು ಅಸುರರ ಲೋಕಗಳಿಗೆ ಹೋಗುತ್ತಾನೆ. ಏತೇ ಚಾತ್ಮ ಹನೋಜನಃ. ಸೊ ಯಾವ ವ್ಯಕ್ತಿಗಳು ಅಜ್ಞಾನ ಮತ್ತು ಅಂಧಕಾರದಿಂದ ಆವೃತರಾಗಿದ್ದಾರೋ ಅವರು ಸತ್ತ ಮೇಲೆ ದೇಹವನ್ನ ತ್ಯಾಗ ಮಾಡಿ ಈ ಒಂದು ಅಸುರರ ಲೋಕಗಳಿಗೆ ಹೋಗ್ತಾರೆ. ಆ ಅಸುರರಿಗೆ ಲೋಕಗಳಿಗೆ ಹೋಗುವಂತಹ ಜನರನ್ನ ಏತೇ ಚಾತ್ಮ ಹನೋಜನಃ ಅಂತ ಹೇಳ್ತಾರೆ. ಅಂದ್ರೆ ಅವರೇ ಆತ್ಮಘಾತುಕರು ಅಂತ ಕರೀತಾರೆ. ಏನು? ಆತ್ಮಹನಃ ಜನಾಹ, ಆತ್ಮವನ್ನ ಘಾಸಿಗೊಳಿಸುವಂಥವ್ರು ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಏನು ಮಾನವ ಜೀವನ ಅಂತಂದ್ರೆ ಏನು? ಈಗ ಮಾನವ ಜೀವನ ಅಂತಂದ್ರೆ ಒಂದು ಜವಾಬ್ದಾರಿಯುತವಾದಂತಹ ಜೀವನ. ಈಗ ನಾವು ಮಾನವ ಜನ್ಮದಲ್ಲಿ ಬಂದ್ಕೊಂಡು ನಮ್ಮ ಬದುಕನ್ನ ನಡ್ಸ್ಕೊಳ್ತಾ ಇದ್ದೇವೆ. ನಮ್ಗೊಂದು ಜವಾಬ್ದಾರಿ ಇದೆ. ನಮ್ಮ ಒಂದು ಕುಟುಂಬದ ಪ್ರತಿ ಜವಾಬ್ದಾರಿ, ನನ್ನ ಒಂದು ವೃತ್ತಿಪರ ಜೀವನದ ಕುರಿತು ಜವಾಬ್ದಾರಿ, ನಮ್ಮ ಸಮಾಜದ ಕುರಿತು ಜವಾಬ್ದಾರಿ, ಹೀಗೆ ಪ್ರತಿಯಾಗಿ ನಮ್ಮ ಜವಾಬ್ದಾರಿಯನ್ನ ನಾವು ಕಾಣ್ತೇವೆ. ಹಾಗೆ ಈ ಒಂದು ಮಾನವ ಜೀವನಕ್ಕೂ ಒಂದು ಏನಿದೆ, ಜವಾಬ್ದಾರಿ ಅನ್ನೋದಿದೆ. ಆ ಮಾನವ ಜೀವನಕ್ಕೆ ಜವಾಬ್ದಾರಿ ಏನು ಅಂತಂದ್ರೆ, ಒಂದು ಹೇಗೆ ನಾವು ಮೇಲೆ ಹೋಗ್ಬೇಕು. ಅದೇ ಮೇಲೆ ಅಂತಂದ್ರೆ ಏನು? ಆಧ್ಯಾತ್ಮಿಕ ಲೋಕದಲ್ಲಿ ಹೇಗೆ ನಾನು ಭಗವಂತನೊಂದಿಗೆ ಸಂಬಂಧವನ್ನ ಕಲ್ಪಿಸ್ಕೊಳ್ಬೇಕು ಅನ್ನುವಂಥದ್ದೇ ಜವಾಬ್ದಾರಿ. ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೇವೆ? ನಾವು ಕೆಳಗಡೆ ಹೋಗಲೇ ಬಯಸ್ತಾ ಇದ್ದೇವೆ. ಕೆಳಗಡೆ ಹೋಗಲು ಅಂತಂದ್ರೆ ನಾವು ಭೌತಿಕ ಜಗತ್ತಿನಲ್ಲಿ ಇರ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ, ಅಥವಾ ಇದೇ ಜಗತ್ತಿನಲ್ಲಿ ಇರ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಒಂದು ಕರ್ಮ ಬಂಧನದಿಂದ ಮುಕ್ತಿ ಆದಾಗ ನಾನು ಜನನ ಮರಣಗಳ ಚಕ್ರದಿಂದ ಪಾರಾಗ್ಲಿಕ್ಕೆ ಬಯಸೋದಿಲ್ಲ. ನಾನು ಉನ್ನತ ಲೋಕಗಳಿಗೆ ಹೋಗಿ ಮತ್ತೆ ಲೋಕಕ್ಕೆ ಬರ್ತೀನಿ. ಇಲ್ಲೇ ಒಂದು ಅದೇ ಸ್ಥಳದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೇನೆ. ಸ್ವರ್ಗ ಲೋಕಗಳಲ್ಲಿ ನನ್ನ ಒಂದು ಸುಖವನ್ನ ಪಟ್ಟು ಮತ್ತೆ ನಾನು ಬಂದು ಇದೇ ಸ್ಥಳದಲ್ಲಿ ಇರ್ತೇನೆ. ಒಂದು ಇಲ್ಲ ಅಂತಂದ್ರೆ ಕೆಳವರ್ಗಕ್ಕೆ ಹೋಗಲು, ಕೆಳವರ್ಗ ಅಂತಂದ್ರೆ ಪ್ರಾಣಿಗಳ ವರ್ಗಕ್ಕೆ ಹೋಗಲು. ಇನ್ನೊಂದು ಮೇಲ್ಲೋಕಕ್ಕೆ ಅಂದ್ರೆ ಭಗವಂತನ ದಿವ್ಯ ಧಾಮಕ್ಕೆ ಹೋಗಲು. ಸೊ ಹೀಗೆ ಮಾನವ ದೇಹ ಅನ್ನುವಂಥ ಜವಾಬ್ದಾರಿ ಏನು? ಭಗವದ್ ಧಾಮಕ್ಕೆ ಹೋಗುವಂಥದ್ದು. ಭಗವದ್ ಧಾಮಕ್ಕೆ ಹೋಗ್ಲಿಕ್ಕೆ ಇರುವಂತಹ ಒಂದು ಸುಸಂಧಿ ಅಂತ ಕರೀತೇವೆ. ಹೀಗೆ ನಮ್ಮ ಜವಾಬ್ದಾರಿಗಳು ಯಾವಾಗ್ಲೂ ಕೂಡ ಒಂದು ಒಳ್ಳೆಯ ಜವಾಬ್ದಾರಿ ಆಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಈಗ ಜವಾಬ್ದಾರಿಯಲ್ಲಿ 2 ಜವಾಬ್ದಾರಿಗಳಿರ್ತವೆ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಏನು? ಈ ಜವಾಬ್ದಾರಿಗಳನ್ನ ಅರಿತು ಈ ಬದುಕಿನ ಜವಾಬ್ದಾರಿಯಲ್ಲಿ ಜವಾಬ್ದಾರಿಯನ್ನ ನಡೆಸ್ಲಿಕ್ಕೆ ಒಬ್ಬ ವ್ಯಕ್ತಿ 2 ಥರನಾಗಿ ಪ್ರಯತ್ನವನ್ನ ಪಡ್ತಾನೆ.
ಸೊ ಆ ಎರಡು ತರದ ಜನರಿಗೆ ಒಬ್ರಿಗೂ ಸುರರು ಅಂತ ಹೇಳ್ತಾರೆ, ಇನ್ನೊಬ್ರಿಗೆ ಅಸುರರು ಅಂತ ಹೇಳ್ತಾರೆ. ಸುರರು ಅಂತ ಯಾರಿಗೆ ಹೇಳ್ತಾರೆ? ಯಾರು ದೈವತ್ವದ ವ್ಯಕ್ತಿತ್ವವನ್ನ ಹೊಂದಿರ್ತಾರೋ. ಸೊ ದೈವತ್ವದ ವ್ಯಕ್ತಿತ್ವ ಅಂತಂದ್ರೆ ಏನು? ಯಾರು ತನ್ನ ಮುಖ್ಯ ಆಧ್ಯಾತ್ಮಿಕ ಜವಾಬ್ದಾರಿಗಳನ್ನ ಅರಿತು ತನ್ನ ಪರಮ ಗುರಿಯನ್ನ ಅರಿತುಕೊಂಡು ಆ ಮನೋಭಾವದಲ್ಲಿ ಯಾರು ನಡೀತಾರೋ ಅವರಿಗೆ ಸುರರು ಅಂತ ಕರೀತಾರೆ. ಅವ್ರಿಗೆ ಎಲ್ಲವೂ ಕೂಡ ಅರಿವಿರುತ್ತೆ. ಅದಕ್ಕಾಗಿ ಅವರು ಉತ್ಸಾಹ ಅವರು ತಮೋಗುಣ ರಜೋಗುಣದಲ್ಲಿ ಕೆಲಸ ಮಾಡಲ್ಲ. ಅವರು ಶುದ್ಧ ಸತ್ವದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಮತ್ತೆ ಇನ್ನ ಒಂದು ಕ್ಯಾಟಗರಿಯಲ್ಲಿ ಇರುವಂತವ್ರು, ಅವರು ಕೂಡ ತಮ್ಮ ಜವಾಬ್ದಾರಿಗಳ ಬಗ್ಗೆ ಅಸಡ್ಡೆ ತೋರುವಂತವ್ರು. ತಮ್ಮ ಮುಖ್ಯವಾದ ಜವಾಬ್ದಾರಿ, ಪರಮ ಜವಾಬ್ದಾರಿ ಅನ್ನೋದೇನು ಗೊತ್ತಿಲ್ಲ. ಈ ಜಗತ್ತಿನಲ್ಲಿ ಇದ್ದುಕೊಂಡು ನಮ್ಮ ಜವಾಬ್ದಾರಿ ಏನು? ಪರೋಪಕಾರಿಯಾಗಿರುವಂಥದ್ದು. ಯಾಕಂದ್ರೆ ನಾವು ಇಲ್ಲಿನೇ ನಾವು ನಮ್ಮ ಜವಾಬ್ದಾರಿಯನ್ನ ಪಾಲಿಸಬೇಕು. ಸೊ ಪರೋಪಕಾರಿ ಆಗಿರ್ಬೇಕು. ಆ ಜವಾಬ್ದಾರಿಯನ್ನ ನಿರ್ಲಕ್ಷಿಸಿ ಅವನು ಯಾರು ನಡ್ಕೊಳ್ತಾನೋ, ಅಸಡ್ಡೆಯನ್ನ ತೋರ್ತಾನೋ ಅವ್ರಿಗೆ ಏನಂತ ಕರೀತಾರೆ? ಆಸುರರು ಅಂತ ಕರೀತಾರೆ. ಸೊ ಅವ್ರಿಗೆ ಇದರಲ್ಲಿ ಅರಿವೇ ಇರೋದಿಲ್ಲ, ಜ್ಞಾನನೇ ಇರೋದಿಲ್ಲ. ಸೊ ಹೀಗೆ ಅವರು ಆಸುರರು, ಆಸುರ ಭಾವಕ್ಕೆ ಇರುವಂತವ್ರು ಅಥವಾ ರಾಕ್ಷಸರು ಅಂತ ಪರಿಗಣಿಸಲಾಗುತ್ತೆ. ಮತ್ತೆ ಯಾವಾಗ್ಲೂ ಸುರರು ಯಾವಾಗ್ಲೂ ಈ ಭಗವಂತನ ಚರಣ ಕಮಲಗಳನ್ನೇ ಬಯಸ್ತಾರೆ. ಯಾವಾಗ್ಲೂ ಭಗವಂತನ ಆಶ್ರಯದಲ್ಲಿ ಇರ್ತಾರೆ. ಹೀಗೆ ಈ ಋಗ್ವೇದದಲ್ಲಿಯೂ ಕೂಡ ಹೇಳಲಾಗಿದೆ. ಹೀಗೆ ಯಾರು ಈ ಒಂದು ಪಥದಲ್ಲಿ ನಡೀತಾರೋ ಅವರು ಸೂರ್ಯನ ಪಥದಷ್ಟೇ ಪರಿಶುದ್ಧರಾಗಿರ್ತಾರೆ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಯಾರು ಈ ಒಂದು ಈ ಆಸುರಿ ಸ್ವಭಾವದವ್ರು ಇರ್ತಾರೋ ಇವರು ಪ್ರಪಂಚಾದ್ಯಂತ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಸುರರು ಇರ್ತಾರೆ, ಅಸುರರು ಇರ್ತಾರೆ. ಆದ್ರೆ ಅಸುರರನ್ನ ನಾವು ಹೆಚ್ಚಾಗಿ ನಾವು ಕಾಣ್ತೇವೆ. ಇಲ್ಲಿ ಒಂದು ತುಂಬಾ ಚೆನ್ನಾಗಿರುವಂತಹ ಸಾದೃಶ್ಯವನ್ನ ಕೊಟ್ಟಿದ್ದಾರೆ. ಇದು ಒಂದು ಸಾಗರದ ವಿಶ್ಲೇಷಣೆ ಅಂತ ಹೇಳ್ತಾರೆ. ವಿವೇಕಿಗಳು ಏನನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಹೇಗೆ ನಮ್ಗೆ ಈ ದೇಹ ಅನ್ನುವಂತಹ ಸಾಧನ ಸಿಕ್ಕಿದೆ, ಈ ಸಾಧನವನ್ನ ಹೇಗೆ ನಾವು ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನೇ ಈ ಸಾದೃಶ್ಯ ತಿಳಿಸುತ್ತೆ. ಈ ಐಹಿಕ ಜಗತ್ತನ್ನ, ಈ ಒಂದು ಭೌತಿಕ ಜಗತ್ತನ್ನ ಸಾಗರಕ್ಕೆ ಹೋಲಿಸಿದ್ದಾರೆ. ಈ ಭೌತಿಕ ಜಗತ್ತನ್ನ ಸಾಗರ, ಮತ್ತೆ ಮಾನವ ದೇಹವನ್ನ ಸಾಗರವನ್ನ ದಾಟ್ಲಿಕ್ಕೆ ಇರುವಂತಹ ಒಂದು ನೌಕೆಗೆ ಹೋಲಿಸಲಾಗಿದೆ. ಹಾಗಾದ್ರೆ ಈ ಒಂದು ಐಹಿಕ ಜಗತ್ತು ಸಾಗರ, ಇದರಲ್ಲಿ ನಾವು ನಮ್ಮ ದೇಹವನ್ನ ತಗೊಂಡು ನೌಕೆಯ ರೂಪದಲ್ಲಿ ನಾವು ಹೋಗ್ತಾ ಇದ್ದೇವೆ. ಆ ನೌಕೆಯನ್ನ ನಾವು ದಡ ಹಚ್ಚೋದು ನಮ್ಮ ಒಂದು ದೇಹದ ಕರ್ತವ್ಯ. ನಮ್ಮ ನೌಕೆಯಲ್ಲಿ ಇರುವಂತಹ ಆತ್ಮವನ್ನ ನಾವು ದಡ ಸೇರಿಸೋದೇ ನಮ್ಮ ದೇಹದ ಕರ್ತವ್ಯ. ಹಾಗಿದ್ರೆ ಇಲ್ಲಿ ಈ ಯಾರಿಂದ ನಾವು ಈ ಒಂದು ಸಾಗರವನ್ನ, ನಮ್ಮ ದೇಹ ಅನ್ನುವಂತಹ ಸಾಗರವನ್ನ ದಾಟಿ ನಾವು ಈ ಆತ್ಮವನ್ನ ಸರಿಯಾದ ನೆಲೆಗೆ ಮುಟ್ಟಿಸ್ಬೇಕು ಅಂತಂದ್ರೆ ಅದು ವೇದಶಾಸ್ತ್ರಗಳನ್ನ ಬಲ್ಲಂಥ ಆಚಾರ್ಯರಿಂದ, ಅವರಿಗೆ ನಾವು ಅಂಬಿಗರಿಗೆ ಹೋಲಿಸಲಾಗಿದೆ. ಈಗ ಒಂದು ದೇಹ, ಈ ಒಂದು ಇದನ್ನ ಐಹಿಕ ಜಗತ್ತು ಸಾಗರ, ನಮ್ಮ ದೇಹ ಅನ್ನುವಂಥದ್ದು ಸದೃಢವಾದಂತಹ ಒಂದು ನೌಕೆ. ಆ ನೌಕೆಯನ್ನ ದಡ ಮುಟ್ಟಿಸ್ಲಿಕ್ಕೆ ನಾವು ತಗೊಳ್ತಾ ಇರುವಂತಹ ಸಹಾಯ ಯಾರದು? ಈ ಅಂಬಿಗರು. ಅಂಬಿಗರು ಅಂತಂದ್ರೆ ನಾವಿಕರಿಗೆ ನಾವು ಅಂಬಿಗರು ಅಂತ ಕರೀತೇವೆ. ಸೊ ಇದು ನಮ್ಗೆ ಹೇಗೆ ಸಿಗುತ್ತೆ? ವೇದಶಾಸ್ತ್ರಗಳ ಆಚಾರ್ಯರಿಂದ, ಗುರು ಪರಂಪರೆಯಿಂದ ಬಂದಂತಹ ಗುರುಗಳಿಂದ ನಾವು ಹೇಗೆ ನಮ್ಮ ದೇಹವನ್ನ ದಾಟಿಸ್ಬೇಕು ಅನ್ನೋದನ್ನ ನಮ್ಗೆ ನಾವಿಕರು ತಿಳಿಸ್ಕೊಡ್ತಾರೆ. ಹೇಗೆ ಅಂತಂದ್ರೆ, ಈಗ ಸಮುದ್ರದಲ್ಲಿ ಎಷ್ಟೋ ತೆರೆಗಳು ಬರುತ್ತೆ, ಮೇಲೆ ಕೆಳಗೆ ಸುನಾಮಿ ಬರೋದಿರುತ್ತೆ, ತುಂಬಾನೇ ನಮ್ಗೆ ತೊಂದರೆಗಳು ಕಾಣಸಿಗುತ್ತೆ ಸಾಗರದಲ್ಲಿ. ಆ ತೊಂದರೆಗಳನ್ನ ಎದುರು ಹಾಕೊಂಡು ನಾವು ಯಾವ ದಿಕ್ಕಿಗೆ ದಾಟಬೇಕು ಅನ್ನೋದನ್ನ ನಮ್ಗೆ ಅಂಬಿಗರೇ ಹೇಳ್ಕೊಡುವಂಥದ್ದು. ಅದಕ್ಕಾಗಿ ವೇದಶಾಸ್ತ್ರಗಳನ್ನ ಬಲ್ಲಂತಹ ಆಚಾರ್ಯರಿಗೆ ಅಂಬಿಗರಿಗೆ ಹೋಲಿಸಲಾಗಿದೆ. ಸೊ ಅವ್ರು ಏನ್ ಮಾಡ್ತಾರೆ? ನಮ್ಮ ದೇಹ ಅನ್ನೋದನ್ನ ಸರಿಯಾದ ಜಾಗಕ್ಕೆ ಹೋಗಿ ಮುಟ್ಟಿಸ್ಲಿಕ್ಕೆ ಸಹಾಯವನ್ನ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಸರಿಯಾದ ಜಾಗಕ್ಕೆ ಹೋಗಿ ಮುಟ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿರುವ ಕೆಲವೊಂದು ಅಂಗಾಂಗಗಳಿರುತ್ತೆ. ಸೊ ಆ ಅಂಗಾಂಗಗಳು ಏನ್ ಮಾಡುತ್ತೆ? ಒಳಗಿರುವಂತಹ ಅಂಗಾಂಗಗಳನ್ನ ಗಾಳಿಗೆ ಹೋಲಿಸಲಾಗಿದೆ. ಆ ಗಾಳಿ ಹೇಗೆ ಎಷ್ಟೋ ಸೌಕರ್ಯಗಳು ಇರುತ್ತೆ. ಅಂದ್ರೆ ಈ ನಮ್ಮ ಅಂಗಾಂಗಗಳನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು. ಈಗ ಗಾಳಿ ನೋಡಿ ಯಾವ ಕಡೆ ಆದ್ರೂ ಬೀಸಬಹುದು. ಸೊ ನಾವು ನಮ್ಮ ಒಂದು ದೇಹವನ್ನ ಸರಿಯಾದ ದಾರಿಗೆ ಒಯ್ಬೇಕು ಅಂತಂದ್ರೆ ಆ ಗಾಳಿನೂ ಕೂಡ ಹಾಗೆ ಇರ್ಬೇಕು, ಸರಿಯಾದ ನೆಲೆಯಲ್ಲೇ ಇರ್ಬೇಕು.
ಅಥವಾ ನನ್ನ ಇಂದ್ರಿಯಗಳು ಬೇರೆ ಬೇರೆ ಕಡೆಗೆ ಹೋದ್ರೆ, ಅದು ಗಾಳಿ ಬೇರೆ ಬೇರೆ ರೀತಿಯಲ್ಲಿ ಬೀಸ್ತಾ ಇದ್ರೆ ನನ್ನ ಒಂದು ದೇಹ ಅನ್ನುವಂಥ ನೌಕೆ ಅಳ್ಳಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಆ ಒಂದು ದೇಹವನ್ನ ನಾವು ಅಂಬಿಗರ ಅಂದ್ರೆ ವೇದಶಾಸ್ತ್ರಗಳನ್ನ ಅರಿತಂತ ಆಚಾರ್ಯರ ನೆರವಿಲ್ಲದೆ ನಾವು ಹೋಗ್ತೀವೋ ಆವಾಗ ನಮ್ಮ ಒಂದು ನೌಕೆ ಅಳ್ಳಾಡುತ್ತೆ. ಹೀಗೆ ಆಮೇಲೆ ಮುಂದೆ ಏನಾಗುತ್ತೆ, ಆ ನೌಕೆ ಅನ್ನುವಂಥದ್ದು ಮತ್ತೆ ಸಾಗರದಲ್ಲಿಯೇ ಬೀಳುತ್ತೆ. ಆ ಸಾಗರ ಅಂದ್ರೆ ಏನು, ಅದೇ ಈ ಒಂದು ಜಗತ್ತು, ಐಹಿಕ ಜಗತ್ತು. ಅದಕ್ಕಾಗಿ ಮತ್ತೆ ನಾವು ಅಲ್ಲೇ ಹುಟ್ಟುತ್ತೀವಿ ಅಂತ ಹೇಳ್ತಾರೆ. ಅಲ್ಲೇ ಹುಟ್ಟಿ ಮತ್ತೆ ಕೆಳ ಜಾತಿಯಲ್ಲಿ, ಕೆಳ ವರ್ಗದಲ್ಲಿ ನಾವು ಕೆಳ ಜೀವರಾಶಿಗಳಲ್ಲಿ ದೇಹವನ್ನ ಪಡಿತೀವಿ ಅನ್ನೋದನ್ನ ಹೇಳ್ತಾರೆ. ಹೀಗೆ ತುಂಬಾ ಚೆನ್ನಾಗಿರುವಂತಹ ಸಾದೃಶ್ಯ. ಹೀಗೆ ಮಾನವ ದೇಹದಲ್ಲಿ ಇರುವಂತಹ ಎಲ್ಲ ಎಷ್ಟೊಂದು ಅಂಗಾಂಗಗಳನ್ನ, ಅವುಗಳನ್ನ ಅನುಕೂಲತೆಗಳನ್ನ ಪಡ್ಕೊಂಡು ಮತ್ತೆ ನಮ್ಮ ಒಂದು ಗಂತವ್ಯ ಅಂತ ಹೇಳ್ತೇವೆ. ಸೊ ಅಂತಿಮ ಗತಿ ಅಥವಾ ಅಂತಿಮ ಗುರಿಯನ್ನ ಮುಟ್ಬೇಕು ಅಂತ. ಸೊ ಹಾಗಾದ್ರೆ ಈ ಅಂತಿಮ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯವಾಗದೇ ಇರುವಂತವನನ್ನ ಅಥವಾ ಈ ದೇಹಗಳ ಸೌಕರ್ಯವನ್ನ, ಈ ದೇಹಗಳಿಂದ ಸಿಗುವಂತಹ ಯಾವುದೇ ಅನುಕೂಲವನ್ನ ಸರಿಯಾಗಿ ಅವನು ಬಳಸ್ಕೊಳ್ದೇ ಇದ್ರೆ ಏನಾಗತ್ತೆ, ಅಂತವನಿಗೆ ಆತ್ಮಹ ಅಂತ ಕರೀತಾರೆ. ಆತ್ಮಹ ಅಂತಂದ್ರೆ ಆತ್ಮಘಾತಕ ಅಂತ ಹೇಳಿ ತಿಳ್ಕೊಳ್ಬೇಕು. ಸೊ ಆತ್ಮಘಾತಕ ಯಾವಾಗಲೂ ಕೂಡ ಕಷ್ಟವನ್ನೇ ಅನುಭವಿಸ್ತಾನೆ. ಆಮೇಲೆ ಅವನು ಅಜ್ಞಾನದಲ್ಲಿ ಇರ್ತಾನೆ. ಮತ್ತೆ ಹೀಗೆ ಅಜ್ಞಾನದಿಂದ ಅವನು ಮುಂದುವರಿದಾಗ ಅವನು ಮತ್ತೆ ಈ ಜನನ ಮರಣಗಳ ಚಕ್ರದಲ್ಲಿ ಸಿಲುಕಬೇಕಾಗತ್ತೆ. ಅದು ಯಾವುದೇ ಜೀವರಾಶಿಯಲ್ಲಿ ಆಗಿರಬಹುದು. ಹೀಗೆ ಈಶೋಪನಿಷತ್ ಅನ್ನುವಂಥದ್ದು ಅವನಿಗೆ ಎಚ್ಚರಿಕೆಯನ್ನ ನೀಡುತ್ತೆ. ಸೊ ಇದು ಸ್ಲೈಡ್ ಅಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇರುವಂತದ್ದು ಇದು ಲೌಕಿಕ ಪ್ರಪಂಚ ಅನ್ನುವಂಥದ್ದು ಸಾಗರ, ಮಾನವ ದೇಹ ಅನ್ನುವಂಥದ್ದು ನಮ್ಮ ನೌಕೆ. ಇಲ್ಲಿ ವೇದಶಾಸ್ತ್ರ ಆಚಾರ್ಯರು, ಸಂತರು, ಪರಿಣಿತ ದೋಣಿ ನಾವಿಕರು, ಇವರಿಂದ ನಾವು ತಿಳ್ಕೋಬೇಕು ಹೇಗೆ ನನ್ನ ದೇಹವನ್ನ ದಡಕ್ಕೆ ಹಚ್ಚಬೇಕು ಅಂತ ಹೇಳಿ. ಹೀಗೆ ಮಾನವ ದೇಹದ ಸೌಲಭ್ಯಗಳನ್ನ ಅನುಕೂಲಕಲಕ್ಕೆ ಗಾಳಿಗೆ ಹೋಲಿಸಲಾಗಿದೆ. ಅಂದ್ರೆ ನಾನು ಸರಿಯಾದ ಗಾಳಿಯನ್ನ ತಗೊಂಡು ಅಂಗಾಂಗಗಳನ್ನ ಬಳಸ್ಕೊಂಡು ಅಂತಿಮ ಗಂತವ್ಯಕ್ಕೆ ಹೋಗ್ಬೇಕು ಅನ್ನೋದನ್ನ ಹೇಳ್ತಾರೆ. ಹಾಗಾದ್ರೆ ಇಷ್ಟು ನಾನು ಎಲ್ಲ ಪ್ರಯತ್ನವನ್ನ ಮಾಡಿದ್ದೀನಿ, ಮಾಡ್ತಾ ಇದ್ದೇನೆ. ಹಾಗಾದ್ರೆ ನಾನು ಅಂತಿಮ ಗಂತವ್ಯಕ್ಕೆ ಸೇರೋದು ಎಲ್ಲಿ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮುಂದಿನ ಜನ್ಮದಲ್ಲಿ ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಮುಂದಿನ ಜನ್ಮದಲ್ಲಿ ನಾವು ಹೋಗ್ತೀವಿ ಎಲ್ಲಿ ಅನ್ನೋದನ್ನ ಈ ಭಗವದ್ಗೀತೆ ಇದೆ ನಿಮ್ಗೆ 14ನೇ ಪೇಜ್ ನಂಬರ್ ಅಲ್ಲಿ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಕಾಣಸಿಗುತ್ತೆ. 6ನೇ ಅಧ್ಯಾಯದ 41, 42 ಮತ್ತೆ 43ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಏನ್ ಹೇಳ್ತಾರೆ ಅಂತಂದ್ರೆ, ಈ ಯಾರು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಹೋಗ್ತಾರೋ, ಪ್ರಾಮಾಣಿಕವಾಗಿ ಯಾರು ಪ್ರಯತ್ನವನ್ನ ಮಾಡ್ತಾರೋ ಅವರು ಸಪೋಸ್ ಗುರಿ ತಲುಪದೆ ಹೋದ್ರೆ ಏನ್ ಮಾಡೋದು? ಈಗ ನನ್ನ ದೇಹವನ್ನ ನಾನು ಎಲ್ಲಾ ಆಚಾರ್ಯರುಗಳ ಮಾರ್ಗದರ್ಶನದಲ್ಲೇ ನಾನು ಹೋಗ್ತಾ ಇದ್ದೇನೆ. ಆದ್ರೂ ಕೂಡ ನನ್ನ ದೇಹ ಅನ್ನುವಂತಹ ಒಂದು ಹಡಗು ಗುರಿಯನ್ನ ಮುಡ್ದೇ ಇದ್ರೆ ಏನ್ ಮಾಡೋದು? ಸೊ ಅಂತವನಿಗೆ ಶುಚಿ ಅಥವಾ ಶ್ರೀಮಥ ಅನ್ನುವಂತಹ ಕುಟುಂಬದಲ್ಲಿ ಅವಕಾಶ ಸಿಗುತ್ತೆ ಹುಟ್ಲಿಕ್ಕೆ ಅನ್ನೋದನ್ನ ಹೇಳ್ತಾರೆ. ಶುಚಿ ಎಂಬ ಪದವನ್ನ ಏನ್ ಹೇಳ್ತಾರೆ ಇದ್ರೆ, ಶುಚಿ ಅಂತಂದ್ರೆ ಈ ಬ್ರಾಹ್ಮಣನಿಗೆ ಶುಚಿತ್ವದ ಗುಣವನ್ನ ಹೊಂದಿರುವಂತವನು ಅಂತ ಹೇಳ್ತಾರೆ. ಶ್ರೋತ್ರಿಯ ಬ್ರಾಹ್ಮಣ ಅಂತ ಕರೀತಾರೆ. ಹೀಗೆ ಅವನು ಶ್ರೀಮತ್ ಅಂದ್ರೆ ಈ ಶ್ರೋತ್ರಿ ಅಂತಂದ್ರೆ ಬ್ರಾಹ್ಮಣ, ಶ್ರೀಮತ್ ಅಂತಂದ್ರೆ ವೈಶ್ಯ, ವರ್ತಕ ಅಥವಾ ವ್ಯಾಪಾರಿ ಅಂತ ಕರೀತಾರೆ. ಸೊ ಯಾರು ಈ ಪ್ರಾಮಾಣಿಕವಾಗಿ ಈ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಪ್ರಯತ್ನವನ್ನ ಪಡ್ತಾರೋ ಅವರು ಇಂಥ ಕುಟುಂಬಗಳಲ್ಲಿ ಹುಟ್ಟುತ್ತಾರೆ ಅನ್ನೋದನ್ನ ಹೇಳ್ತಾರೆ. ಶುಚಿತಾಂ ಶ್ರೀಮತಾಂ ಗೇಹೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಇದು 41, 42, 43 ಅದು ಶ್ಲೋಕ ನೋಡಿದಾಗ, ಪ್ರಾಪ್ಯ ಪುಣ್ಯ ಕೃತಂ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮಂತಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಯಶಸ್ವಾದಂತಹ ಯೋಗಿ ತನ್ನ ಪ್ರಾಮಾಣಿಕ ಪ್ರಯತ್ನಗಳ ನಂತರ ಇಂಥ ಈ ಒಂದು ಬ್ರಾಹ್ಮಣ ಕುಲದಲ್ಲಿ, ನೀತಿವಂತ ಕುಟುಂಬದಲ್ಲಿ ಮತ್ತೆ ಶ್ರೀಮಂತ ಕುಟುಂಬದಲ್ಲಿ, ವ್ಯಾಪಾರಸ್ಥರ ಕುಟುಂಬದಲ್ಲಿ ಜನನವನ್ನ ಪಡಿತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ 42ನೇ ಶ್ಲೋಕದಲ್ಲಿ ಕೂಡ ಏನ್ ಹೇಳ್ತಾರೆ, ಸೊ ಇರ್ಲಿ ಮುಂದುವರಿಸೋಣ.
ಹೀಗೆ ನಮ್ದು ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಯಾರು ಸ್ವಯಂ ಸಾಕ್ಷಾತ್ಕಾರದ ಹಾದಿಯಲ್ಲಿ ಪ್ರವೇಶಿಸುವ ವ್ಯಕ್ತಿ ಯಾರೇ ಆದ್ರೂ ಕೂಡ ಈ ಪ್ರಕ್ರಿಯೆನ ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಮತ್ತೆ ತನ್ನ ಸಂಬಂಧವನ್ನ ಅರ್ಥಕೊಳ್ಳಲು ಪ್ರಾಮಾಣಿಕವಾದ ಪ್ರಯತ್ನವನ್ನ ಅವನು ನಡೆಸಿದ್ರೆ ಶುಚಿ ಅಥವಾ ಶ್ರೀಮತ ಕುಟುಂಬದಲ್ಲಿ ಕಾಣಿಸ್ಕೊಳ್ಳುವಂತಹ ಅವಕಾಶ ಅವನಿಗೆ ಸಿಗುತ್ತೆ. ಅವನ ಒಂದು ಭಕ್ತಿ ವ್ಯರ್ಥ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ತನ್ನ ಕರ್ತವ್ಯ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ರೆ ಅವನೇನಾದ್ರೂ ವಿಫಲವಾದ್ರೆ ಅವನು ಆಸುರರ ಗ್ರಹಗಳಿಗೆ ವರ್ಗಾವಣೆಯನ್ನ ಪಡಿತಾನೆ, ಆಸುರರ ಗ್ರಹಗಳಿಗೆ ಹೋಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾರು 16ನೇ ಶ್ಲೋಕದಲ್ಲಿ 16ನೇ ಅಧ್ಯಾಯದ 7 ಮತ್ತು 18ನೇ ಶ್ಲೋಕದಲ್ಲಿ ನಮ್ಗೆ ಹೇಳಲಾಗಿದೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಯುಕ್ತ ಸ್ವಪ್ನವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳ್ತಾರೆ. ಅಂದ್ರೆ ಯಾರು ಈ ಊಟ, ನಿದ್ದೆ, ಆಹಾರ, ವಿಹಾರ ಇವುಗಳಲ್ಲಿ ಮಾತ್ರ ತನ್ನನ್ನ ತಾನು ತೊಡಗಿಸ್ಕೊಳ್ತಾನೋ ಅವನು ಏನ್ ಮಾಡ್ಬೋದು, ಓಕೆ ಇವುಗಳನ್ನ ಯಾರು ನಿಯಂತ್ರಿಸ್ತಾನೋ ಅದನ್ನ ಹೇಳುತ್ತೆ ಇದು ಯುಕ್ತ ಆಹಾರ ವಿಹಾರಸ್ಯ. ಸೊ ಯಾರು ಇವುಗಳನ್ನ ನಿಯಂತ್ರಿಸ್ತಾನೋ, ಹೇಗೆ ಯೋಗ ಪದ್ಧತಿಯ ಅಭ್ಯಾಸವನ್ನ ಮಾಡೋದ್ರ ಮೂಲಕ ಅವನು ಸ್ವಲ್ಪ ಮಟ್ಟಿಗೆ ತನ್ನ ಭೌತಿಕ ನೋವುಗಳನ್ನ ತಗ್ಗಿಸ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಮತ್ತೆ ಮುಂದೆ ಅದನ್ನೇ ಹೇಳಲಾಗಿದೆ, ಯಾಕಂದ್ರೆ ಅವರು ವಂಚನೆಯಿಂದ ದೊಡ್ಡವರೆಂದು ಪರಿಗಣಿಸಲ್ಪಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಓಕೆ ಯಾವುದೇ ಪ್ರಯತ್ನವನ್ನು ಮಾಡುವುದರ ಭ್ರಮೆಯಿಂದ ಆವರಿಸಲ್ಪಟ್ಟವರು ಮತ್ತು ಭೌತಿಕ ಆನಂದಕ್ಕೆ ಅಂಟಿಕೊಳ್ತಾರೆ ಅಂತ. ಸೊ ಯಾವುದೇ ಪ್ರಯತ್ನವನ್ನ ಮಾಡೋದಿಲ್ಲ, ಒಬ್ರು ಕರ್ತವ್ಯನ ನಿರ್ವಹಿಸ್ಲಿಕ್ಕೆ ಮುಂದಾಗದೆ ಇದ್ರೆ ವಿಫಲವಾದ್ರೆ ಅವರು ಆಸುರಿ ಗ್ರಹಗಳಿಗೆ ಹೋಗ್ತಾರೆ. ಮತ್ತೆ ಯಾವುದೇ ಪ್ರಯತ್ನವನ್ನು ಕೂಡ ಮಾಡದೇ ಇದ್ರೆ ಅವರು ಈ ಒಂದು ಭ್ರಮೆಯಿಂದ ಆವರಿಸಲ್ಪಟ್ರೆ ಅವರು ಭೌತಿಕ ಆನಂದಕ್ಕೆ ಅಂಟ್ಕೊಂಡ್ರೆ ಲಿಪ್ತರಾದ್ರೆ ಸೊ ಅವರು ನರಕ ಗ್ರಹಗಳಿಗೆ ಹೋಗ್ತಾರೆ ಅನ್ನೋದನ್ನ ಹೇಳ್ತಾರೆ. ಸೊ ಇದು ಅವರ ಪರಿಣಾಮ. ಯಾರ್ಯಾರು ಯಾವ ತರದ ಕರ್ತವ್ಯಗಳನ್ನ ಮಾಡ್ತಾರೋ, ಹೇಗೆ ಈಶಾವಾಸ್ಯದ ತತ್ವಗಳನ್ನ ಪಾಲಿಸ್ತಾರೋ ಅದರ ಆಧಾರದ ಮೇಲೆ ಅವರು ಇತರ ಲೋಕಗಳಿಗೆ ಬಡ್ತಿಯನ್ನ ಹೊಂದ್ತಾರೆ. ಕೊನೆಯದಾಗಿರುವಂಥದ್ದು ಇಲ್ಲಿ ಆತ್ಮ ಸಂಭವಿತ ಅಂತ ಹೇಳಿ, ಹೀಗೆ ಒಂದ್ ವೇಳೆ ಅವನೇನಾದ್ರೂ ಎಲ್ಲ ಸೌಲಭ್ಯಗಳನ್ನ ತನ್ನ ದೇಹದಲ್ಲಿ ಭಗವಂತ ಕೊಟ್ಟಿರುವಂತಹ ಈ ಜಗತ್ತಿನಲ್ಲಿ ಕೊಟ್ಟಿರುವಂತಹ ಎಲ್ಲ ಸೌಲಭ್ಯಗಳನ್ನ ಒಬ್ಬ ಉಪಯುಕ್ತವಾಗಿ ಬಳಸ್ಕೊಳ್ದೆ ಇದ್ರೆ, ಯುಕ್ತ ವೈರಾಗ್ಯವನ್ನ ಮಾಡದೆ ಇದ್ರೆ, ಫಲ್ಗು ವೈರಾಗ್ಯವನ್ನ ಮಾಡಿದ್ರೆ ಅವನು ಸ್ವಯಂ ಸಾಕ್ಷಾತ್ಕಾರಕ್ಕಾಗಿ ಸಂಪೂರ್ಣವಾಗಿ ಅದನ್ನ ಬಳಸ್ಕೊಳ್ದೆ ಇದ್ರೆ ಅವನು ಆತ್ಮ ಕೊಲೆಯನ್ನ ಮಾಡಿದ ಹಾಗೆ. ಈ ಈಶೋಪನಿಷತ್ ಸ್ಪಷ್ಟವಾದ ಪದಗಳಲ್ಲಿ ಎಚ್ಚರಿಸುತ್ತದೆ. ಆತ್ಮದ ಕೊಲೆಗಾರ ಶಾಶ್ವತವಾಗಿ ಬಳಲುತ್ತಿರುವ ಅಜ್ಞಾನದ ಕರಾಳ ಪ್ರದೇಶಕ್ಕೆ ಪ್ರವೇಶಿಸಲು ತಿಳಿಸಲಾಗಿದೆ. ಅಂದ್ರೆ ಅಂತವನು ಯಾವಾಗ್ಲೂ ಶಾಶ್ವತವಾಗಿ ಅಜ್ಞಾನದ ಒಂದು ಮಾರ್ಗದಲ್ಲೇ ಇರ್ತಾನೆ, ಅಜ್ಞಾನದ ನೆಲೆಯಲ್ಲಿಯೇ ಇರ್ತಾನೆ. ಹಾಗಾಗಿ ಅವನು ಆತ್ಮಘಾತುಕ ಆಗ್ಬಾರ್ದು. ಮತ್ತೆ ಈ ಆಧುನಿಕ ಆತ್ಮ ಹೇಗಿದೆ ಅಂತ ಹೇಳಿದ್ರೆ ಹಸಿದ ಹೊಟ್ಟೆಯ ಸಮಸ್ಯೆಗಳನ್ನ ಮಾತ್ರ ಹೆಚ್ಚಿಸಿದೆ ಅಂತ ಹೇಳ್ತಾರೆ. ಹಸಿದ ಹೊಟ್ಟೆಗಳನ್ನ ಸಮಸ್ಯೆಗಳನ್ನ ಹೆಚ್ಚಿಸ್ತಾ ಇದೆ ಅಂತಂದ್ರೆ ಏನು, ಈ ಪ್ರಕೃತಿಯ ನಿಯಮಗಳು ಎಷ್ಟೇ ಕ್ರೂರವಾಗಿವೆ ಆದ್ರೂ ಕೂಡ ಸ್ವಯಂ ಸಾಕ್ಷಾತ್ಕಾರದ ಅಗತ್ಯವನ್ನ ಖಂಡಿಸಿದರೂ ಮತ್ತು ಹೊಟ್ಟೆ ತುಂಬಿಸಲು ಕಷ್ಟಪಟ್ಟು ದುಡಿಯೋ ಉತ್ಸುಕತೆಯ ಹೊರತಾಗಿಯೂ ಅವನು ಯಾವಾಗ್ಲೂ ನಿರುದ್ಯೋಗಕ್ಕೆ ಒಳಗಾಗಿರ್ತಾನೆ ಅಂತ ಹೇಳ್ತಾರೆ. ಸೊ ನಾವು ಅನ್ಬೋದು ಇಷ್ಟೆಲ್ಲಾ ಪ್ರಕೃತಿ ನಮ್ಗೆ ಒದಗಿಸಿದ್ರೂ ಕೂಡ ಏನಾಗ್ತಾ ಇದೆ, ನಿರುದ್ಯೋಗ ಅನ್ನೋದು ಈ ಒಂದು ಜಗತ್ತಿನಲ್ಲಿ ಕಾಡ್ತಾ ಇದೆ. ಮತ್ತೆ ಯಾವಾಗ್ಲೂ ಕೂಡ ದುಡಿಯುವ ಹಂಬಲತೆಯನ್ನ ದುಡಿಯುವ ಉತ್ಸುಕತೆಯಲ್ಲೇ ಇರ್ತಾನೆ, ಆದ್ರೂ ಕೂಡ ಅವನಿಗೆ ನಿರುದ್ಯೋಗ ಕಾಡ್ತಾ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಒಟ್ಟಾಗಿ ಇಲ್ಲಿ ತೀರ್ಮಾನ ಏನು ಹೇಳ್ತಾರೆ ಶ್ರೀಲ ಪ್ರಭುಪಾದವರು ಈ ಒಂದು ಮಂತ್ರದಲ್ಲಿ ಅಂದ್ರೆ ಮಾನವ ಜೀವನ ಅನ್ನುವಂಥದ್ದು ತುಂಬಾ ಮಹತ್ವವಾದಂಥದ್ದು. ಅದನ್ನ ನಾವು ಸರಿಯಾದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಬಳಸ್ಕೊಳ್ಬೇಕು. ಯಾರಿಂದ? ಇತರರ ಗುರುಗಳ ಆಚಾರ್ಯರಿಂದ, ಗುರು ಪರಂಪರೆಯಿಂದ ಹೇಳುವಂತಹ ವೇದ ಶಾಸ್ತ್ರಗಳನ್ನ ಅರ್ಥಕೊಂಡು ಶ್ರವಣವನ್ನ ಮಾಡಿ ನಾವು ಮುಂದೆ ಸಾಗ್ಬೇಕು. ಈ ಕತ್ತೆ, ಹಂದಿ, ನಾಯಿಗಳಂತೆ ಕಷ್ಟಪಟ್ಟು ಕೆಲಸ ಮಾಡದಂತೆ ನಾವು ಮಾನವ
ರಾಗಿರೋದ್ರಿಂದ ಮಾನವ ರೂಪದಲ್ಲಿಯೇ ನಾವು ಕೆಲಸವನ್ನ ಮಾಡ್ಬೇಕು. ಸೊ ಇದೇ ಅತ್ಯುನ್ನತ ಪರಿಪೂರ್ಣತೆಯ ಗುರಿ ಅನ್ನೋದನ್ನ ನಮ್ಗೆ ಶ್ರೀಲ ಪ್ರಭುಪಾದವರು ಇಲ್ಲಿ ತಿಳಿಸ್ತಾರೆ. ಸೊ ಮಾನವ ಜೀವನ ಇನ್ನಷ್ಟು ಈ ಬಗ್ಗೆ ಸಾರಾಂಶವನ್ನ ನೋಡಿದಾಗ ಮಾನವ ಜೀವಿಗಳಾದ ನಾವು ಬದುಕಿರುವುದು ಈ ಒಂದು ಆರ್ಥಿಕ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ಅಲ್ಲ. ಪ್ರಕೃತಿಯ ನಿಯಮಗಳಿಂದ ಈ ಐಹಿಕ ಜೀವನಕ್ಕೆ ನಾವು ಬಂದಿರೋದ್ರಿಂದ, ಅದೇ ಈ ಪಂಚಭೂತಗಳಿಂದ ಬಂದಿರೋದ್ರಿಂದ ಈ ಪಂಚಭೂತಗಳ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ನಮ್ಗೆ ಕೊಡುವಂಥದ್ದು. ಸೊ ಈ ಎಲ್ಲವೂ ಕೂಡ ಭಗವಂತನಿಂದನೇ ನಮ್ಗೆ ಬಂದಿರುವಂಥದ್ದು. ಸೊ ಇವುಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಭಗವಂತ ನಮ್ಗೆ ತಿಳಿಸ್ತಾರೆ. ಅದನ್ನ ಶ್ರೀಲ ಪ್ರಭುಪಾದವರು ಈ 3 ಶ್ಲೋಕಗಳಲ್ಲಿ ಮಂತ್ರಗಳಲ್ಲಿ ತುಂಬಾ ಸಂಕ್ಷಿಪ್ತವಾಗಿ ಚೆನ್ನಾಗಿ ನಮ್ಗೆ ಸಾದೃಶ್ಯಗಳೊಂದಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಯಾವ್ದೆಲ್ಲ ವಿಷಯಗಳನ್ನ ತಿಳಿದುಕೊಂಡ್ವಿ, ಮತ್ತೆ ಇನ್ನು ಕೆಲವೊಂದು ವಿಷಯಗಳಿದೆ. ಓಕೆ, ಸೊ ಅದಕ್ಕಾಗಿ ಅಥತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದವರು. ಮನುಷ್ಯ ಸಂಪೂರ್ಣ ಚಟುವಟಿಕೆಯ ಬಗ್ಗೆ ವಿಚಾರಿಸದ ಹೊರತು ಅವನ ಪ್ರತಿಯೊಂದು ಚಟುವಟಿಕೆಯನ್ನು ವಿಫಲವೆಂದು ಪರಿಗಣಿಸಲಾಗಿದೆ. ಈ ಭೌತಿಕ ಜಗತ್ತಿನಲ್ಲಿ ನಾವು ಏನೇ ಕಾರ್ಯ ಮಾಡಿದ್ರು ಕೂಡ ಅದು ಅರ್ಧಂಬರ್ಧ, ಅದು ಅಸಂಪೂರ್ಣವಾದಂಥದ್ದು, ಅದು ವಿಫಲವಾದಂಥದ್ದು. ಅದರಿಂದ ನಾವು ಇಲ್ಲಿ ಬಳಲ್ತಾ ಇದ್ದೇವೆ. ಸೊ ಅದಕ್ಕಾಗಿ ಒಂದು ಸಂಪೂರ್ಣ ಚಟುವಟಿಕೆ ಅಂತಂದ್ರೆ ಏನು, ಹೇಗೆ ತಿಳ್ಕೊಳ್ಬೇಕು ಅಂದ್ರೆ, ನಾವು ಎಲ್ಲಿಂದ ಬಂದಿರುವಂತವ್ರು, ಸಾವಿನ ನಂತರ ನಾವು ಎಲ್ಲಿಗೆ ಹೋಗ್ತೇವೆ ಸೊ ಎಂದು ನನ್ನನ್ನು ನಾನು ಯಾವಾಗ ಪ್ರಶ್ನಿಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ಕೊಳ್ತೀನೋ, ಸೊ ಆವಾಗ ಮಾತ್ರ ನಾನು ನನ್ನ ಮಾನವ ಜನ್ಮದ ಅರ್ಥವನ್ನ ತಿಳಿದುಕೊಂಡ ಹಾಗೆ ಅನ್ನೋದನ್ನ ಶ್ರೀಲ ಪ್ರಭುಪಾದವರು ಇಲ್ಲಿ ಹೇಳ್ತಾರೆ. ಅಥತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಯಾವಾಗ್ಲೂ ಕೂಡ ನಮ್ಗೆ ಇದನ್ನ ತಿಳ್ಕೊಳ್ಳಿಕ್ಕೆ ಜಿಜ್ಞಾಸೆ ಇರಬೇಕು, ಬ್ರಹ್ಮ ಜಿಜ್ಞಾಸೆ ಇರಬೇಕು. ನಾನು ಎಲ್ಲಿಂದವನು, ನಾನು ಹೇಗೆ ಬಂದೆ, ನಾನು ಯಾರು, ನನ್ನ ದೇಹ ಯಾರು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡುವವನೇ ಒಬ್ಬ ನಾಗರಿಕ, ಜವಾಬ್ದಾರಿಯುತ ನಾಗರಿಕ ಅನ್ನೋದನ್ನ ಹೇಳ್ತಾರೆ. ಸೊ ಇವತ್ತಿನ ತರಗತಿಯನ್ನು ಕೊನೆಗೊಳಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಏನ್ ತಿಳ್ಕೊಳ್ತೇವೆ ಅನ್ನೋದನ್ನ ಅವಲೋಕನವನ್ನ ಮಾಡೋಣ. ನಾವು ಮುಂದಿನ ತರಗತಿಯಲ್ಲಿ 4, 5, 6, 7, 8 ಸೊ ಈ ಶ್ಲೋಕಗಳನ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಇದು ಒಂದು ಮಹಾಭಾಗವತದ ದರ್ಶನ. ಸೊ ಇದರ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇವತ್ತಿನ ತರಗತಿ ಕುರಿತಾಗಿ ಏನಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಶ್ರೀಲ ಗುರುದೇವ ಕೀ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಟೆಂಡೆನ್ಸ್ ಹಾಕಿದ್ದಾರೆ ಮಾತಾಜಿ ಗ್ರೂಪ್ ಅಲ್ಲಿ, ಎಲ್ರು ಅಟೆಂಡೆನ್ಸ್ ಅನ್ನ ಹಾಕಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಸುಮಂಗಲ್ ಮಾತಾಜಿ, ಧನ್ಯವಾದಗಳು. ಸವಿತಾ ಶೆಟ್ಟಿ ಮಾತಾಜಿ.